ವೀಕ್ಷಕರ ನಮಸ್ಕಾರ. ಕೊರೋನಾ ಎಚ್ಚರ ಇವತ್ತಿನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಗೌತಮ್ ಶೆಟ್ಟಿ. ಈ ಒಂದು ಅವಧಿಯಲ್ಲಿ ಈ ಸಮಯದಲ್ಲಿ ನಾವು ಮಾಡ್ತಾ ಇರುವಂತಹ ಪ್ರಯತ್ನಗಳು ನಿಮಗೆ ಗೊತ್ತೇ ಇರುವಂತದ್ದು. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ವಿಚಾರಕ್ಕೆ ಬಂದ್ರೆ 2 ಸಾವುಗಳನ್ನು ನಾವು ಕಂಡಿದ್ದೇವೆ ಈ ಒಂದು ಮಹಾಮಾರಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಅದರ ಜೊತೆಗೆ ಜಿಲ್ಲೆಯಲ್ಲಿ ಲಾಕ್ಡೌನ್ ಅನ್ನ ಮೇ 3ರವರೆಗೂ ಕೂಡ ಯಾವುದೇ ಕಾರಣಕ್ಕೂ ನಾವು ಸಡಿಲಿಕೆ ಮಾಡ್ತಾ ಇಲ್ಲ ಎನ್ನುವಂತಹ ಮಾತುಗಳನ್ನ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರು ನಿನ್ನೆ ನಡೆದಿರುವಂತಹ ಸಭೆಯ ಬಳಿಕ ಒಂದು ಸ್ಪಷ್ಟವಾದ ತೀರ್ಮಾನವನ್ನ ಕೊಟ್ಟಿದ್ದಾರೆ. ಸೊ ಯಾವುದೇ ರೀತಿಯ ಸಡಿಲಿಕೆಗಳು ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಈಗಾಗಲೇ ಹಾಟ್ಸ್ಪಾಟ್ ಆಗಿ ಗುರುತಿಸಿಕೊಂಡಿದೆ, ರೆಡ್ ಝೋನ್ ನಲ್ಲಿ ಇದೆ ಅನ್ನುವಂಥದ್ದು. ಸೊ ಮುನ್ನೆಚ್ಚರಿಕಾ ಕ್ರಮಗಳನ್ನ ಮತ್ತಷ್ಟು ತೆಗೆದುಕೊಳ್ಬೇಕಾಗಿದೆ ಅನ್ನುವಂಥದ್ದು ಮುಂದಕ್ಕೆ ಇರುವಂತಹ ಅನಿವಾರ್ಯತೆ. ಹೀಗಾಗಿ ಲಾಕ್ಡೌನ್ ಯಾವುದು ಕೂಡ ಸಡಿಲಿಕೆ ಆಗ್ತಾ ಇಲ್ಲ. ಈ ನಡುವೆ ನಾವು ವಿವಿಧ ಭಾಗಗಳ ಜನಪ್ರತಿನಿಧಿಗಳ ಜೊತೆಗೆ ಜನರು ತಮ್ಮ ಸಮಸ್ಯೆಗಳನ್ನ ಹಂಚಿಕೊಳ್ಳುವಂತಹ ಅವಕಾಶವನ್ನ ಒದಗಿಸಿರುವಂತದ್ದು. ವಿಧಾನ ಪರಿಷತ್ ಸದಸ್ಯರಿರ್ಬೋದು, ಶಾಸಕರಿರ್ಬೋದು, ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಬಂದು ನಮ್ಮ ಜೊತೆಗೆ ಮಾತನಾಡಿದ್ರು. ಜನರ ಕಷ್ಟ ನಷ್ಟಗಳಿಗೆ ಫೋನಿನ ಮೂಲಕ ಸ್ಪಂದಿಸುವಂತಹ ಕೆಲಸವನ್ನ ಮಾಡಿದ್ರು. ಅದೇ ರೀತಿ ಇವತ್ತು ನಮ್ಮ ಜೊತೆಗೆ ಜಿಲ್ಲೆಯ ಒಬ್ಬರು ಜನಪ್ರತಿನಿಧಿ ಇದ್ದಾರೆ ಅಂತ ಹೇಳಿದ್ರೆ ಇದು ಬಹುಶಃ ಜಿಲ್ಲೆಯ ಒಂದು ಅತ್ಯಂತ ವಿಶಾಲವಾದ ವ್ಯಾಪ್ತಿಯನ್ನ ಹೊಂದಿರುವಂತಹ ಒಂದು ಕ್ಷೇತ್ರ. ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡೋದಿದ್ರೆ ಈ ಒಂದು ಲಾಕ್ಡೌನ್ ಅವಧಿಯಲ್ಲಿ ಅನೇಕ ಹೊಸ ವಿಚಾರಗಳು ಇಲ್ಲಿ ಆಗಿದೆ ಅನ್ನುವಂಥದ್ದು. ಹೊಸತನಕ್ಕೆ ಅನೇಕ ವಿಚಾರಗಳು ಇಲ್ಲಿ ತೆರೆದುಕೊಂಡಿದೆ. ಅಂದ್ರೆ ಮುಖ್ಯವಾಗಿ ಈ ಒಂದು ಹೊರ ರಾಜ್ಯಗಳಿಂದ ಅಥವಾ ಹೊರ ದೇಶಗಳಿಂದ ಬಂದಿರುವಂತಹವರು ಯಾರಿದ್ದಾರೋ ಅವರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕುವಂತ ನಿಟ್ಟಿನಲ್ಲಿ ಒಂದು ಆಪ್ ಅನ್ನ ಕೂಡ ಇಲ್ಲಿ ರೂಪಿಸಿದ್ರು. ಆ ಮೂಲಕ ಜನರಿಗೆ ಮನೆಯಲ್ಲೇ ಕುಳಿತು ನಮ್ಮ ಪಕ್ಕ ಯಾರೆಲ್ಲ ಹೋಮ್ ಕ್ವಾರಂಟೈನ್ ನಲ್ಲಿ ಇದ್ದಾರೆ ಅನ್ನುವಂತಹ ಒಂದು ಡೀಟೇಲ್ ಅನ್ನ ತೆಗೆದುಕೊಳ್ಳುವಂತಹ ಅವಕಾಶವನ್ನ ಕೂಡ ಮಾಡಿಕೊಡಲಾಗಿತ್ತು. ಅದರ ಜೊತೆಗೆ ಈ ಒಂದು ಮಹಾಮಾರಿಯ ವಿರುದ್ಧದ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ತೊಡಗಿಸಿಕೊಂಡಿರುವಂತವರು ಆರೋಗ್ಯ ಕಾರ್ಯಕರ್ತರು, ಜೊತೆಗೆ ಆಶಾ ಕಾರ್ಯಕರ್ತೆಯರು, ಅವರನ್ನ ಗುರುತಿಸುವಂತಹ ಕೆಲಸಗಳು ಕೂಡ ಆಗಿದೆ. ಅದರ ಜೊತೆಗೆ ಮತ್ತೊಂದು ವಿಚಾರವನ್ನ ನಾವು ಗಮನಿಸಿದ್ರೆ ಬಹುಶಃ ನಿನ್ನೆಯ ದಿನ ಒಂದು ಇಡೀ ಸಂಚಲನವನ್ನ ಉಂಟು ಮಾಡಿದಂತಹ ವಿಚಾರ ಅಂತ ಹೇಳಿದ್ರೆ ಅದು ಸುಮಾರು 81 ಗ್ರಾಮಗಳ ಸುಮಾರು 30,000 ಕುಟುಂಬಗಳಿಗೆ ಕಿಟ್ ಅನ್ನ ವಿತರಣೆ ಮಾಡಲಾಗಿದೆ ಅನ್ನುವಂತಹ ವಿಚಾರ. ಒಂದು ಆಹಾರ ಯಜ್ಞ ನಡೆದಿದೆ ಎನ್ನುವಂತಹ ಮಾತುಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಸೊ ಇದೆಲ್ಲದರ ರೂವಾರಿಗಳು ಜೊತೆಗೆ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಹರೀಶ್ ಪೂಂಜಾ ಅವರು ಅತಿಥಿಗಳಾಗಿ ನಮ್ಮ ಜೊತೆಗೆ ಇದ್ದಾರೆ. ನಿಮ್ಮ ಪ್ರಶ್ನೆಗಳಿದ್ರೆ ಕೇಳಬಹುದು, ಮಾತನಾಡಬಹುದು, ಜೊತೆಗೆ ತಮ್ಮ ಅಭಿಪ್ರಾಯಗಳಿದ್ರೆ ಅದನ್ನು ಕೂಡ ಹಂಚಿಕೊಳ್ಬಹುದು ಅನ್ನುವಂಥದ್ದು. ಸೊ ಮೊದಲನೆಯದಾಗಿ ಶಾಸಕ ಹರೀಶ್ ಪೂಂಜಾ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಬೇಕು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಅಂದ್ರೆ ನಾವು ಗಮನಿಸಿದ ಹಾಗೆ ಸ್ವಲ್ಪ ದಿನ ತಮಗೂ ಕೂಡ ಒಂದು ಕಾಲಿನ ನೋವಿನ ಸಮಸ್ಯೆ ಉಂಟಾಗಿತ್ತು ಅನ್ನುವಂಥದ್ದು. ಹೇಗಿದ್ದೀರಿ ಈಗ? ಚೆನ್ನಾಗಿದ್ದೇವೆ. ಅದೇನೋ ಸ್ಟೆಪ್ಪಲ್ಲಿ ಉಳುಕಿದ್ದು, ಆಮೇಲೆ ಚೆನ್ನಾಗಿದೆ, ಏನು ಪರವಾಗಿಲ್ಲ ಈಗ. ಅಂದ್ರೆ ಬಹುಶಃ ಅಷ್ಟಿದ್ರು ಕೂಡ ಅದರ ನಡುವೆ ಕೂಡ ತಾವು ತಮ್ಮ ಕ್ಷೇತ್ರದಲ್ಲಿ ಓಡಾಡುವಂಥದ್ದನ್ನ, ಜನರ ಸಮಸ್ಯೆಗಳಿಗೆ ಸ್ಪಂದಿಸುವಂಥದ್ದನ್ನ ಕಡಿಮೆ ಮಾಡಿರಲಿಲ್ಲ ಅನ್ನುವಂಥದ್ದು. ಮೊದಲಿಗೆ ನಾನು ತಮ್ಮ ಪ್ರಥಮ ಪ್ರತಿಕ್ರಿಯೆಯನ್ನು ಕೇಳಬೇಕು. ಈ ಒಂದು ಮಹಾಮಾರಿಗೆ ಸಂಬಂಧಪಟ್ಟ ಹಾಗೆ ಇಡೀ ವಿಶ್ವವನ್ನೇ ತಲ್ಲಣಗೊಳಿಸಿದೆ. 200ಕ್ಕೂ ಅಧಿಕ ರಾಷ್ಟ್ರಗಳು ಕಂಗಾಲಾಗಿ ಹೋಗಿದೆ. ಮುಂದೆ ಏನು ಅನ್ನುವಂಥ ದಾರಿಗಳು ತೋಚ್ತಾ ಇಲ್ಲ. ಭಾರತದಲ್ಲೂ ಕೂಡ ಪ್ರಕರಣಗಳ ಸಂಖ್ಯೆ ಏರ್ತಾನೆ ಇದೆ, ರಾಜ್ಯದಲ್ಲೂ ಕೂಡ ಹೊರತಾಗಿಲ್ಲ. ಸೊ ತಮ್ಮ ಪ್ರಥಮ ಪ್ರತಿಕ್ರಿಯೆ ಈ ಒಂದು ಮಹಾಮಾರಿ ಬಗ್ಗೆ. ಕೊರೋನಾ ವೈರಸ್ ಇವತ್ತು ಜಗತ್ತಿನಾದ್ಯಂತ ಬಹಳ ವೇಗವಾಗಿ ಹಬ್ಬತಕ್ಕಂಥ ಒಂದು ವೈರಸ್. ಇವತ್ತು ಜಗತ್ತಿನ ಜನ ಬಹಳ ಈ ವೈರಸ್ನಿಂದಾಗಿ ತತ್ತರಿಸಿ ಹೋಗಿರ್ತಕ್ಕಂಥ ನಾವು ಕಂಡಿದ್ದೇವೆ. ಬಹುಶಃ ಇವತ್ತು ಈ ದೇಶದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನರೇಂದ್ರ ಮೋದಿಯವರು ವೈರಸ್ ಈ ದೇಶಕ್ಕೆ ಮಾರಕ ಆಗ್ಬೋದು ಎನ್ನುವಂಥ ದೃಷ್ಟಿಯಲ್ಲಿ ಮೊದಲ ಹೆಜ್ಜೆಯಾಗಿ ಏನು ಜನತಾ ಕರ್ಫ್ಯೂಯನ್ನು ಈ ದೇಶದಲ್ಲಿ ಮೊದಲ ಬಾರಿಗೆ ಜನರ ಮುಂದೆ ಇಟ್ಟರು. ಅದ ನಂತರ ಜನ ಇದಕ್ಕೆ ಸ್ಪಂದನೆ ಮಾಡ್ತಾರೆ, ಜನ ನಮ್ಮೊಂದಿಗೆ ಇರ್ತಾರೆ ಎನ್ನುವಂತಹ ಆ ಒಂದು ಭಾವನೆಗಳು ಸರ್ಕಾರದ ಮನಸ್ಸಿಗೆ ಬಂತು, ನರೇಂದ್ರ ಮೋದಿ ಅವರಿಗೆ ಬಂತು. ಅವತ್ತಿನಿಂದ ಲಾಕ್ಡೌನ್ ಪ್ರಾರಂಭ ಆಯಿತು. ಇವತ್ತು ಇಡೀ ಜಗತ್ತಿನಲ್ಲಿ ಏನು ನಡೀತಾ ಇದೆ, ಅದರ ತೀವ್ರತೆ ಎಷ್ಟಿದೆ ಅನ್ನೋದು ಗೊತ್ತಿದೆ. ಆದರೆ ಇವತ್ತು ನಮ್ಮ ದೇಶದಲ್ಲಿ ಅದರ ವೇಗಕ್ಕೆ ಒಂದು ಕಡಿವಾಣ ಹಾಕ್ತಕ್ಕಂಥ ಕೆಲಸ ಸರ್ಕಾರದ ಸೂಚನೆ ಅಂತ ಇವತ್ತು ಜನ ಬಹಳ ಜಾಗರೂಕತೆಯಿಂದ ಪಾಲನೆ ಮಾಡಿದ್ದಾರೆ. ಇದರ ಯಶಸ್ವಿಗೆ ಜನತೆಯ ಸಹಕಾರ ಇದೆ ಅನ್ನುವಂಥದ್ದನ್ನು ಮೊದಲು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಅಂದ್ರೆ ಜನರ ಸಹಕಾರದಿಂದ ಇಷ್ಟು ದಿನಗಳ ಕಾಲ ನಾವು ಇದರ ವಿರುದ್ಧ ಹೋರಾಡಿಕೊಂಡು ಬಂದಿದ್ದೇವೆ ಅನ್ನುವಂಥದ್ದು. ಇನ್ನು ತಮ್ಮ ಕ್ಷೇತ್ರದ ವಿಚಾರಕ್ಕೆ ಬಂದ್ರೆ, ಕ್ಷೇತ್ರದಲ್ಲಿ ಹೇಗಿದೆ ಲಾಕ್ಡೌನ್ಗೆ ಸಂಬಂಧಪಟ್ಟ ಹಾಗೆ? ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಲಾಕ್ಡೌನ್ ಪ್ರಾರಂಭ ಆದ ದಿನದಿಂದ ಜನತೆ ಅತ್ಯಂತ ಸಹಕಾರವನ್ನು ಕೊಡ್ತಾ ಬರ್ತಾ ಇದ್ದಾರೆ. ಅವತ್ತಿನಿಂದ ಇವತ್ತಿನವರೆಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಹಿತಕರ ಘಟನೆಗಳಿಲ್ಲದೆ ಜನ ಶಾಂತತೆಯಿಂದ
ಈ ಲಾಕ್ಡೌನ್ನ ನಿಯಮಗಳನ್ನು ಪಾಲನೆ ಮಾಡಿಕೊಂಡು ಬರತಕ್ಕಂಥದ್ದನ್ನು ನಾವು ನೋಡಿದ್ದೇವೆ. ಎಸ್. ನಮ್ಮ ತಾಲೂಕಿನಲ್ಲಿ ಸರಿಸುಮಾರು 230ಕ್ಕಿಂತಲೂ ಹೆಚ್ಚು ಜನ ವಿದೇಶದಿಂದ ಬಂದಿರತಕ್ಕಂಥ ಬಂಧುಗಳು ಇದ್ದರು. ಅವರನ್ನು ಆ ಸಂದರ್ಭದಲ್ಲಿ ನಾವು ಹೋಮ್ ಕ್ವಾರಂಟೈನ್ ಮಾಡಿ ಅವರ 28 ದಿನಗಳು ಮುಗಿದು ಈಗ ಯಾವುದೇ ರೀತಿಯಾಗಿರ್ತಕ್ಕಂಥ ವಿದೇಶದಿಂದ ಬಂದಿರತಕ್ಕಂಥ ಹೋಮ್ ಕ್ವಾರಂಟೈನ್ ಆಗಿರ್ತಕ್ಕಂಥದ್ದು ಇಲ್ಲ. ಅದರ ಜೊತೆಗೆ ಒಂದು ಪ್ರಕರಣ ನಮ್ಮಲ್ಲಿ ಪಾಸಿಟಿವ್ ಪ್ರಕರಣ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಕರಾಯದ ಜನತಾ ಕಾಲೋನಿಯಲ್ಲಿ ಬಂದಿತ್ತು. ಆದರೆ ದೇವರ ದಯದಲ್ಲಿ ಅಂತ ಆ ವ್ಯಕ್ತಿಯೂ ಸಹ ಗುಣಮುಖವಾಗಿ ಮತ್ತೆ ವಾಪಸ್ ಮನೆಯಲ್ಲಿ ಇವತ್ತು ಉಳಿತಕ್ಕಂಥ ದೃಷ್ಟಿಯಲ್ಲಿ ಅದು ಗುಣಮುಖ ಆಗಿದೆ ಅನ್ನುವಂಥದ್ದು ನಮಗೆ ಸಂತೋಷ. ಮತ್ತು ಯಾವುದೇ ರೀತಿಯಾಗಿರ್ತಕ್ಕಂಥ ಈ ರೀತಿಯ ಕೊರೋನಾಕ್ಕೆ ಸಂಬಂಧಪಟ್ಟಂಥ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಕರಣಗಳು ಅದರ ನಂತರ ಯಾವುದೇ ಪ್ರಕರಣ ನಮ್ಮ ತಾಲೂಕಿನಲ್ಲಿ ಆಗಲಿಲ್ಲ ಅನ್ನುವಂಥದ್ದು. ಅದರ ಜೊತೆಗೆ ಆಹಾರ ಯಜ್ಞ ಅನ್ನುವಂಥ ಒಂದು ಕಾರ್ಯಕ್ರಮ ನಡೆಯುತ್ತೆ ದೊಡ್ಡ ಮಟ್ಟದಲ್ಲಿ. ಅಂದ್ರೆ ಯಾರೆಲ್ಲ ನಿಜವಾದ ಫಲಾನುಭವಿಗಳಿರ್ತಾರೋ ಅವರನ್ನ ತಲುಪುವಂತ ಪ್ರಯತ್ನಗಳನ್ನು ಮಾಡಿರುವಂಥದ್ದು. ಸೊ ಅದರ ಬಗ್ಗೆ ಸ್ವಲ್ಪ ಮಾತನಾಡಿ. ಬೆಳ್ತಂಗಡಿ ತಾಲೂಕಿನಲ್ಲಿ ಈ ಕೊರೋನಾದ ಸಮಸ್ಯೆಗಳು ಬಂದಂತಹ ಸಂದರ್ಭದಲ್ಲಿ ಪ್ರಾರಂಭದ ದಿನಗಳಲ್ಲೂ ಒಂದಷ್ಟು ಜನ ನನಗೆ ಫೋನ್ ಮಾಡಿದ್ರು, ಮತ್ತು ನಮ್ಮ ಪಕ್ಷದ ಅಧ್ಯಕ್ಷರಿಗೆ ಮತ್ತು ಒಂದಷ್ಟು ಜನ ಕಾರ್ಯಕರ್ತರಿಗೆ ಫೋನ್ ಮಾಡಿ ಈ ರೀತಿ ನಮಗೆ ಆಹಾರ ಸಾಮಗ್ರಿಗಳು ಬೇಕು ಅಂತ ಕೇಳಿದಾಗ ಅಲ್ಲಲ್ಲೇ ನಾವು ಅದನ್ನು ಪರಿಹಾರ ಮಾಡತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ವಿ. ಆದರೆ ನನ್ನ ಮನಸ್ಸಿನಲ್ಲೂ ಒಂದಿತ್ತು, ಏನಂತ ಹೇಳಿದ್ರೆ ಲಾಕ್ಡೌನ್ ಪ್ರಾರಂಭ ಆಗುವುದಕ್ಕಿಂತ ಮುಂಚೆ ತಮ್ಮ ದುಡಿಮೆ ಒಂದಷ್ಟು ದುಡ್ಡು ಕಿಸೆಯಲ್ಲಿ ಇರ್ತಿತ್ತು ಅಥವಾ ಉಳಿತಾಯ ಇರ್ತಿತ್ತು. ಒಂದು 15-20 ದಿವಸಕ್ಕೆ ಬೇಕಾಗಿರ್ತಕ್ಕಂಥ ಆಹಾರ ಸಾಮಗ್ರಿಗಳನ್ನು ಕೊಳ್ಳಿಕ್ಕೆ ಹೊರತು ಸಾಧ್ಯ ಆಗ್ತದೆ ಎನ್ನುವಂತ ಭಾವನೆ ಇತ್ತು. ಅದರ ನಂತರದ ದಿನಗಳಲ್ಲಿ ಸ್ವಲ್ಪ ನಮ್ಮ ಜನರಿಗೆ ಕಷ್ಟ ಆಗ್ಬೋದು. ಆಗ ಆ ಸಂದರ್ಭದಲ್ಲಿ ನಾವು ಅವ್ರ ಜೊತೆ ನಿಲ್ಲಬೇಕೆನ್ನುವಂತ ಆ ಒಂದು ಭಾವನೆಯಿಂದ ನಾನು ನಿನ್ನೆ ಒಂದಷ್ಟು ಜನ ಅದರ ಜೊತೆ ಸೇರಿ ನಾವು 30,000 ಕಿಟ್ಗಳನ್ನು ವಿತರಣೆ ಮಾಡಿದ್ರಿ ಅನ್ನುವಂಥದ್ದು. ಎಸ್, ಮತ್ತಷ್ಟು ಪ್ರಶ್ನೆಗಳಿದೆ, ವಾಪಸ್ ಬರ್ತೇನೆ. ಈಗ ಪ್ರಥಮ ಕರೆಯನ್ನ ಸ್ವೀಕಾರ ಮಾಡುವಂತ ಸಮಯ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ಎಸ್, ತಮ್ಮ ಹೆಸರು, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ಸರ್, ನಾನು ಬೆಳ್ತಂಗಡಿ ತಾಲೂಕು ನಾವೂರು ಗ್ರಾಮದಿಂದ. ಬೆಳ್ತಂಗಡಿ ತಾಲೂಕು ನಾವೂರು ಗ್ರಾಮದಿಂದ. ಎಸ್, ಮಾತಾಡಿ. ಲಾರೆನ್ಸ್ ಅಂತ ಮಾತಾಡುದು. ಎಸ್, ಲಾರೆನ್ಸ್ ಅವರೇ ಮಾತಾಡಿ. ಶಾಸಕರಿದ್ದಾರೆ, ಹರೀಶ್ ಪೂಂಜಾ ಅವರು ಮಾತಾಡಿ. ಹರೀಶ್ ಅಣ್ಣ ನಮಸ್ತೆ. ನಮಸ್ತೆ ಲಾರೆನ್ಸ್ ಅವರೇ. ಸರ್, ನೀವು ಮಾಡ್ತಿರೋಂತ ಕೆಲಸಕ್ಕೆ ನಮ್ಮ ಗ್ರಾಮದ ಪರವಾಗಿ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಧನ್ಯವಾದಗಳು. 2 ದಿನದಿಂದ ನಾವು ನೋಡ್ತಾ ಇದ್ದೇವೆ, ಮೊಬೈಲ್ ಅಲ್ಲಿ ಆಗಿರ್ಬೋದು, ಇಲ್ಲಿ ಇವತ್ತು ಕೆಲವು ನಮ್ಮ ಗ್ರಾಮಗಳಿಗೆ ಕೂಡ ಕೆಲವು ಮನೆಗಳಿಗೆ ಕಿಟ್ಗಳು ತಲುಪಿದೆ. ಖಂಡಿತ ಜನರು ಇಂಥ ಒಂದು ಸಂಕಷ್ಟದಲ್ಲಿ ಇರುವಾಗ ನಮ್ಗೆ ಒಂದು ಜನಪರ ಇಂಥ ಒಂದು ಸೇವೆಯನ್ನು ಮಾಡ್ತಿರೋದು ತುಂಬಾ ಒಂದು ಶ್ಲಾಘನೀಯ. ಧನ್ಯವಾದಗಳು. ನಾವು ಅಭಿನಂದಿಸ್ತೇವೆ. ಅದೇ ರೀತಿ ಅಣ್ಣ, ನಾವು ಪೇಂಟಿಂಗ್ ಕೆಲಸ ಮಾಡ್ತಿದ್ದೇನೆ ನಾನು. ನೋಂದಾಯಿತ ಕಟ್ಟಡ ಕಾರ್ಮಿಕಗಳಿಗೆ ಸರ್ಕಾರದ ವತಿಯಿಂದ 2,000 ರೂಪಾಯಿ ಘೋಷಣೆ ಮಾಡಿದ್ದಾರೆ. ಅದಕ್ಕೆ ಬೇಕಾದಾಗೆ ನಾವು ಅದರ ವಾಟ್ಸ್ಆಪ್ ನಂಬರ್ಗಳಿಗೆ ನಮ್ಮ ದಾಖಲೆಗಳನ್ನೆಲ್ಲ ಸಲ್ಲಿಸಿದ್ದೇವೆ. ಆದ್ರೂ ಕೂಡ ಯಾವುದೇ ರೀತಿಯ ನಮ್ಗೆ ಒಂದು ಬರ್ಲಿಲ್ಲ ಅದರ ಒಂದು ಹಣ. ಅದಕ್ಕೆ ಬೇಕಾಗಿ ಈಗ ನಮ್ಗೆ ಈಗ ಕೆಲಸ ಇಲ್ಲ, ಅಂದ್ರೆ ಹಾರ್ಡ್ವೇರ್ ಅಂಗಡಿಗಳು ಓಪನ್ ಇಲ್ಲ, ನಮ್ಗೆ ಬೇಕಾದಂತ ಸ್ವಲ್ಪ ಐಟಮ್ಗಳು ಸಿಗ್ತಾ ಇಲ್ಲ, ಕೆಲಸಕ್ಕೆ ಹೋಗಿ ಬರ್ಲಿಕ್ಕೆ ಕಷ್ಟ ಆಗ್ತದೆ. ಆಗ ಸರ್ಕಾರ ಇದೊಂದು ಒಳ್ಳೆ ರೀತಿ ಒಂದು ಘೋಷಣೆ ಮಾಡಿದೆ, ಒಂದು 2,000 ರೂಪಾಯಿ ಅವರಿಗೆ ಪ್ರೋತ್ಸಾಹನ ಕೊಡುವುದು ಅಂತ. ಈವರೆಗೆ ನನಗೆ ನಮ್ಮ ಏರಿಯಾಕ್ಕೆ ಆಗಿರ್ಬೋದು, ನಮ್ಮ ಒಟ್ಟಿಗಿದ್ದ ಕಾರ್ಮಿಕರಿಗೆ ಆಗಿರ್ಬೋದು, ಯಾರಿಗೂ ಬರ್ಲಿಲ್ಲ. ಈಗ ಹಾಗೆ ನಾವು ನಿಮ್ಮ ಮೂಲಕ ವಿನಂತಿ ಮಾಡಿಕೊಳ್ತಿದ್ದೇವೆ, ಕಾರ್ಮಿಕ ಸಚಿವರಿಗೆ ಅದನ್ನು ತಿಳಿಸಿ ಒಂದು ಪ್ರೋತ್ಸಾಹದ ಹಣವನ್ನು ಬೇಗ ಬರುವಂತೆ ಮಾಡಬೇಕು ಅಂತ. ಲಾರೆನ್ಸ್ ಅವ್ರ ಹತ್ರ ಈಗಾಗಲೇ ನಾನು 2 ಸಲ ಜಿಲ್ಲಾ ಉಸ್ತುವಾರಿ ಸಚಿವರು ಮೀಟಿಂಗ್ ತಗೊಂಡಂತಹ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯ ಲೇಬರ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂಥ ಅಧಿಕಾರಿಗಳ ಹತ್ರ ಈ ಬಗ್ಗೆ ನನ್ನ ಮೊದಲೇ ಗಮನಕ್ಕೆ ಬಂದಿತ್ತು. ಈ ಬಗ್ಗೆ ನಾನು ವಿಚಾರಿಸಿದ್ದೇನೆ. ಈಗಾಗಲೇ ಮೊದಲ ಹಂತದಲ್ಲಿ ಒಂದಷ್ಟು ಈ ಕಾರ್ಮಿಕರಿಗೆ ದುಡ್ಡು ಸಂದಾಯ ಆಗಿದೆ. ಒಂದಷ್ಟು ಜನರಿಗೆ ಇನ್ನು ಸಂದಾಯ ಆಗಲಿಕ್ಕೆ ಬಾಕಿ ಇದೆ. ನನ್ನ ಗಮನದಲ್ಲಿದೆ. ಖಂಡಿತವಾಗಿ ಆದಷ್ಟು ಬೇಗ ಅದನ್ನು ನಿಮ್ಮ ಅಕೌಂಟಿಗೆ ಸಂದಾಯ ಆಗುವಂಥ ದೃಷ್ಟಿಯಲ್ಲಿ ಕಾರ್ಮಿಕ ಸಚಿವರ ಹತ್ರ ಮತ್ತು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಮಾತಾಡಿ ಸ್ಪಂದನೆ ಮಾಡತಕ್ಕಂಥ ಕೆಲಸವನ್ನು ತಕ್ಷಣಕ್ಕೆ ಮಾಡ್ತೇನೆ. ತಮ್ಮ ನಂಬರನ್ನು ನಾನು ನಮ್ಮ ಚಾನೆಲ್ನ ಮೂಲಕ ತಗೊಳ್ತೇನೆ. ಅದು ಏನಾಗಿದೆ ಅನ್ನುವಂಥ ಫೀಡ್ಬ್ಯಾಕನ್ನು ನಿಮಗೆ ನಾನು 1-2 ದಿವಸದಲ್ಲಿ ನಿಮಗೆ ತಲುಪಿಸ್ತೇನೆ ಲಾರೆನ್ಸ್ ಅವರೇ. ಧನ್ಯವಾದಗಳು ಸರ್. ಎಸ್, ಧನ್ಯವಾದಗಳು ಲಾರೆನ್ಸ್ ಅವರೇ ಕರೆಯನ್ನ ಮಾಡಿದ್ದಕ್ಕಾಗಿ. ಬಹುಶಃ ಈ ರೀತಿ ಅನೇಕರು ಗೊಂದಲದಲ್ಲಿದ್ದಾರೆ. ನಾವು ಮನವಿಯನ್ನು ಸಲ್ಲಿಕೆ ಮಾಡಿದ್ದೇವೆ ಅಥವಾ ಬೇಕಾದಂಥ ದಾಖಲೆಗಳನ್ನು ಸಲ್ಲಿಕೆ ಮಾಡಿದ್ದೇವೆ, ಆದರೂ ಕೂಡ ಸಿಗ್ತಾ ಇಲ್ಲ ಅನ್ನುವಂಥದ್ದು. ಸೊ ಮುಂದಿನ ದಿನಗಳಲ್ಲಿ ಸರಿಯಾಗುತ್ತೆ. ಖಂಡಿತ. ಎಸ್, ಅದರ ಜೊತೆಗೆ ತಾವು ಈಗಾಗಲೇ ಹೇಳಿದ್ರಿ ಸುಮಾರು 30,000 ಕಿಟ್ಗಳನ್ನು ವಿತರಣೆ ಮಾಡಲಾಗಿದೆ ಅನ್ನುವಂಥದ್ದು. ಅಂದ್ರೆ ಇದಕ್ಕೆ ನೆರವನ್ನ ಹೇಗೆ ಹೊಂದಿಸಿಕೊಳ್ಳಲಾಗಿದೆ ಅನ್ನುವಂಥದ್ದು?
ಈಗ ನಮ್ಮ ತಾಲೂಕಿನಲ್ಲಿ ಒಟ್ಟು 81 ಗ್ರಾಮಗಳು, ಎಸ್ ಬಹಳ ವಿಸ್ತಾರವಾಗಿರ್ತಕ್ಕಂಥ ವಿಧಾನಸಭಾ ಕ್ಷೇತ್ರ, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರ, ಹೌದು 245 ಬೂತುಗಳನ್ನು ಹೊಂದಿರತಕ್ಕಂಥ ವಿಧಾನಸಭಾ ಕ್ಷೇತ್ರ, ಎಸ್ ಒಟ್ಟು 60,000 ಕುಟುಂಬಗಳಿರ್ತಕ್ಕಂಥ ವಿಧಾನಸಭಾ ಕ್ಷೇತ್ರ, 48,000 BPL ಕಾರ್ಡ್ದಾರ ಇರತಕ್ಕಂಥ ವಿಧಾನಸಭಾ ಕ್ಷೇತ್ರ. ಎಸ್ ಎಸ್ ಈ ಸಂದರ್ಭದಲ್ಲಿ ದೊಡ್ಡ ಸವಾಲು ಕಣ್ಣ ಮುಂದೆ ಇತ್ತು. ಒಂದು ಯಾರಿಗೆ ಕೊಡಬೇಕು, ಯಾರನ್ನು ಗುರುತಿಸಬೇಕು ಅಂತ. ಹಾಗೆ ನನ್ನ ಬಂಧುಗಳು ಮತ್ತು ಪಾರ್ಟಿಯ ಹಿರಿಯರು, ನಮ್ಮ ಪಕ್ಷದ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರು ಜಯಂತ್ ಕೋಟ್ಯಾನ್ರು, ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ನಮ್ಮ ಸುಬ್ರಹ್ಮಣ್ಯ ಗೌಡ್ರು ಕೈಕೊರೆ ಅವರು, ಮತ್ತು ಶ್ರೀನಿವಾಸರಾವ್ ಅವರು, ಹೀಗೆ ನಾವು ನಮ್ಮ ಸೀತಾರಾಮ್ ಬೆಳಾರ್ರವರು, ಹೀಗೆ ನಾವು ಕೂತು ಯೋಚನೆ ಮಾಡಿದಾಗ ನಾವೊಂದು ಒಂದು ಒಂದು ಪ್ಲ್ಯಾನ್ ಮಾಡಿದ್ವಿ. ಏನಂದರೆ ಒಂದು ಬೂತಿನಲ್ಲಿ ಸರಾಸರಿ ಎಷ್ಟು ಮನೆಗಳಿರ್ತದೆ ಅಂತ ಹೇಳಿದರೆ 200ರಿಂದ 250 300ವರೆಗೆ ಮನೆಗಳು. 250 ಮನೆಗಳು ಸರಾಸರಿ ಇದ್ರೆ ಆ ಮನೆಯಲ್ಲಿ, ಈಗ ಗ್ರಾಮೀಣ ಪ್ರದೇಶ ನಮ್ದು, ನೀವು ಮಂಗಳೂರು ಸಿಟಿಗೆ ಕಂಪೇರ್ ಮಾಡುವಾಗಿಲ್ಲ, ಗ್ರಾಮೀಣ ಪ್ರದೇಶ ಆಗಿರೋದ್ರಿಂದ ಮನೆಗಳು ದೂರದಲ್ಲಿರುವಂತದ್ದು, ವ್ಯವಸ್ಥೆ ಸರಿ ಇರೋದಿಲ್ಲ. ಆ ಗ್ರಾಮೀಣ ಪ್ರದೇಶದಲ್ಲಿ ಹತ್ತಿರದ ತೋಟಕ್ಕೆ ಕೂಲಿ ಕೆಲಸಕ್ಕೆ ಹೋಗುವಂಥದ್ದು ಅಥವಾ ಇನ್ಯಾವುದೋ ಮಾಡಿಕೊಂಡು ಚಟುವಟಿಕೆಗಳು ನಡೀತಾ ಇದೆ. ಈ ಸಂದರ್ಭದಲ್ಲಿ ಒಂದು ಬೂತಿನಲ್ಲಿ 100 ಮನೆಗಳನ್ನು ಗುರುತಿಸಿ 100 ಮನೆಗಳಿಗೆ ಬೇಕಾಗಿರ್ತಕ್ಕಂಥ, ಅಂದ್ರೆ ಅವರಿಗೆ ಇದು ಬೇಕು ಎನ್ನುವಂಥ ಮನೆಗಳನ್ನು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಬೂತ್ ಸಮಿತಿಯ ಕಾರ್ಯಕರ್ತರು ಗುರುತಿಸಿದ್ರೆ ಖಂಡಿತ ನಾವು ಒಂದು ವಿಸ್ತೃತವಾಗಿ ಇದನ್ನು ಏನಾದರೂ ಪ್ಲಾನ್ ಮಾಡ್ಬೋದು ಅಂತ ಹೇಳಿ ಒಂದು ಬೂತಿಗೆ 100 ರೀತಿಯಲ್ಲಿ ನಾವು ಈ ಕಿಟ್ ವಿತರಣೆಯನ್ನು ಮಾಡತಕ್ಕಂಥ ಕೆಲಸವನ್ನು ಮಾಡಿರ್ತೇವೆ. ಎಸ್, ಈಗ ಮತ್ತೊಂದು ಕರೆ ಇದೆ. ಹಲೋ 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 ಮೇಡಮ್, ನಮಸ್ತೆ. ಸರ್, ಗುಡ್ ಆಫ್ಟರ್ನೂನ್ ಸರ್. ಎಸ್, ನಮಸ್ತೆ, ಮಾತಾಡಿ ಸರ್. ಈಗ ಏನಂದ್ರೆ ಆಕ್ಚುಲಿ ಮಾರ್ಚ್ 22nd ಇಂದ ಕಂಟಿನ್ಯೂಸ್ ಆಗಿ ಲಾಕ್ಡೌನ್ ಆದ್ಮೇಲೆ ಓಕೆ, ಬೆಳ್ತಂಗಡಿ ತಾಲೂಕಲ್ಲಿ ಯಾವ್ದು ಕೇಸಸ್ ಇರ್ಲಿಲ್ಲ, ದಕ್ಷಿಣ ಕನ್ನಡನೂ ಸೇಫ್ ಆಗಿ ಇತ್ತು. ಈಗ ಸ್ವಲ್ಪ ಲಾಕ್ಡೌನ್ ಸಡಿಲಿಕೆ ಆಗ್ತಾ ಇರೋ ವಿನಾಕಾರಣ ಓಡಾಟಗಳು ತುಂಬಾ ಜಾಸ್ತಿ ಆಗ್ತಾ ಅಂತ ಅನಿಸ್ತದೆ. ನೋಡುವಾಗ ತುಂಬಾ ಗಾಡಿಗಳು, ಇದಕ್ಕೆಲ್ಲ ಏನು ಒಂದು ಕ್ರಮ ಕೈಗೊಳ್ಳದ ತರ ಫೀಲ್ ಆಗ್ತದೆ ಔಟ್ಸೈಡ್ ನೋಡುವಾಗ. ಪೊಲೀಸ್ ಬರುವಾಗ ಮಾತ್ರ ಓಡೋದು, ಮತ್ತೆ ಅದೇ ಬೆಳಿಗ್ಗೆ 9 ಗಂಟೆಯಿಂದ 12 ಗಂಟೆ ತನಕ ವೆಹಿಕಲ್ಸ್ ಹೆಚ್ಚಾಗಿ ಇರ್ತದೆ. ಸೊ ಇದರಿಂದಾನೇ ಹರಡುವಿಕೆ ಜಾಸ್ತಿ ಇರ್ತದ ಅಂತ ಅನಿಸ್ತಾ ಉಂಟು. ಇದು ಆಕ್ಚುಲಿ ಕಂಪ್ಲೇಂಟ್ ನಮ್ದು ಇದೆ. ಪ್ರೇಮಕ್ಕ ಅವರು ಹೇಳಿರ್ತಕ್ಕಂಥದ್ದು ಸಹಜ, ಹೇಳಿರೋದು ಸತ್ಯ ಇದೆ. ಯಾಕಂತ ಹೇಳಿದ್ರೆ ಈಗ ಲಾಕ್ಡೌನ್ ಅಲ್ಲಿ ಒಂದಷ್ಟು ವಿನಾಯಿತಿಗಳನ್ನು ಸರ್ಕಾರ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಕೊಟ್ಟಿದ್ದಾರೆ. ಕೃಷಿ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತ ವಿನಾಯಿತಿಗಳು ಸಹ ಕೊಟ್ಟಿದ್ದಾರೆ. ಮತ್ತೆ 12 ಗಂಟೆಯವರೆಗೆ ದಿನಸಿ ಸಾಮಗ್ರಿಗಳು ಅಥವಾ ತರಕಾರಿಗಳನ್ನು ಕೊಂಡುಕೊಳ್ಳಲಿಕ್ಕೆ ಮತ್ತು ಅಥವಾ ನಮ್ಮ ಮೆಡಿಕಲ್ ಶಾಪಿಗೆ ಅಥವಾ ಇನ್ಯಾವುದೋ ವೈದ್ಯಕೀಯ ಚಿಕಿತ್ಸೆಗೆ ಹೋಗುವಂತವರದ್ದು ತುರ್ತು ಅವಶ್ಯಕತೆಗಳಿಂದ ಇರೋದ್ರಿಂದಾಗಿ ಮತ್ತೆ ಒಂದಷ್ಟು ಕಟ್ಟಡ ನಿರ್ಮಾಣ ಕಾಮಗಾರಿಗಳು ಮತ್ತು ಸರ್ಕಾರಿ ನಿರ್ಮಾಣ ಕಾಮಗಾರಿಗಳು ನಡೀತಾ ಇದೆ. ಅದರಿಂದಾಗಿ ಒಂದಷ್ಟು ಓಡಾಟಗಳು ಜಾಸ್ತಿ ಆಗಿರ್ತಕ್ಕಂಥದ್ದು ಸಹಜ. ಮತ್ತೆ ಸ್ವಾಭಾವಿಕವಾಗಿ ಮತ್ತೆ ಇನ್ನೊಂದು ಹಂತವನ್ನು ದಾಟಿ ಬರಬೇಕಾದ್ರೆ ಒಂದ್ ಸ್ವಲ್ಪ ಇದರಲ್ಲಿ ಪ್ರಕ್ರಿಯೆಗಳಲ್ಲಿ ಒಂದ್ ಸ್ವಲ್ಪ ವಿನಾಯಿತಿಗಳನ್ನು ಕೊಟ್ಟು ಮತ್ತೆ ಇದನ್ನು ಸಡಿಲಿಕೆ ಮಾಡದಿದ್ರೆ ಇದನ್ನು ಜನ ಮತ್ತು ಎಲ್ಲ ಸಮಾಜದ ದೃಷ್ಟಿಯಿಂದ ಮತ್ತು ಕೇಂದ್ರ ಸರ್ಕಾರನೇ ಒಂದಷ್ಟು ಗೈಡ್ಲೈನ್ಸ್ ಅನ್ನು ಈಗಾಗಲೇ ಕೊಟ್ಟಿದ್ದಾರೆ. ಯಾವುದಕ್ಕೆ ವಿನಾಯಿತಿ ಇದೆ, ಎಲ್ಲಿ ನಾವು ಮಾಡಬಹುದು. ಆದ್ರೆ ಅವ್ರು ಹೇಳಿರ್ತಕ್ಕಂಥ ದೃಷ್ಟಿಯಲ್ಲಿ ಇನ್ನಷ್ಟು ಅದನ್ನು ಸ್ವಲ್ಪ ಸರಿ ಮಾಡತಕ್ಕಂಥ ದೃಷ್ಟಿಯಲ್ಲಿ ಖಂಡಿತವಾಗಿಯೂ ಗಮನವನ್ನು ಹರಿಸ್ತೇವೆ. ಅಂದ್ರೆ ಧನ್ಯವಾದಗಳು ಅವರೇ, ಪ್ರೇಮ ಅವರೇ ಕರೆಯನ್ನ ಮಾಡಿದ್ದಕ್ಕಾಗಿ. ಅಂದ್ರೆ ಇರುವಂತಹ ಸಡಿಲಿಕೆ ಏನಿದೆ ಅದು ದುರುಪಯೋಗ ಆಗ್ತಾ ಇದೆ ಅನ್ನುವಂತಹ ಆರೋಪಗಳು ಕೇಳಿ ಬರ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಪ್ರಯತ್ನಗಳಾಗಬೇಕು ಅಂತ ಖಂಡಿತ ಆಗ್ತದೆ. ನಮ್ಮಲ್ಲಿ ಈಗಾಗಲೇ ನಮ್ಮ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಯಾಕಂತ ಹೇಳಿದ್ರೆ ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ಬೆಳ್ತಂಗಡಿ ಇರ್ಬೋದು, ಧರ್ಮಸ್ಥಳ, ಪುಂಜಾಲ್ಕಟ್ಟೆ, ಬೇಣೂರು, ಉಪ್ಪಿನಂಗಡಿ ಸ್ಟೇಷನ್ ಇಂದಲೂ ಒಂದಷ್ಟು ಭಾಗಗಳು ನಮ್ಮ ತಾಲೂಕಿಗೆ ಬರ್ತದೆ. ಎಲ್ಲ ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ಬೆಳಿಗ್ಗೆಯಿಂದಲೇ ಅವರು ಇರ್ತಾರೆ. ಯಾವ ವೆಹಿಕಲ್ ಅನಗತ್ಯವಾಗಿ ಓಡಾಟ ಮಾಡ್ತಾ ಇದೆ ಅನ್ನುವಂಥದ್ದನ್ನು ಪರಿಶೀಲನೆ ಮಾಡಿ ಅಂತವರಿಗೆ ದಂಡ ವಿಧಿಸ್ತಕ್ಕಂಥ ಕೆಲಸದಲ್ಲೂ ನಿರತರಾಗಿದ್ದಾರೆ. ಮತ್ತೆ ಯಾರು ನಿಜವಾಗಿಯೂ ಬೇಕು ಅಂತ ಹೇಳಿ ಯಾವುದಾದ್ರೂ ಅವಶ್ಯಕತೆಗೋಸ್ಕರ ಓಡಾಟ ಮಾಡ್ತಿದ್ರೆ ಅವರಿಗೆ ಯಾವುದೇ ರೀತಿಯ ತೊಂದರೆಗಳಾಗೋದಿಲ್ಲ ಅನ್ನುವಂಥದ್ದು. ಎಷ್ಟು ಪ್ರಶ್ನೆಗಳಿದೆ, ಮತ್ತೊಂದು ಕರೆ ಇದೆ. ಹಲೋ ಹಲೋ, ನಾನು ಜಯಂತ್ ಬಂದು ಉಜಿರಾಜ್. ಹಲೋ ಹಲೋ ಸರ್, ಧ್ವನಿ ಕೇಳಿಸ್ತಾ ಇದೆಯಾ? ಹಾ, ಕೇಳ್ತಿದೆ ಸರ್. ಎಸ್, ಮಾತಾಡಿ. ತಮ್ಮ ಹೆಸರು, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಜಯಂತ್ ಉಜಿರಾ ಅಂತ. ಜಯಂತ್ ಉಜಿರಿಂದ. ಎಸ್, ಮಾತಾಡಿ, ಶಾಸಕರಿದ್ದಾರೆ. ಹರಿತನ ಹತ್ರ ಮಾತಾಡಲಿಕ್ಕೆ. ಎಸ್, ಮಾತಾಡಿ. ನಮಸ್ತೆ ಜಯಂತ್. ಹರಿತನ, ನಮಸ್ತೆ. ನಮಸ್ತೆ. ದಾದ ವಿಷಯ ಬಂದು ಕೋಡೆಪುರ ಮಸ್ತಿ ಸರ್, ಒಂದೇ ಪುರ ಕಿಟ್ಟು ಕೊಡ್ತೀನಿ ಆಯ್ತಾ. ಅಂಚನೆ ಬೆಂಗಳೂರು ಇಪ್ಪನ ಕ್ಲೇನ್ ಊರು ಲೆಪ್ಪಡವನ್ನ ಆಯ್ತಾ ನಾವು ವ್ಯವಸ್ಥೆ ಮಾಡಿ ಪರಾಪನದು
ಅನ್ನ ಮಸ್ತ್ ಪೂರ ಏನೊಂದಿಲ್ಲ ಹ್ಮ್ ಹ್ಮ್ ಈಗ ಜಯಂತ್ ಅವರು ಕೇಳಿರ್ತಕ್ಕಂಥ ಪ್ರಶ್ನೆ ಇದು ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ರೀತಿಯಲ್ಲ, ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತೆ ಯಾವ ಪ್ರದೇಶ ಕರೆಗಳು ಈ ರೀತಿ ಬರ್ತಾ ಇರ್ತವೆ, ಅನೇಕ ಕರೆಗಳು ಬರ್ತಾ ಇರ್ತವೆ. ಈ ಸಂದರ್ಭದಲ್ಲಿ ಜಯಂತಣ್ಣ ನಿಮ್ಮ ಹತ್ರ ನಾನು ರಿಕ್ವೆಸ್ಟ್ ಮಾಡ್ತೇನೆ, ಕೊರೋನಾ ಮುಕ್ತವಾಗಿರ್ತಕ್ಕಂಥ ದೇಶ ಆಗಬೇಕಾದ್ರೆ ಕೊರೋನಾ ಮುಕ್ತವಾಗಿರ್ತಕ್ಕಂಥ ಗ್ರಾಮ, ಕೊರೋನಾ ಮುಕ್ತವಾಗಿರ್ತಕ್ಕಂಥ ತಾಲೂಕು ಆಗಬೇಕು. ಆ ದೃಷ್ಟಿಯಲ್ಲಿ ಇವತ್ತು ಎರಡು ಹಂತದಲ್ಲಿ ಈ ಕೊರೋನಾ ವೈರಸ್ನ ಹರಡುವಿಕೆ ಈ ದೇಶದಲ್ಲಿ ನಡೀತಿದೆ. ಒಂದು ವಿದೇಶದಿಂದ ಬಂದಿರತಕ್ಕಂಥ ಬಂಧುಗಳಿಂದಾಗಿ ಕೊರೋನಾ ವೈರಸ್ ಹರಡ್ತಕ್ಕಂಥದ್ದು, ಅದರ ನಂತರ ಅಂದ್ರೆ ಅವ್ರಿಗೆ 28 ದಿನ ಕ್ವಾರಂಟೈನ್ ಪೀರಿಯಡ್, ಹೋಮ್ ಕ್ವಾರಂಟೈನ್ ಮುಗಿದ ನಂತರ ಈಗ ನಮ್ದು ಸೋಷಿಯಲ್ ಸ್ಪ್ರೆಡ್ಡಿಂಗ್ ಆಗ್ತಾ ಇದೆ. ಅದು ತಬ್ಲಿಕ್ನ ರೀಸನ್ ಇರ್ಬೋದು ಅಥವಾ ಇನ್ನೊಬ್ಬ ಕೊರೋನಾ ಪಾಸಿಟಿವ್ ಆದ ವ್ಯಕ್ತಿಯ ಸಂಪರ್ಕದಿಂದ ಇರ್ಬೋದು. ಹೀಗೆ ಅದು ಸೋಷಿಯಲ್ ಸ್ಪ್ರೆಡ್ಡಿಂಗ್ ಇವಾಗ ಶುರುವಾಗಿದೆ. ಈ ಸಂದರ್ಭದಲ್ಲಿ ಬೆಂಗಳೂರಿನಿಂದ ಬಂದಿರತಕ್ಕಂಥ ವ್ಯಕ್ತಿಯಲ್ಲೂ ನಾವು ಡೌಟ್ ಮಾಡಬೇಕು, ಅವನನ್ನು ನಾವು ಹೋಮ್ ಕ್ವಾರಂಟೈನ್ ಮಾಡಬೇಕು. ಅವನ ಹತ್ರ ಅಲ್ಲಿ ಯಾಕಂತ ಹೇಳಿದ್ರೆ ಇವತ್ತು ಬೆಂಗಳೂರಿನಲ್ಲಿ ಕೊರೋನಾ ವೈರಸ್ನ ತೀವ್ರತೆ ಇದೆ. ಮುಂಬೈಯಿಂದ ಬಂದಿರತಕ್ಕಂಥ ವ್ಯಕ್ತಿಗಳು ಈಗ ಮುಂಬೈಯಲ್ಲಿ ಯಾವ ರೀತಿಯಲ್ಲಿ ಅದು ಬೆಳೀತಾ ಇದೆ ಅನ್ನೋದು ಗೊತ್ತಿದೆ. ಅದರಿಂದಾಗಿ ನಮ್ಮ ತಾಲೂಕು ಮತ್ತು ನಮ್ಮ ಗ್ರಾಮದಿಂದ ಬಿಟ್ಟು ಇನ್ನು ಯಾವುದೋ ಗ್ರಾಮದಿಂದ ನಮ್ಮಲ್ಲಿಗೆ ಬರ್ತಾರೆ ಅಂತ ಹೇಳಿದ್ರೆ ನಾವು ಅವರನ್ನು ಕೊರೋನಾ ದೃಷ್ಟಿಯಿಂದಲೇ ನೋಡಬೇಕಂತ ಪರಿಸ್ಥಿತಿ ಇದೆ. ಅದರಿಂದಾಗಿ ಜಯಂತ್ ಅವರ ಹತ್ರ ನನ್ನ ವಿನಂತಿ, ಅವರು ಈಗ ಬದುಕು ಮತ್ತು ಜೀವನ ನಿರ್ವಹಣೆ ಮಾಡ್ತಾ ಇದ್ರು, ಅಲ್ಲಿಯೇ ಈ ಕೊರೋನಾ ವೈರಸ್ ಅನ್ನು ಸಮಾಜದಿಂದ ದೂರ ಮಾಡತಕ್ಕಂಥ ದೃಷ್ಟಿಯಲ್ಲಿ ಇದೊಂದು ಏನು ಯಜ್ಞದ ರೀತಿಯಲ್ಲಿ ಇದರಲ್ಲಿ ಒಂದು ಏನು ವೃತ್ತದ ರೀತಿಯಲ್ಲಿ ಇದನ್ನು ಸ್ವೀಕಾರ ಮಾಡಿ ನನ್ನ ಸಮಾಜ, ನನ್ನ ಕುಟುಂಬ, ಯಾಕಂತ ಹೇಳಿದ್ರೆ ನಾಳೆ ಅವನು ಬಂದು ಒಂದು ಶುರುವಿಗೆ ಅವನು ಸವಾಲು ಎದುರಿಸಬೇಕಾದವರು ಅವನ ಕುಟುಂಬದವರು. ಅವನು ಕುಟುಂಬದವರ ರಕ್ಷಣೆ, ಅವನ ಗ್ರಾಮದ ರಕ್ಷಣೆ, ಅವನ ತಾಲೂಕಿನ ರಕ್ಷಣೆ ಹಿತದೃಷ್ಟಿಯಿಂದ ಖಂಡಿತ ಅವರು ಎಲ್ಲಿದ್ದಾರೋ ಅಲ್ಲಿಯೇ ಅವರು ಜೀವನವನ್ನು ಈ ಕೊರೋನಾದ ಲಾಕ್ಡೌನ್ ಮುಗಿಯುವವರೆಗೆ ಅವರು ಮಾಡಬೇಕು. ಖಂಡಿತ ಅವರ ಕಷ್ಟ ನಮಗೆ ಅರ್ಥ ಆಗ್ತದೆ, ಅವರ ಜೀವನ ನಿರ್ವಹಣೆ ಕಷ್ಟ ನಮಗೆ ಖಂಡಿತ ಅರ್ಥ ಆಗ್ತದೆ. ಈ ಸರ್ಕಾರದ ಮತ್ತು ಈ ಕೊರೋನಾದ ನಿಯಂತ್ರಣದ ದೃಷ್ಟಿಯಿಂದ ಅವರು ಸಾಕಾರ ಮಾಡಬೇಕು ಎನ್ನುವಂಥದ್ದನ್ನು ಜಯಂತ್ ಅವರ ಮೂಲಕ ನಾನು ಇಡೀ ಅದು ದುಬೈಯಲ್ಲಿ ಇರ್ಬೋದು ಅಥವಾ ಮುಂಬೈಯಲ್ಲಿ ಇರ್ಬೋದು ಅಥವಾ ಬೆಂಗಳೂರು ಇರ್ಬೋದು ಅಥವಾ ನನ್ನ ತಾಲೂಕು ಬಿಟ್ಟು ಬೇರೆ ಆ ತಾಲೂಕಿನಲ್ಲಿದ್ದಂಥ ನನ್ನ ತಾಲೂಕಿನ ಕ್ಷೇತ್ರದ ಮತದಾರ ಬಂಧುಗಳಿಗೆ ನಾನು ಈ ಸಂದರ್ಭದಲ್ಲಿ ವಿನಂತಿ ಮಾಡ್ಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಎಸ್, ಧನ್ಯವಾದಗಳು ಜಯಂತ್ ಅವರೇ ಕರೆಯನ್ನ ಮಾಡಿದ್ದಕ್ಕಾಗಿ. ಸರ್ ಮಾತಾಡಿ. ಅದು ನೀವು ನಿನ್ನೆಲ್ಲ ಇದೆಲ್ಲ ಕಿಟ್ಟೆಲ್ಲ ಇದು ಮಾಡ್ತಾ ಇದ್ರಲ್ಲ, ಹೌದೌದು, ಕೆಲವು ಮುಸ್ಲಿಮ್ಸ್ ಸಮುದಾಯಕ್ಕೆ ಬರ್ಲಿಲ್ಲಲ್ಲ ಸರ್, ಅಲ್ಲಿ ಎಲ್ಲಿ ಬರ್ಲಿಲ್ಲಲ್ಲ, ನೀವು ಕೊಡ್ಲಿಲ್ಲಲ್ಲ. ನಮ್ದು ರಿಲೇಷನ್ ಎಲ್ಲ ಅಲ್ಲಿ ಇದ್ದಾರಲ್ಲ. ಯೂಸಫ್ ಅವರೇ, ನೀವು ದೇರಳಕಟ್ಟೆಯಲ್ಲಿರುವವರು? ಹೌದು ಸರಿ, ನಮ್ದು ಒಂದ್ ನಿಮಿಷ. ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ 241 ಬೂತ್ಗಳಿಗೂ ಯಾವುದೇ ರಾಜಕೀಯ ನೋಡದೆ, ಯಾವುದೇ ಧರ್ಮ ಆಧಾರಿತವಾಗಿರ್ತಕ್ಕಂಥ ವ್ಯಕ್ತಿ ಕುಟುಂಬವನ್ನು ನೋಡದೆ, ಯಾರು ನಿಜವಾಗ್ಲೂ ಅರ್ಹರು ಅವರನ್ನು ಗುರುತಿಸಿ ನಮ್ಮ ಕಾರ್ಯಕರ್ತರು ವಿತರಣೆ ಮಾಡತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಒಂದು ನಿಮಿಷ ಯೂಸಫ್ ಅವರೇ, ಯಾರು ನಿಮ್ಮ ರಿಲೇಷನ್ ಅವರಿಗೆ ಸಿಕ್ಲಿಲ್ಲ ಎನ್ನುವಂಥದ್ದು ಮಾಹಿತಿ ನಾನು ನಿಮ್ಮ ನಂಬರ್ ತಗೊಳ್ತೇನೆ, ನಾನು ನಿಮ್ಮ ಹತ್ರ ಕಲೆಕ್ಟ್ ಮಾಡ್ತೇನೆ. ನಾನು ಅಲ್ಲಿಯ ಬೂತ್ನವರ ಹತ್ರ ಮತ್ತು ಅಲ್ಲಿಯ ಗ್ರಾಮದ ನಮ್ಮ ನಾಯಕರ ಹತ್ರ ಪರಿಶೀಲನೆ ಮಾಡಿ ಅದನ್ನು ಕೊಡತಕ್ಕಂಥ ವ್ಯವಸ್ಥೆಯನ್ನು ನಾನು ಮಾಡ್ತೇನೆ. ಎಲ್ಲಿ? ಆಯ್ತಾಯ್ತು ಸರಿ, ನಾನು ಅದು ನಿಮ್ಮ ನಂಬರ್ ತಗೊಂಡು ನಿಮ್ಮ ನಂಬರ್ ತಗೊಂಡು ನಾನು ವಾಪಸ್ ನಿಮಗೆ ಅದನ್ನು ಮುಟ್ಟಿಸ್ತಕ್ಕಂಥ ವ್ಯವಸ್ಥೆ ಮಾಡ್ತೇನೆ. ಎಸ್, ಧನ್ಯವಾದಗಳು ಯೂಸಫ್ ಅವರೇ ಕರೆಯನ್ನ ಮಾಡಿದ್ದಕ್ಕಾಗಿ. ಎಸ್, ತಾವು ಮಾತನಾಡ್ತಾ ಇದ್ರಿ, ಅನೇಕ ಕಡೆಗಳಿಂದ ಈ ರೀತಿ ಕರೆಗಳು ಬರ್ತಾ ಇದೆ. ನಮ್ಮಲ್ಲಿರುವಂಥವರು ಮುಂಬೈಯಲ್ಲಿ ಸಿಕ್ಕಾಕೊಂಡಿದ್ದಾರೆ, ಬೆಂಗಳೂರಲ್ಲಿ ಸಿಕ್ಕಾಕೊಂಡಿದ್ದಾರೆ. ಸೊ ಇಂಥ ಟೈಮಲ್ಲಿ ಎಲ್ಲರೂ ಕೂಡ ಹೇಳ್ತಾ ಇರುವಂತಹ ವಿಚಾರಗಳು ಇರುವಂತಹ ನಿಯಮಗಳಿಂದಾಗಿ ಕರೆತರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂಥದ್ದು. ಸೊ ಅವರು ಅಲ್ಲೇ ಇದ್ದು ಕ್ಷೇಮವಾಗಿರಬೇಕು ಅನ್ನುವಂಥದ್ದು ತಾವು ಹೇಳಿರುವಂಥದ್ದು. ಎಸ್, ಅದರ ಜೊತೆಗೆ ಇನ್ನು ಪಡಿತರ ಪೂರೈಕೆ ಬಗ್ಗೆ ನಾವು ಮಾತನಾಡೋದಿದ್ರೆ ಹೇಗಿದೆ ಪರಿಸ್ಥಿತಿ? ಅಂದ್ರೆ ಬೇಕಾದ ಹಾಗೆ ಪೂರೈಕೆಗಳೆಲ್ಲ ಆಗ್ತಾ ನಮ್ಮ ತಾಲೂಕಿನಲ್ಲಿ ಈಗಾಗಲೇ ಪಡಿತರ ಎಲ್ಲ ಮನೆಗಳಿಗೆ ತಲುಪಿಸ್ತಕ್ಕಂಥ ಕೆಲಸ ಕಾರ್ಯಗಳು ಆಗಿದೆ. ಅವರು ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ಎಲ್ಲ ಕಡೆಯಲ್ಲೂ ಪೂರ್ಣವಾಗಿರ್ತಕ್ಕಂಥ ವಿತರಣೆ ಕಾರ್ಯಗಳು ನಮ್ಮ ಕಡೆಯಲ್ಲಿ ಮುಗಿಸಿದ್ದಾರೆ. ಅದರಲ್ಲಿ ನಿಮಗೆ ಒಂದು ಒಳ್ಳೆ ಉದಾಹರಣೆಯನ್ನು ಕೊಡ್ತೇನೆ. ನಮ್ಮ ಆರಂಬೋಡಿ ಎನ್ನುವಂಥ ಒಂದು ಗ್ರಾಮ ಪಂಚಾಯತ್ ಇದೆ. ಆ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಬಂಧುಗಳಿಗೆ ಒಂದು ಬೂತಿನಲ್ಲಿ ಒಂದು 5-10 ರಿಕ್ಷಾ ಇದ್ರೆ ಆ ಒಂದು ರಿಕ್ಷಾದವರು 10 ಜನರ ಮೊಬೈಲ್ ಅನ್ನು ತೆಗೆದುಕೊಂಡು ಬಂದು, ರೇಷನ್ ಕಾರ್ಡು ಮತ್ತು ಮೊಬೈಲ್ ತೆಗೆದುಕೊಂಡು ಬಂದು ರೇಷನ್ ಅಂಗಡಿಯಲ್ಲಿ ನಿಂತು 10 ಜನರ ಮೊಬೈಲ್ ಇಂದ OTP ಅನ್ನು ಹಾಕಿಸಿ 10 ಜನರ ಕಿಟ್ ಅನ್ನು, ಅವರ ರೇಷನ್ ಅನ್ನು ಒಟ್ಟಿಗೆ ಒಂದೇ ಗಾಡಿಯಲ್ಲಿ, ಅದು ಬೇರೆ ಯಾರು ಇರೋದಿಲ್ಲ, ರಿಕ್ಷಾ ಚಾಲಕ ಮತ್ತು 10 ಮನೆಯವರ
ಸಾಮಾನು ಅದನ್ನು ತೆಗೆದುಕೊಂಡು ಹೋಗಿ ಆ ಮನೆಗೆ ತಲುಪಿಸಿಕೊಂಡು ಬಂದಿರತಕ್ಕಂಥ ಉದಾಹರಣೆ. ಅಂದ್ರೆ ಯಾರು ರೇಷನ್ ಅಂಗಡಿಗೆ ಬರದೆ ಅವರ ಮನೆಗೆ ರೇಷನ್ ಮುಟ್ಟಿಸ್ತಕ್ಕಂಥ ವ್ಯವಸ್ಥೆ ನಮ್ಮ ಬೆಳ್ತಂಗಡಿ ತಾಲೂಕು ಆರಂಬೋಡಿಯ ವ್ಯವಸ್ಥೆ ಆಗಿದೆ. ಇನ್ನು ಕೆಲವು ಕಡೆಗಳಲ್ಲಿ ಎಲ್ಲಿ ನೆಟ್ವರ್ಕ್, ನಮ್ಮಲ್ಲಿ ಸ್ವಲ್ಪ ನೆಟ್ವರ್ಕ್ನ ಸಮಸ್ಯೆ ಇರೋದ್ರಿಂದ ಎಲ್ಲಿ ನೆಟ್ವರ್ಕ್ ಸಿಗ್ತದೆ ಆ ಪ್ರದೇಶಕ್ಕೆ ಲ್ಯಾಪ್ಟಾಪ್ ಜೊತೆ ಹೋಗಿ ಅದೇ ಪ್ರದೇಶದಲ್ಲಿ ಇರ್ತಕ್ಕಂಥವರನ್ನು ಅಲ್ಲಿ ಸೇರಿಸಿ ಅವರಿಗೆ ಅಲ್ಲಿ ಅಕ್ಕಿ ವಿತರಣೆಯನ್ನು ಮಾಡಿರ್ತಕ್ಕಂಥ ಉದಾಹರಣೆಗಳು ಕೂಡ ಹೀಗೆ ನಮ್ಮ ತಾಲೂಕಿನಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸಾಮಾಜಿಕ ಅಂತರಕ್ಕೆ ತೊಂದರೆ ಆಗದ ರೀತಿಯಲ್ಲಿ ಅಕ್ಕಿ ವಿತರಣೆಗಳು ಬಹಳ ಇದೊಂದು ವಿನೂತನವಾದ ಪ್ರಯತ್ನ. ಇದರ ಬಗ್ಗೆ ಮತ್ತಷ್ಟು ಮಾತನಾಡಬೇಕು. ಅದಕ್ಕಿಂತ ಮುಂಚೆ ಒಂದು ಕರೆ ಇದೆ. ಹಲೋ ಹಲೋ, ನಮಸ್ತೆ ಸರ್. ನಮಸ್ತೆ, ತಮ್ಮ ಹೆಸರು ಸರ್? ಇದು ಭರತ್ ಶೆಟ್ಟಿ ಅಂತ ಹೇಳಿ ಕುಂದಾಪುರದಿಂದ ಕಾಲ್ ಮಾಡ್ತಾ ಇರೋದು. ಕುಂದಾಪುರದಿಂದ ಮಾತಾಡಿ ಸರ್, ಮಾತಾಡಿ. ಹೌದು ಹರೀಶ್ ಅಣ್ಣ, ನಾನು ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ಅವನಲ್ಲ, ಬಟ್ ನಿಮ್ಮ ಕಾರ್ಯ ಚಟುವಟಿಕೆಯನ್ನ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೇನೆ. ಖಂಡಿತ ತುಂಬಾ ಜನ ಕಾಲರ್ ವೇಟ್ ಮಾಡ್ತಾ ಇರ್ಬೋದು, ಬಟ್ ಆದ್ರೂ ಕೂಡ ನಂದೇನ್ ಕ್ವಶನ್ ಇಲ್ಲ. ಬಟ್ 224 ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಇಷ್ಟು ಅಚ್ಚುಕಟ್ಟಾಗಿ ಇದೊಂದು ವ್ಯವಸ್ಥೆ ಮಾಡೋದು ನಾನ್ ನೋಡ್ಲಿಲ್ಲ. ತುಂಬಾ ಒಂದು ಖುಷಿ ಆಯ್ತು. ನಿಮ್ಮ ಹಾಗೆ ಎಲ್ಲ ಶಾಸಕರು ಮಾಡ್ತಾ ಇರ್ಬೋದು ಅವ್ರವ್ರ ಪ್ರಯತ್ನನ, ಬಟ್ ಇಷ್ಟು ಅಚ್ಚುಕಟ್ಟಾಗಿ ಈ ರೀತಿ ವ್ಯವಸ್ಥಿತವಾಗಿ ಮಾಡಿರೋದು ಕರ್ನಾಟಕದಲ್ಲಿ ನೀವೇ ಮೊದಲು ಅನ್ಸುತ್ತೆ. ನಿಮ್ ರಾಜಕೀಯ ಭವಿಷ್ಯ ಉಜ್ವಲವಾಗ್ಲಿ ಹರೀಶ್ ಅಣ್ಣ. ನಿಮ್ಮ ಎಲ್ಲ ಕಾರ್ಯ ಚಟುವಟಿಕೆಗಳು ತುಂಬಾ ಇನ್ಸ್ಪೈರ್ ಮಾಡುತ್ತೆ ನಮ್ಮಂತ ಯುವಕರಿಗೆ. ನಿಮ್ಮಿಂದ ಈ ರಾಜ್ಯದ ಜನತೆಗೆ ಇನ್ನೂ ಹೆಚ್ಚಿನ ಸೇವೆ ಸಿಗುವಂತಾಗ್ಲಿ. ನಿಮ್ಮ ಬರೀ ಶಾಸಕರಾಗಿದ್ರೆ ಮುಂದಿನ ದಿನಗಳಲ್ಲಿ ಮಂತ್ರಿಯಾಗಿ ಖಂಡಿತ ಹೆಚ್ಚಿನ ಸೇವೆ ನಮ್ಮ ರಾಜ್ಯದ ಜನತೆಗೆ ಸಿಗುತ್ತೆ ಅನ್ನೋ ಆಶಾವಾದದಲ್ಲಿ ಇದ್ದೇವೆ ಹರೀಶ್ ಅಣ್ಣ. ಭರತ್ ಶೆಟ್ರೆ, ನಿಮ್ಮ ಅಭಿಮಾನದ ಮಾತುಗಳಿಗೆ ಧನ್ಯವಾದ. ನಮ್ಮ ಕ್ಷೇತ್ರದಲ್ಲಿ ಇನ್ನಷ್ಟು ಕೆಲಸ ಕಾರ್ಯಗಳು ನಾವು ಶಾಸಕನಾಗಿ ನಾನು ಮಾಡಲಿಕ್ಕಿದೆ. ಏನಾದರೂ ಈ ಥರದ ಒಳ್ಳೆಯ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಏನಾದರೂ ಸಲಹೆ ಸೂಚನೆ ಇದ್ದರೆ ಖಂಡಿತ ನನ್ನ ನಂಬರಿಗೆ ಕರೆ ಮಾಡಿ ಭರತ್ ಶೆಟ್ರೆ. ಆ ರೀತಿಯಲ್ಲಿ ನಮ್ಮ ತಾಲೂಕಿನಲ್ಲಿ ಒಂದಷ್ಟು ಸಮಾಜ ಸೇವೆಯನ್ನು ಮಾಡಲಿಕ್ಕೆ ನಿಮ್ಮಿಂದಲೂ ನನಗೆ ಸಹಕಾರ ಬೇಕು ಎನ್ನುವಂಥದ್ದು ಈ ಸಂದರ್ಭದಲ್ಲಿ ಕೇಳಲಿಕ್ಕೆ. ಖಂಡಿತ ಹರೀಶ್ ಅಣ್ಣ, ಖಂಡಿತ ನಾನು ನಿಮ್ಮ ನಂಬರಿಗೆ ಕಾಲ್ ಮಾಡ್ತೇನೆ. ಖಂಡಿತ. ಧನ್ಯವಾದಗಳು ಭರತ್ ಶೆಟ್ಟಿ ಅವರೇ ಕರೆಯನ್ನ ಮಾಡಿದ್ದಕ್ಕಾಗಿ. ಅಂದ್ರೆ ಬಹುಶಃ ಈ ಒಂದು ರೇಷನ್ ವಿತರಣೆಯಲ್ಲಿ ಅಂದ್ರೆ ಆಟೋ ಚಾಲಕರು ನೇರವಾಗಿ 10 ಮನೆಗಳಿಗೆ ಮುಟ್ಟಿಸುವ ಉದಾಹರಣೆಗಳಾಗಿ ಅಂದ್ರೆ ಬಹುಶಃ ಈ ರೀತಿಯ ಪ್ರಯತ್ನಗಳಾದ್ರೆ ಅನೇಕ ಕಡೆಗಳಲ್ಲಿ ನಾವು ಜನರು ಬೆಳಗ್ಗೆ ಅಂದ್ರೆ ಏನು 7 ಗಂಟೆಗೆ ಓಪನ್ ಆಗ್ಬೇಕಂತ ಆರ್ಡರ್ ಇದೆ, ಆದ್ರೂ ಕೂಡ ಓಪನ್ ಆಗುವಂತ ತಡ ಆಗುತ್ತೆ, ಆದ್ರೂ ಕೂಡ ಕಾಯುವಂತಹ ಸನ್ನಿವೇಶಗಳನ್ನು ಗಮನಿಸ್ತೇವೆ. ಅಂತಹ ಸನ್ನಿವೇಶಗಳಲ್ಲಿ ಗ್ರಾಮೀಣ ಪ್ರದೇಶಗಳಿಗೆ ಬಹಳ ದೊಡ್ಡ ಒಂದು ಉಪಯೋಗ ಆಗಬಹುದು. ಖಂಡಿತ ಖಂಡಿತ. ಯಾಕಂತ ಹೇಳಿದ್ರೆ ಈ ರೇಷನ್ ವಿತರಣೆಯ ಸಂದರ್ಭದಲ್ಲಿ ಆ ಬೂತಿನಲ್ಲಿ ಇರ್ತಕ್ಕಂಥ ಗ್ರಾಮ ಪಂಚಾಯತ್ ಸದಸ್ಯರು, ಅಲ್ಲಿರ್ತಕ್ಕಂಥ ಸಾಮಾಜಿಕವಾಗಿ ಕೆಲಸ ಮಾಡತಕ್ಕಂಥ ಒಂದು ಯುವಕರ ತಂಡ ಇದ್ರೆ ಖಂಡಿತವಾಗಿಯೂ ಇದನ್ನು ಎಲ್ಲ ಕಡೆ ಅನುಷ್ಠಾನಕ್ಕೆ ತರಬಹುದು. ಮತ್ತೆ ಅದರಲ್ಲಿ ಒಂದು ಅಂಶ ಬಿಟ್ಟೆ ನಾನು, ಆ ಆಟೋ ಚಾಲಕ ಅಲ್ಲಿ 10 ಮನೆಗೆ ಅಲ್ಲಿ ಹೋಗ್ಬೇಕಾದ್ರೆ ಒಂದು ಟ್ರಿಪ್ಪಿಗೆ 100 ರೂಪಾಯಿ ಅವನಿಗೆ ದುಡ್ಡು ಇದ್ರೆ, ಬಾಡಿಗೆ ಇದ್ರೆ, ಅವನು ಎಲ್ಲಾ ಮನೆಯವ್ರ ಹತ್ರ 10 ರೂಪಾಯಿ ತಗೊಳ್ತಾ ಇದ್ದ. ಅದರಲ್ಲೂ ಕೂಡ ಉಳಿತಾಯ ಆಗುತ್ತೆ, ಅದರಲ್ಲೂ ಉಳಿತಾಯ ಇತ್ತು. ಮತ್ತೆ ಸಮಾಜ ಸೇವೆ ಜೊತೆಗೆ ನಾವು ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳತಕ್ಕಂಥ ಏನು ಪ್ರಯತ್ನ ಇದೆ ಇವತ್ತು ದೇಶದಲ್ಲಿ, ಅದನ್ನು ಸಹ ಪರಿಪಾಲನೆ ಮಾಡಿದಾಗೆ ಆಯ್ತು. ಆ ದೃಷ್ಟಿಯಲ್ಲಿ ಯೋಚನೆಯನ್ನು ಮಾಡಿರ್ತಕ್ಕಂಥ ಅನೇಕ ಉದಾಹರಣೆಗಳು ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ. ಅಂದ್ರೆ ಬಹುಶಃ ಒಂದು ಅಚ್ಚುಕಟ್ಟಾಗಿ ಮಾಡುವಂತಹ ವ್ಯವಸ್ಥೆಗಳು ಅಲ್ಲಿ ಮೂಲಕ ಆಗ್ತಾ ಇದೆ. ಬಹುಶಃ ನಾವು ಒಂದು ಆಹಾರದ ಪ್ಯಾಕಿಂಗ್ ನ ಒಂದು ವಿಡಿಯೋವನ್ನ ಕೂಡ ನಾವು ಸಾಮಾಜಿಕ ಜಾಲತಾಣಗಳಲ್ಲಿ ಗಮನಿಸಿದ್ವಿ. ಅಂದ್ರೆ ಅತ್ಯಂತ ಅಚ್ಚುಕಟ್ಟಾಗಿ ಅಲ್ಲೂ ಕೂಡ ಸಾಮಾಜಿಕ ಅಂತರಕ್ಕೆ ತೊಂದರೆಯಾಗದ ಹಾಗೆ, ಮುಗಿಬೀಳದ ಹಾಗೆ ದೊಡ್ಡ ಮಟ್ಟದಲ್ಲಿ ಪ್ಯಾಕಿಂಗ್ ಕೆಲಸಗಳಾಗಿದೆ ಅನ್ನುವಂಥದ್ದು. ಮತ್ತೊಂದು ಕರೆ ಇದೆ. ಹಲೋ ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ಎಸ್, ತಮ್ಮ ಹೆಸರು ಸರ್? ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ನನ್ನ ಹೆಸರು ಶ್ರೀಜಿತ್ ಅಂತ ಹೇಳಿ, ನಾನು ಬೀಚ್ ರೋಡ್ ಇಂದ ಕಾಲ್ ಮಾಡ್ತಿದ್ದೇನೆ. ಶ್ರೀಜಿತ್, ಬೀಚ್ ರೋಡ್ ಇಂದ. ಎಸ್, ಮಾತನಾಡಿ ಶಾಸಕರು. ನಮಸ್ತೆ ಪೂಂಜಾ ಅವರೇ. ನಮಸ್ತೆ. ನಮಸ್ತೆ ಶ್ರೀಜಿತ್ ಅವರೇ. ಆಕ್ಚುಲಿ ಅಂದ್ರೆ ನಂಗೆ ಒಂದು ಕ್ವಶನ್ ಬಗ್ಗೆ, ಕೊರೋನಾ ಬಗ್ಗೆ ಕ್ವಶನ್ ಇತ್ತು. ಏನಂದ್ರೆ ನಮ್ಮ ಮೋದಿ ಅವರು ಹೇಳ್ತಾರೆ ನಾವು ಆಸ್ ಅ ಇಂಡಿಯನ್ ವಿ ಹ್ಯಾವ್ ಟು ಫೈಟ್ ಅಂತ. ಅಂದ್ರೆ ನಿನ್ನೆ ಒಂದು ಕೇಸ್ ಆಯ್ತಲ್ಲ ಇಲ್ಲಿ, ಅಂದ್ರೆ ಪಚ್ಚಿನಾಡಿ ಮತ್ತು ಮೂರ್ಶೆಡ್ಡೆಯಲ್ಲಿ. ಮಾತಾಡಿ. ಅದೇ ಅದರ ಬಗ್ಗೆ ಒಂದು ಇದ್ಬೇಕು. ಅಂದ್ರೆ ಅಲ್ಲಿದ್ದು ಎರಡು ಶಾಸಕರೇ ಒಪೋಸ್ ಮಾಡ್ತಾರೆ. ಅಂದ್ರೆ ಡಾಕ್ಟರ್ ಭರತ್ ಶೆಟ್ಟಿ ಅವರು ಡಾಕ್ಟರ್ ಆಗಿ ಅವರಿಗೆ ಗೊತ್ತಿರಲಿಲ್ವಾ ಏನಂತ? ನಮ್ಗೆ ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಬೇಕು. ಯಾವ ಚಾನಲ್ ಸಹ ಇದೆ ಆಗ್ತಾ ಇಲ್ಲ. ಶ್ರೀಜಿತ್ ಅವರೇ, ನಮ್ಮದೇ V4 ನ್ಯೂಸ್ ಚಾನೆಲ್ನಲ್ಲಿ ಡಾಕ್ಟರ್ ಭರತ್ ಶೆಟ್ಟಿ ಅವರು ಅದರ ಸಂಪೂರ್ಣವಾಗಿರ್ತಕ್ಕಂಥ ವಿವರಣೆಯನ್ನು ಇವತ್ತು ಕೊಟ್ಟಿದ್ದಾರೆ ಅಂತ ಹೇಳಿ ಈಗಾಗಲೇ ಹೇಳಿದ್ದಾರೆ ನಮ್ಮ. ಯಾಕಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಅಲ್ಲಿ ಇರ್ತಕ್ಕಂಥ ಜನರ ಉದ್ವೇಗದ ಮತ್ತು ಅಲ್ಲಿರ್ತಕ್ಕಂಥ ವಾತಾವರಣದ ದೃಷ್ಟಿಯಿಂದ ಇಲ್ಲಿ ಈ ವ್ಯವಸ್ಥೆ ಬೇಡ ಎನ್ನುವಂಥದ್ದನ್ನು ನಾನು ಹೇಳಿದ್ದೆ ಬಿಟ್ರೆ ಯಾವುದೇ ಕಾರಣಕ್ಕೂ ನಾನು ಇಲ್ಲಿ ಸುಡುವಂಥದ್ದು ಅಥವಾ ಅದನ್ನು ದಫನ ಮಾಡತಕ್ಕಂಥದ್ದಕ್ಕೆ ನಾನು
ವಿರೋಧ ಇಲ್ಲ ಎನ್ನುವಂಥದ್ದನ್ನು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಅದರಿಂದಾಗಿ ಅಲ್ಲಿ ಒಂದು ಘಟನೆ ನಡೆದಾಗ ಆ ಘಟನೆಯ ಹಿಂದೆ ಮುಂದೆ ಏನಿರ್ತದೆ ಅಂತ ಹೇಳುವಂಥದ್ದು ಅಲ್ಲಿ ಇರ್ತಕ್ಕಂಥ ಅವ್ರಿಗೆ ಗೊತ್ತಿರ್ತದೆ. ಅದರಿಂದಾಗಿ ಅದರ ಸ್ಪಷ್ಟೀಕರಣವನ್ನು ಈಗಾಗಲೇ ಡಾಕ್ಟರ್ ಭರತ್ ಶೆಟ್ಟಿ ಅವರು ಕೊಟ್ಟಿದ್ದಾರೆ. ಎಸ್, ಧನ್ಯವಾದಗಳು ಶ್ರೀಜಿತ್ ಅವರೇ ಕರೆಯನ್ನ ಮಾಡಿದ್ದಕ್ಕಾಗಿ. ಎಸ್, ಅದರ ಜೊತೆಗೆ ಅಂದ್ರೆ ನಾವು ಗಮನಿಸಿದ್ರೆ ಆಶಾ ಕಾರ್ಯಕರ್ತೆಯರು ಅಥವಾ ಆರೋಗ್ಯ ಕಾರ್ಯಕರ್ತರು ಏನಿದ್ದಾರೋ ಅವರು ಬಹುಶಃ ಈ ಒಂದು ಕೊರೋನಾ ವಿರುದ್ಧ ಯುದ್ಧದಲ್ಲಿ ಎದುರಿರುವಂತಹ ಸೇನಾನಿಗಳು, ಹೆಚ್ಚಿನ ಅಪಾಯಕ್ಕೆ ತುತ್ತಾಗುವಂತಹ ಸಾಧ್ಯತೆಗಳು ಕೂಡ ಅವರಿಗೆ ಇರುವಂತದ್ದು. ಬಹುಶಃ ಅವರನ್ನು ಕೂಡ ಗುರುತಿಸುವಂತಹ ಒಂದು ಕೆಲಸಗಳಾಗಿದೆ ಅನ್ನುವಂಥದ್ದು. ಅದರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡೋದಿದ್ರೆ. ನಾನು ಮೊದಲು ಗುರುತಿಸಿದ್ದು ಆಶಾ ಕಾರ್ಯಕರ್ತೆಯರನ್ನು. ಎಸ್, ಯಾಕಂತ ಹೇಳಿದ್ರೆ ಮತ್ತೆ ರಾಜ್ಯದಲ್ಲೂ ಮೊದಲು ಆಶಾ ಕಾರ್ಯಕರ್ತರನ್ನು ಗುರುತಿಸಿದ್ದು ನಾವೇ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ. ಯಾಕಂತ ಹೇಳಿದ್ರೆ ಇವತ್ತು ವಾರ್ ಫೀಲ್ಡ್ ಅಲ್ಲಿ ಇರೋರು ಯಾರು ಅಂತ ಕೇಳಿದ್ರೆ ಆಶಾ ಕಾರ್ಯಕರ್ತರು. ಇವತ್ತು ಇಡೀ ದೇಶದಲ್ಲಿ ಇವತ್ತು ಗ್ರಾಮೀಣ ಪ್ರದೇಶ ಮತ್ತು ಪ್ರತಿ ಒಂದು ಹಂತದಲ್ಲಿ ಆಶಾ ಕಾರ್ಯಕರ್ತೆಯರು ತಮ್ಮ ಪ್ರಾಣದ ಹಂಗು ತೊರೆದು ಇವತ್ತು ಸಮಾಜದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರ ಜೊತೆಗೆ ನಿಲ್ಬೇಕಾದಂತ ಕರ್ತವ್ಯ ನಮ್ದು. ಅವರನ್ನು ಹಿಂಸಿಸುವುದಲ್ಲ, ಅವರನ್ನು ವಿರೋಧಿಸುವುದಲ್ಲ, ಅವರನ್ನು ನಾವು ಪ್ರೀತಿಸಬೇಕು. ಮತ್ತೆ ಅವರ ಜೊತೆ ನಾವು ಇದ್ದೇವೆ ಎನ್ನುವಂತಹ ಪ್ರೇರಣೆಯನ್ನು ನಾವು ಅವ್ರಿಗೆ ಕೊಟ್ರೆ ಇನ್ನಷ್ಟು ಸಮಾಜದಲ್ಲಿ ಒಳ್ಳೆ ರೀತಿಯ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಎನ್ನುವಂತ ದೃಷ್ಟಿ. ಯಾಕಂತೇಳಿ ಆಶಾ ಕಾರ್ಯಕರ್ತೆಯರು ಎಲ್ಲರೂ ಬಡತನದಲ್ಲಿ ಇದ್ದು ಸಮಾಜಮುಖಿಯಾಗಿರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಅಂತವರಿಗೆ ಪ್ರೇರಣೆ ಕೊಡಬೇಕೆನ್ನುವಂಥ ದೃಷ್ಟಿಯಲ್ಲಿ ನಾವು ಆಶಾ ಕಾರ್ಯಕರ್ತೆಯರನ್ನು ಗುರುತಿಸಿ ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ 272 ಆಶಾ ಕಾರ್ಯಕರ್ತೆಯನ್ನು ಗುರುತಿಸಿ ಅವರನ್ನು ಒಂದು ಗುರುತಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೀರಿ. ಬಹುಶಃ ಇದು ಎಲ್ಲರಿಗೂ ಕೂಡ ಒಂದು ಪ್ರೇರಣೆ ಆಗಿದೆ ಅನ್ನುವಂಥದ್ದನ್ನು ಕೂಡ ಅದರ ನಂತರದ ದಿನಗಳಲ್ಲಿ ಎಲ್ಲಾ ಕಡೆಗಳಲ್ಲಿ ಆಶಾ ಕಾರ್ಯಕರ್ತರನ್ನು ಗುರುತಿಸ್ತಕ್ಕಂಥ ಕೆಲಸ ಕಾರ್ಯಗಳಾಯಿತು. ಎಸ್, ಮತ್ತು ಕೂಡ ಪ್ರಶ್ನೆಗಳಿದ್ದ ಕರೆಗಳು ಕೂಡ ಬರ್ತಾ ಇದೆ. ವಾಪಸ್ ಬರ್ತೀನಿ, ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಬೇಕು. ಎಸ್, ಕೊರೋನಾ ಎಚ್ಚರ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ಮುಂದುವರಿಯುತ್ತೆ. ಆದರೆ ಅದಕ್ಕೂ ಮುನ್ನ ಒಂದು ಪುಟ್ಟ ವಿರಾಮ. थैंक यू कोरोना वॉरियर्स। बेटे आप लोग जल्दी से घर जाओ। थैंक यू सर। हाँ बेटा जाओ, घर जाओ। पूरी मेडिकल कम्युनिटी खड़ी है आपके लिए ढाल बनके। हम हैं कोरोना वॉरियर। मैं हूँ कोरोना वॉरियर। मैं हूँ कोरोना वॉरियर। हम हैं कोरोना वॉरियर। थैंक यू कोरोना वॉरियर्स। थैंक यू शुक्रिया, गुड जॉब। थैंक यू। स्टे होम, स्टे सेफ। थैंक यू कोरोना वॉरियर्स फॉर सेविंग अस। हेलो कंट्रोल रूम। ಇತ್ತೀಚಿನ ದಿನಗಳಲ್ಲಿ ಗರ್ಭಕೋಶ, ಸ್ತನ, ಬಾಯಿ ಕ್ಯಾನ್ಸರ್ಗಳು ಅತೀವ ಪ್ರಮಾಣದಲ್ಲಿ ಕಂಡುಬರುತ್ತಿವೆ. ಗರ್ಭಕೋಶದ ಕ್ಯಾನ್ಸರ್ ತಡೆಗಟ್ಟಲು 21 ರಿಂದ 65 ವರ್ಷ ವಯಸ್ಸಿನ ಎಲ್ಲ ಮದುವೆಯಾದ ಮಹಿಳೆಯರು ಪ್ರತಿ 3 ವರ್ಷಕ್ಕೊಮ್ಮೆ ಪ್ಯಾಪ್ ಟೆಸ್ಟ್ ಮಾಡಿಸಿಕೊಳ್ಳಬೇಕು.
ಸ್ತನ ಕ್ಯಾನ್ಸರ್. ಸ್ತನ ಕ್ಯಾನ್ಸರ್ ಅನ್ನು ತಡೆಗಟ್ಟಲು ಸ್ವಯಂ ಸ್ತನದ ಪರೀಕ್ಷೆ ಹಾಗೂ ವೈದ್ಯರಿಂದ ಸ್ತನದ ಪರೀಕ್ಷೆ ಮಾಡಿಸುವುದು ಮತ್ತು 50 ವರ್ಷ ವಯಸ್ಸಿನ ನಂತರ ವರ್ಷಕ್ಕೆ 1 ಬಾರಿ ಮ್ಯಾಮೋಗ್ರಫಿ ಟೆಸ್ಟ್ ಮಾಡಿಸಿಕೊಳ್ಳಬೇಕು. ಬಾಯಿಯ ಕ್ಯಾನ್ಸರ್. ಧೂಮಪಾನ ಮತ್ತು ತಂಬಾಕು ಜಗಿಯುವುದು ಈ ಕ್ಯಾನ್ಸರ್ಗೆ ಕಾರಣ. ಬೇಗನೆ ಪತ್ತೆ ಹಚ್ಚುವುದರಿಂದ ಯಶಸ್ವಿ ಚಿಕಿತ್ಸೆಗೆ ಉತ್ತಮ ಅವಕಾಶವಿದೆ. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಆರೋಗ್ಯ ಕೇಂದ್ರವನ್ನು ಸಂಪರ್ಕಿಸಿ. ಪ್ರಕಟಣೆ ಜಿಲ್ಲಾ ಎನ್ಸಿಡಿ ಕೋಶ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು. ಮಾನವನ ದೇಹದ ರಕ್ತನಾಳಗಳಲ್ಲಿ ಹರಿಯುವ ಚಲಿಸುವ ರಕ್ತವು ಸಾಮಾನ್ಯಕ್ಕಿಂತ ಅಧಿಕ ಒತ್ತಡದಲ್ಲಿ ಹರಿಯುವ ಚಲಿಸುವ ಕ್ರಿಯೆಯೇ ಅಧಿಕ ರಕ್ತದೊತ್ತಡ. ಪದೇ ಪದೇ ತಲೆನೋವು, ತಲೆ ತಿರುಗುವುದು, ಉಸಿರಾಟದ ಸಮಸ್ಯೆ, ದೃಷ್ಟಿಯ ಸಮಸ್ಯೆಗಳು, ಅನಿಯಮಿತ ಹೃದಯದ ಬಡಿತ ಇವೆಲ್ಲವೂ ಅಧಿಕ ರಕ್ತದೊತ್ತಡದ ಲಕ್ಷಣಗಳು. ಇದೆಲ್ಲ ಕಂಡುಬಂದರೆ ತಕ್ಷಣವೇ ಹತ್ತಿರದ ಆಸ್ಪತ್ರೆಗೆ ಭೇಟಿ ನೀಡಿ ಚಿಕಿತ್ಸೆ ಪಡೆದುಕೊಳ್ಳಿ. ನಿಯಂತ್ರಿಸುವ ವಿಧಾನ: ಉಪ್ಪು, ಉಪ್ಪಿನಕಾಯಿ, ಕರಿದ ಪದಾರ್ಥಗಳನ್ನು ಸೇವಿಸಬಾರದು. ಧೂಮಪಾನ, ಮದ್ಯಪಾನ ಮತ್ತು ತಂಬಾಕು ಪದಾರ್ಥಗಳನ್ನು ಸೇವಿಸಬಾರದು. ದಿನನಿತ್ಯ ದೈಹಿಕ ಚಟುವಟಿಕೆ, ಯೋಗ ಮತ್ತು ವ್ಯಾಯಾಮವನ್ನು ತಪ್ಪದೇ ಮಾಡಿ. ತಮ್ಮ ಬಿಪಿಯನ್ನು ನಿಯಮಿತವಾಗಿ ಹತ್ತಿರದ ಆರೋಗ್ಯ ಕೇಂದ್ರದಲ್ಲಿ ಪರೀಕ್ಷಿಸಿ ಮತ್ತು ಸಲಹೆ ಪಡೆದುಕೊಂಡು ಮುಂಜಾಗ್ರತೆ ವಹಿಸಿ. ಪ್ರಕಟಣೆ ಜಿಲ್ಲಾ ಎನ್ಸಿಡಿ ಕೋಶ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು. ರಕ್ತದಲ್ಲಿ ಸಕ್ಕರೆಯ ಅಂಶ ಹೆಚ್ಚಾಗುವ ಸ್ಥಿತಿಯೇ ಸಕ್ಕರೆ ಕಾಯಿಲೆ ಅಥವಾ ಡಯಾಬಿಟಿಸ್. ಸಕ್ಕರೆ ಕಾಯಿಲೆಯ ರೋಗಲಕ್ಷಣಗಳು: ಒಣಗಿದ ಬಾಯಿ, ವಿಪರೀತ ಬಾಯಾರಿಕೆ, ಪದೇ ಪದೇ ಮೂತ್ರ ವಿಸರ್ಜನೆ, ಅರೆನಿದ್ರಾವಸ್ಥೆ, ಆಯಾಸ, ಬೆವರುವುದು, ತಲೆನೋವು, ಹಸಿವು, ತಲೆ ತಿರುಗುವುದು, ದೇಹದಲ್ಲಿ ನಡುಕ ಇವೆಲ್ಲವೂ ಸಕ್ಕರೆ ಕಾಯಿಲೆಯ ಲಕ್ಷಣಗಳು. ಈ ಲಕ್ಷಣಗಳು ಕಂಡುಬಂದರೆ ಕೂಡಲೇ ಹತ್ತಿರದ ಆಸ್ಪತ್ರೆಗೆ ಭೇಟಿ ನೀಡಿ ಚಿಕಿತ್ಸೆ ಪಡೆದುಕೊಳ್ಳಿ. ಸಕ್ಕರೆ ಕಾಯಿಲೆಯನ್ನು ನಿಯಂತ್ರಣ ಮಾಡುವ ವಿಧಾನ: 30 ವರ್ಷ ವಯಸ್ಸಿನ ನಂತರ ವರ್ಷಕ್ಕೊಮ್ಮೆ ರಕ್ತ ಪರೀಕ್ಷೆ ಮಾಡಿಸಿ. ಸಿಹಿ ತಿಂಡಿಗಳನ್ನು ತಿನ್ನುವುದು ಕಡಿಮೆ ಮಾಡಿರಿ ಮತ್ತು ಹಣ್ಣು, ತರಕಾರಿಗಳನ್ನು ಹೆಚ್ಚು ಹೆಚ್ಚು ಸೇವಿಸಿ. ನಿಯಮಿತ ವ್ಯಾಯಾಮ, ದೈಹಿಕ ಚಟುವಟಿಕೆಗಳನ್ನು ಮಾಡಿ. ಕಾಲಕಾಲಕ್ಕೆ ವೈದ್ಯರಲ್ಲಿ ತಪಾಸಣೆ ಮಾಡಿಸಿ ಮತ್ತು ಅವರ ಸಲಹೆಯಂತೆ ಮುಂಜಾಗ್ರತೆಯನ್ನು ವಹಿಸಿ. ಪ್ರಕಟಣೆ ಜಿಲ್ಲಾ ಎನ್ಸಿಡಿ ಕೋಶ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು. ಮತ್ತೊಮ್ಮೆ ಸ್ವಾಗತ. ಕೊರೋನಾ ಎಚ್ಚರ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಮ್ಮ ಜೊತೆಗಿದ್ದಾರೆ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಹರೀಶ್ ಪೂಂಜಾ ಅವರು. ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಕರೆಗಳು ಬರ್ತಾ ಇದೆ. ಮೊದಲು ಒಂದು ಕರೆಯನ್ನು ಸ್ವೀಕಾರ ಮಾಡ್ಕೊಂಡು ಮತ್ತೆ ವಾಪಸ್ ಬರ್ತೀನಿ. ಹಲೋ 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 ಸರ್, ನಮಸ್ತೆ. ನಮಸ್ತೆ. ಎಸ್, ತಮ್ಮ ಹೆಸರು ಸರ್? ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಕಲ್ಮಂಜೆ ಗ್ರಾಮದಿಂದ ಮಾತಾಡ್ತಿದ್ದಾರೆ. ಎಸ್, ಕಲ್ಮಲೆ ಗ್ರಾಮದಿಂದ. ಎಸ್, ಮಾತಾಡಿ. ಎಸ್, ಕಲ್ಮಂಜದಿಂದ ರಘು ಅವರು ಮಾತಾಡಿ. ಏನಿಲ್ಲ, ಶಾಸಕರಿದ್ದಾರೆ, ಮಾತಾಡಿ. ನಮಸ್ತೆ ರಘುವಣ್ಣ. ಅರ್ಚನ ಈಗ ಸೇವೆ ಎಂಕ್ಲು ಇಂಚಿತ್ನ ಒಂಜಿ MLA ಪಡವಂದನ ಎಂಕ್ಲು ಬಾರಿ ಪುಣ್ಯವಂತ ಇರುತ್ತೆ. ಅರ್ಚನ ಎಂಕ್ಲು ಏತು ವರ್ಷ ಕಾತೋಯ್ತ ಎಂಕ್ಲೊಂಜಿ ಸತ್ಯಾಯನ ಒಂಜಿ ಶಾಸಕರೇ ಬರೋಡು ತಾಲೂಕು ಒಂದು ಆರು ಇರು ಬರ್ತಾರೆ. ಈ 2 ವರ್ಷದ ಬೇಲೆನೆ ಏಪಲ್ ಎಂಕ್ಲು ಏನು ಮರಪ್ಪರ ಒಂದು 2 ವರ್ಷದ ಬೇಲೆ ಮಾಡ್ತದೆ ಇರುತ್ತ. ನನ್ನ ದುಮ್ಮದ ಭವಿಷ್ಯಡ್ ನಮ್ಮ ದೇಶದ ಒಂಜಿ ಮಲ್ಲ ರಾಜಕನ್ನ ಬುಲಿಯೋಡು ಅರಿಸಲ್ಲ. ನನ್ನ ಬರ್ಪಣ 3 ವರ್ಷ ಮಸ್ತ್ ನಿರೀಕ್ಷೆ ಕೆಲಸ ಉಂಡು. ಈ ಮಲ್ಪ ವಿಶ್ವಾಸ ಉಂಡು. ಕಿಟ್ಟನು ಎಂಕ್ಲು ಪ್ರತಿ ಒಂಜಿ ಕಾರ್ಯಕರ್ತನ ಎತ್ತದ ನನ್ನ ಕೆಲ ಜನ ಸಮಾಜ ಆಂಡಲ ಐನ ಎಂಕ್ಲು ಸರಿ ಮತ್ತೊಂದಲ್ಲ ಏನ ಸೇವೆಗೆ ಎಂಕ್ಲು ಶಿರಣಿ ಅದು ಅರಿಸಲ್ಲ. ರಘುವಣ್ಣ ಈರ್ನಂಚಿತ್ನ ಕಾರ್ಯಕರ್ತೆ ರೀತಿ ನಡೆದಾದ ಇನ್ನು ಎಂಕಲ್ ಕೆಲಸ ಮಲ್ಪರ ಸಾಧ್ಯ ಆತೇನೆ. ಇನ್ನು ನಿಂಕಲ್ ಅಂಚಿತ್ನ ಕಾರ್ಯಕರ್ತೆಯರ್ನ ನನಾತ್ ಸಹಕಾರ ಇತ್ತಂದಂಡ ನನಾತ್ ಸಮಾಜದ ಕೆಲಸ ಮಲ್ಪನಂಚಿತ್ನ ಕೆಲಸನ ಈ ಬೆಳ್ತಂಗಡಿ ಕ್ಷೇತ್ರದ ಜನತೆದ ಇಂಜಿನ ಆಶಾಭಾವನೆ ಉಂಡ, ಇಂಜಿನ ಸಮಸ್ಯೆ ಉಂಡ. ಈಗ ಮಾಡಿದ ಏತು ಶಕ್ತಿ ಮೀರಿದ ಕೆಲಸ ಮಲ್ಪರೆ ನಿಖಲಂಚಿತ್ನ ವ್ಯಕ್ತಿನ ಸಹಕಾರ ಎಂಕ್ಲಿಗೆ ಬೋಡು ಈ ಸಂದರ್ಭ ಬೋಡು ಅನ್ನು ಬೈರಡ ಪಂಡ್ರೆ ಇಚ್ಛೆ ಪಡೆದು. ಧನ್ಯವಾದಗಳು ರಘು ಅವರೇ ಕರೆಯನ್ನ ಮಾಡಿದ್ದಕ್ಕಾಗಿ. ಸರ್, ಅದರ ಜೊತೆಗೆ ನಾವು ಗಮನಿಸೋದಿದ್ರೆ ಈಗ ಬೆಳೆಗಾರರು ಅಂದ್ರೆ ಬಹುಶಃವಾಗಿ ತಮ್ಮ ಕ್ಷೇತ್ರಗಳ ವ್ಯಾಪ್ತಿಗಳನ್ನು ಗಮನಿಸಿದ್ರೆ ಬಹುತೇಕ ಅಡಿಕೆ ಬೆಳೆಗಾರರು, ರಬ್ಬರ್ ಬೆಳೆಗಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಇರುವಂತದ್ದು. ಸೊ ಎಲ್ರಿಗೂ ಕೂಡ ಈಗ ಸಮಸ್ಯೆಗಳಾಗಿದೆ ಅನ್ನುವಂತಹ ಮಾತುಗಳು. ಸೊ ಅದನ್ನು ಬಗೆಹರಿಸುವಂತ ನಿಟ್ಟಿನಲ್ಲಿ ಏನು ಕೆಲಸಗಳೀಗ ಬೆಳ್ತಂಗಡಿ ತಾಲೂಕಿಗೆ ಸಂಬಂಧಪಟ್ಟ ಹಾಗೆ ಆಗ್ತದೆ? ಬೆಳ್ತಂಗಡಿ ತಾಲೂಕಿನಲ್ಲಿ ಹೆಚ್ಚು ರಬ್ಬರ್ ಬೆಳೆಗಾರರು ಇರತಕ್ಕಂಥದ್ದು, ಮತ್ತೆ ಅಡಿಕೆ ಬೆಳೆಗಾರರು ಇರ್ತಾರೆ, ಮತ್ತೆ ನಮ್ಮ ಗೇರು ಬೀಜ ಬೆಳೆಗಾರರು ಸಹ ಇದ್ದಾರೆ. ನಮ್ಮಲ್ಲಿ ಈ ಕೊರೋನಾದ ಲಾಕ್ಡೌನ್ ಮೊದಲ ವಾಪಸ್ ಬರ್ತೇನೆ. ಮತ್ತೊಂದು ಕರೆ ಇದೆ. ಹಲೋ 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 ಸರ್, ನಮಸ್ತೆ.
ನಮಸ್ಕಾರ ಹರಿಶಣ್ಣಲ್ಲೇ. ನಮಸ್ತೆ ನಮಸ್ಕಾರ ಪಾತೆರ್ಲೆ ಹರಿಶಣ್ಣ ಫೈರ್ ಬ್ರ್ಯಾಂಡ್ ಹರಿಶಣ್ಣ ನಮಸ್ಕಾರ. ಪ್ಯಾರನೇಡ್ ರಾಜೇಶ್ ಪಾತೆರ್ ನಮಸ್ತೆ ನಮಸ್ತೆ ರಾಜೇಶಣ್ಣ. ఏం చల్లారన్నా ఈరేం చల్లారు యాన ఇరడకే నోడు ఈరేం చల్లారు ಎಂಕಲ್ ನೆಟ ಸೌಖ್ಯಡುಲ್ಲ ನೆಟ್ಟುಲ್ಲ ನೆಟ ದಾಲ ತೊಂದ್ರೆ ಇಜ್ಜಿ ಒಂದು ನೆಟಲ ಪ್ರಾಬ್ಲಮ್ ನೆಟ ಇಂಗು ಒಂತ ಶೇಪ್ ಆದಿಲ್ಲ ಇತ್ತೆ ದೇವರ ನಡೇಟು ರಾಜೇಶಣ್ಣ ನಿಖಲ್ ಓಲುಲ್ಲರ ಅವಳು ಸೇಫ್ ಆದುಪ್ಪಲೆ ಎಂಕಲ್ ಖಂಡಿತ ಕ್ಷೇತ್ರದ ಮಂಜುನಾಥ ಸ್ವಾಮಿಡ ನಟ್ಟೊನ್ನೆ ಈತೆ ಎಂಕಲ್ ನಿಖಲ್ ಏರ್ ಮಾತ ಇಂಚ ಬೇತೆ ಬೇತೆ ವಿದೇಶಡ್ ಉಲ್ಲರ ಬೇರೆ ನಿಪ್ಪು ದುಬೈ ಇಪ್ಪು ಅಬುದಾಬಿ ಇಪ್ಪು ಇಂಚಿನ ನಮ್ಮ ಬೇತೆ ಬೇತೆ ಓಲು ಮಾತ ಉಲ್ಲರ ನಿಖಲ್ನ ಆರೋಗ್ಯನೇ ಬೊಕ್ಕ ನಿಖಲಿಗೆ ಎಡ್ಡೆ ರೀತಿದ ನೆಮ್ಮದಿದ ಬದುಕಿನ ಕೊರಡೆಂದು ಯಾನ ಮಂಜುನಾಥ ದೇವರಡ ನಟ್ಟೋನ್ವೆ ರಾಜೇಶಣ್ಣ ಅನ್ನ ಇದಾದ ಪನ್ನಗ ಎಂಕಲ್ ಬೇಕೊತ್ತನ ಇತ್ತ ವಿದೇಶೋಡು ಇತ್ತಡಲ್ಲ ನಮ್ಮ ತುಳುನಾಡದ ಕೆಲವರಿಗಿತ್ತೆ ಮಸ್ತ್ ಜನಕ್ಕೆ ಸ್ಯಾಲರಿ ಇಪ್ಪಂದೆ ಉಳ್ಳೇರು ದುಬೈ ಬ್ಯಾರಿ ನಿಂಚೆನೆ ಉಳ್ಳೇರು ಕೆಲವು ಕಂಪನಿದ ಉಂಡೆ 3 ತಿಂಗಳು ರಜೆ ಹಾಕಲೆ ಕೊಡ್ತುಳ್ಳೇರು ಸ್ಯಾಲರಿ ಕೊಡ್ತಿದ್ದೆ ಇತ್ತ ನಮ್ಮ ಕೆಲವು ಪಾಪದ ಇಲ್ಲದ ಕಲೆಗೆ ಗಲ್ಪುರ್ದು ಬತ್ತನ ಮಾತ್ರ ಅಕಲೆಗೆ ಇಲ್ಲದ ಒಂದು ದಿನಕ್ಕೆ ಪರೆಪೋಣ ಅಂಚಿನ ಇಲ್ಲ ಮತ್ತೆ ಕೆಲವು ಇಲ್ಲ ಕಿತ್ತಿಲ್ಸ್ಕೋರು ಒಂದಿದ್ದಾರನ್ನ ಇತ್ತೆ ರಾಜೇಶಣ್ಣ ಒಂದು ಕೆಲಸ ಮಲ್ಪೆ ಈರ್ನ ಮೂಲಕ ಏನು ವಿದೇಶ ಹಿಡಿಪುನಂಚಿತ್ನ ನಮ್ಮ ತಾಲೂಕದ ಬಂಧುಲ್ನ ಇಲ್ಲಡೆಗೆ ಏರೆಗೆ ಸಮಸ್ಯೆ ಉಂಡ ಎನ್ನ ನಂಬರ್ ಯಾನ್ ಇರ್ ಯಾನ್ ವಾಟ್ಸಪ್ ಏನ ಫೇಸ್ಬುಕ್ ಪಾಡುವೆ ಅಂಚಿತ್ನಕ್ಲೆ ಇಂಕ್ ಸಂಪರ್ಕ ಮಲ್ಪಡ ಅಕಲ್ನ ಇಲ್ಲಡೆಗೆ ಮುಟ್ಟವನಂಚಿತ್ನ ಕೆಲಸನ ಅಕಲ್ನ ಇಲ್ಲದ ಸುಖ ಕಷ್ಟನ ವಿಚಾರಿಸವನಂಚಿತ್ನ ಕೆಲಸನ ಪ್ರಾಮಾಣಿಕವಾದಿ ಏನಿಡ್ದು ಬಕ್ಕ ಖಂಡಿತವಾದ್ಲೆ ಅನ್ನ ಮಲ್ಪ ರಾಜೇಶಣ್ಣ ಅಣ್ಣನ ಬೇಕೊತ್ತ ನೀರು ಬಂಪಾರನ್ನು ಗೊತ್ತು ಅಂಚೆನೆ ನಮ್ಮ ಸುರತ್ಕಲ್ ಶಾಸಕರು ನಮ್ಮ ಮೇರುಳ್ಳಿ ಇರತ್ತೆ ಸುರತ್ಕಲ್ದ ಭರತ್ ಶೆಟ್ರು ಎರಡಲ್ಲ ಒಂಜಿ ವಿನಂತಿ ದೇಕ್ ಬನ್ನ ಸುರತ್ಕಲ್ ಶಾಸಕರು ಭರತ್ ಶೆಟ್ಟಿ 5ನೇ ಬ್ಲಾಕ್ ದ ಎಂಕಲೆ ಒಂಜಿ ಕಂಪ್ಲೇಂಟ್ ಬರ್ತಿತ್ತಾನೆ ಎಂಕಲನೆ ಟ್ರಸ್ಟ್ ಎಂಕಲ್ ಮಲ್ಪಾದನ್ನ ಖುಷಿ ಉಂಟು ಟ್ರಸ್ಟ್ ದೇಕ್ ಬನ್ನಾಗ ಆ ಇಲ್ಲದು ಒಂಜಿ ಟ್ಯಾರಿಸ್ ಇಲ್ಲ ಮಾತ್ರ ಸುವಾರೆ ಆ ಇಲ್ಲದ ಕುರುಳ್ಳೇರು ಬೆಂಗಳೂರು ಜೋಕುಲು ಅಕ್ಕಲಿಗೆ ಬಿದೆ ಬರ್ರೆ ಒಂದು ಬೆಂಗಳೂರು ಅಪ್ಪೆ ಕಾಸ್ಪಾಡ್ರೆ ಅಪ್ಪೆಗೆ ಇಲ್ಲದ ಉಂಡ್ರೆ ಅರೀಚಿ ಐನ್ಲ ಭರತ್ ಶೆಟ್ಟರ್ ರಾಜೇಶಣ್ಣ ಐನ್ಲ ಭರತ್ ಶೆಟ್ಟರ್ನ ಗಮನ ಕನಪೆ ಬೊಕ ಈ ರೀತಿ ಒಂದು ಇಂಜಿನ ಪಂಡರ ಖಂಡಿತ ಯಾನ್ ಎನ್ನ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಪ್ರತಿ ಬೂತುದಲ್ಲ ಸಂಪರ್ಕ ಬೊಕ ಅಲ್ಪದ ಕಾರ್ಯಕರ್ತರು ಈ ನಿಟ್ಟಿಡು ಏರು ಮಾತ ವಿದೇಶಡುಲ್ಲಿರ ಅತಂಡ ಬೇತೆ ಬೇತೆ ದೇಶದ ಬೇತೆ ಭಾಗಡುಲ್ಲಿರ ಅಕಲ್ನ ಇಲ್ಲದ ಸಮಸ್ಯೆ ಇಂಚಿನ ಇತ್ತಂದಂಡ ಎನ್ನ ಗಮನ ಕನವಡು ಅಂತ ಪನ್ಪನೇನು ಯಾನೆ ಇನಿಯೇ ಇತ್ತೆ ಪೋದು ಮಾತ ಕಾರ್ಯಕರ್ತೆನ ಗಮನ ಕನಪೆ ಐನ್ ಐಟ್ ದಾದಾನ್ ಲಾಕ್ಲಿಗೆ ಸಮಸ್ಯೆ ಖಂಡಿತ 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 ರಾಜೇಶ್ ಅಣ್ಣ ಖಂಡಿತವಾದ್ಲ ಇನ್ ಮಲ್ಪ ನೀರಿ ಧನ್ಯ ಈರೆ ಆರಾಮಾಡುಪ್ಪಲೆ ನಿಕ್ಲಿಗೆ ಮಾತಾಡಗಳ ನೆಮ್ಮದಿದ ಬದುಕಿನ ಕೊರಡು ಬಂಡದ ಮಂಜುನಾಥಡ ಕುಡರ ಬೇಡೋನ್ವೆ ಎಸ್ ಧನ್ಯವಾದಗಳು ರಾಜೇಶ್ ಅವರ ಕರೆಯನ್ನ ಮಾಡಿದ್ದಕ್ಕಾಗಿ ಬಹುಶಃ ತಾವು ಉಲ್ಲೇಖ ಮಾಡಿರುವಂತಹ ವಿಚಾರಗಳು ಕೂಡ ಗಮನ ಹರಿಸಬೇಕಾದಂತಹ ವಿಚಾರಗಳು. ಸೊ ಅದಕ್ಕೆ ಆ ನಿಟ್ಟಿನಲ್ಲಿ ಕೂಡ ಶಾಸಕರು ಭರವಸೆಯನ್ನ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಆ ಪ್ರಯತ್ನಗಳು ಕೂಡ ಆಗಬಹುದು ಅನ್ನುವಂತ ನಿರೀಕ್ಷೆಗಳು ಎಲ್ಲರಲ್ಲಿ. ಖಂಡಿತ ಅವರ ರಾಜೇಶ್ ಅವರು ಹೇಳಿರ್ತಕ್ಕಂಥದ್ದು ಅಕ್ಷರಶಃ ಸತ್ಯ. ಯಾಕಂತ ಹೇಳಿದ್ರೆ ಒಬ್ಬ ಮಗ ವಿದೇಶದಲ್ಲಿ ಕೆಲಸಕ್ಕೋಸ್ಕರ ಹೋಗಿರಬಹುದು, ಅವನು ದುಡಿದ ಸಂಪಾದನೆಯಲ್ಲಿ ಇಲ್ಲಿ ಜೀವನ ನಡೆಸಬಹುದು. ನಮಗೇನಂದ್ರೆ ನಮಗೆ ನೋಡ್ಬೇಕಾದ್ರೆ ಅವರ ಮಗ ದುಬೈಯಲ್ಲಿ ಇದ್ದಾನೆ ಅಂತ ಬರ್ಬೋದು, ಆದ್ರೆ ಅವರ ಕಷ್ಟ ಏನು ಅಂತ ಈಗ ರಾಜೇಶಣ್ಣ ಹೇಳಿದಾಗ ನನಗೆ ನಮ್ಮ ಕಣ್ಣು ತೆರೆಸ್ತಕ್ಕಂಥ ಪ್ರಶ್ನೆ ಅದು. ಖಂಡಿತ ಆ ಬಗ್ಗೆನೂ ಗಮನ ಹರಿಸಿ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಅದಕ್ಕೇನು ಮಾಡಬೇಕಂದ್ರೆ ಈಗಾಗಲೇ ನಾವು ಒಂದಷ್ಟು ಈ ರೀತಿಯ ಕೆಲಸವನ್ನು ಮಾಡಿದ್ದೇವೆ. ಇದನ್ನು ಒಂದು ಸರ್ವವ್ಯಾಪಿ ಸರ್ವಸ್ಪರ್ಶಿ ಅಂತ ಹೇಳ್ತಾರಲ್ಲ, ಈ ರೀತಿಯ ಸಮಗ್ರವಾಗಿ ಯೋಚನೆ ಮಾಡಿ ಕೆಲಸಗಳನ್ನು ಮಾಡ್ತೀರಿ ಅನ್ನೋದು ಮತ್ತೊಂದು ಕರೆ ಇದೆ. ಹಲೋ ಹಲೋ ಸರ್, ನಮಸ್ತೆ. ನಮಸ್ತೆ. ಎಸ್, ತಮ್ಮ ಹೆಸರು ಸರ್? ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ನಾನು ಪ್ರಭಾಕರ್ ಅಂತ ಹೇಳಿ ಉಜಿರೆ ನಿಡಿಗಲ್ನಿಂದ. ನಮಸ್ಕಾರ ಪ್ರಭಾಕರ್ ಅವರು. ನಮಸ್ತೆ ಸರ್. ನಮಸ್ತೆ ಪ್ರಭಾಕರ್ ಅಣ್ಣ. ನಮಸ್ತೆ ನಮಸ್ತೆ. ಹೇಳಿ ಸರ್, ನಿಮ್ಮ ಕಾರ್ಯಕ್ರಮ ಬಾರಿ ಒಳ್ಳೆಯದಾಗಿದೆ ಸರ್. ನಿಮ್ಮ ಆಶೀರ್ವಾದ ಪ್ರಭಾಕರ್ ಅಣ್ಣ. ಕಿಟ್ ಎಲ್ಲ ನಮ್ಮ ಮನೆಗೆಲ್ಲ ತಲುಪಿದೆ. ನಿಮ್ಮ ಒಂದು ದೊಡ್ಡ ಉಪಕಾರ ಮಾಡಿದ್ದೀರಿ ಸರ್. ಇಲ್ಲ ಇಲ್ಲ, ನಮ್ಮ ಕಿಂಚಿತ್ತು ಕೆಲಸ, ಅದು ಕಿಂಚಿತ್ತು ಸಹಾಯ ನನ್ನ ಜವಾಬ್ದಾರಿ ಅಂತ ಹೇಳುವಂತ ದೃಷ್ಟಿಯಲ್ಲಿ ಮಾಡಿರ್ತಕ್ಕಂಥದ್ದು. ಅದರಲ್ಲಿ ನೀವು ನಮ್ಗೆ ಅಂತ ಹೇಳಿದ್ರೆ ನಮ್ಗೆ ನಿಜವಾಗಿ ಹೇಳ್ತೇವೆ, ನಮ್ಗೆ ಒಂದು ಶಾಸಕ ಅಂತ ಹೇಳಿ ಒಂದು ನಮ್ಗೆ ಒಂದು ಗೊತ್ತಾದದ್ದೇ ಈ ಒಂದು ಇದ್ರಲ್ಲಿ ಸರ್. ನೀವು ಬಂದ ಮೇಲೆ ನಮ್ಗೆ ಇಲ್ಲಿವರೆಗೆ ನಮ್ಗೆ ಒಂದು ಶಾಸಕರಿದ್ದಾರೆ ಅಂತ ಹೇಳಿ ಗೊತ್ತಿರ್ಲಿಲ್ಲ. ನಮ್ಗೊಂದು ಶಾಸಕರಂತ ನಮ್ಗೆ ಏನಂತ ಹೇಳಿ ಗೊತ್ತಾದದ್ದು ಈಗ ನೀವು ಶಾಸಕರಾದ್ಮೇಲೆ ನಮ್ಗೆ.
ನಿಮ್ಮಂಥವರ ಪ್ರೀತಿ ವಿಶ್ವಾಸನೇ ನಮಗೆ ಕೆಲಸ ಮಾಡಲಿಕ್ಕೆ ಪ್ರೇರಣೆ ಪ್ರಭಾಕರಣ್ಣ. ಈ ಪ್ರೀತಿ ವಿಶ್ವಾಸ ಯಾವಾಗಲೂ ಇದ್ದರೆ ನಾವು ನಿರಂತರವಾಗಿ ಸಮಾಜಮುಖಿಯಾಗಿರ್ತಕ್ಕಂಥ ಕೆಲಸ ಮಾಡಿಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ ಪ್ರಭಾಕರಣ್ಣ. ಇಲ್ಲ ಸರ್, ನಿಮ್ಗೆ ಯಾವಾಗಲೂ ನಮ್ಮ ಪ್ರೀತಿ ವಿಶ್ವಾಸ ಇರ್ತದೆ. ನಮ್ಗೆ ಒಂದು ನಿಮ್ಗೆ ಓಟ್ ಹಾಕಿದ್ದೇವೆ ಅಂತ ಹೇಳಿ ಈಗ ಒಂದು ನಮ್ಗೆ ಬೆಲೆ ಇದೆ ಸರ್, ನಮ್ಮ ಓಟಿಗೆ ಒಂದು ಬೆಲೆ ಇದೆ ಅಂತ ಈಗ ಗೊತ್ತಾದ್ರು. ನಮ್ಮ ಹತ್ತಿರದ ಮನೆಯವರು ಹಾಗೆ ಬಾರಿ ಇದು ಬಡವರು, ಅವ್ರಿಗೆ ಎಂತದಿರ್ಲಿಲ್ಲ, ಅವರಿಗೆ ಒಂದು ಈ ನಿನ್ನೆ ನಿಮ್ಮ ಒಂದು ಆಶೀರ್ವಾದ ಬಾರಿ ಒಳ್ಳೆ ಒಂದು ಅದು ಇದಾಗಿದೆ ಅವರಿಗೆ. ಖಂಡಿತ ಖಂಡಿತ ದೇವರದು ಮತ್ತು ನನ್ನ ಕ್ಷೇತ್ರದ ಜನ ಮತ್ತೆ ಪ್ರಭಾಕರಣ್ಣ ನಿಮ್ಮಂಥವರ ಆಶೀರ್ವಾದ ಇವತ್ತು ಈ ರೀತಿಯ ಕೆಲಸ ಮಾಡಲಿಕ್ಕೆ ಪ್ರೇರಣೆ ಆಗಿದೆ ಪ್ರಭಾಕರಣ್ಣ. ಎಸ್, ಧನ್ಯವಾದಗಳು ಪ್ರಭಾಕರ್ ಅವರೇ ಕರೆಯನ್ನ ಮಾಡಿದ್ದಕ್ಕಾಗಿ. ಬಹುಶಃ ನಾವು ಇದಕ್ಕಿಂತ ಮುಂಚೆ ಮಾತಾಡ್ತಾ ಇದ್ವಿ ರೈತರಿಗೆ ಹೇಗೆಲ್ಲ ವ್ಯವಸ್ಥೆಗಳನ್ನು ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ಈ ಲಾಕ್ಡೌನ್ ಒಂದು 21 ದಿವಸದ ಅವಧಿ ಮುಗಿದ ನಂತರ ನಾವೊಂದು ಸಲ ಕೂತ್ಕು ಯೋಚನೆ ಮಾಡಿದಾಗ ನಾವು ಜಿಲ್ಲಾಡಳಿತದ ಜೊತೆ ಮಾತಾಡಿಕೊಂಡು ಬೆಳ್ತಂಗಡಿ ತಾಲೂಕು ರಬ್ಬರ್ ಸೊಸೈಟಿಯಿಂದ 2 ಕೇಂದ್ರಗಳಲ್ಲಿ ರಬ್ಬರ್ ಖರೀದಿಗೆ ಪ್ರಾರಂಭ ಮಾಡಿದ್ವಿ. ಆನಂತರದ ದಿನಗಳಲ್ಲಿ ಕ್ಯಾಂಪ್ಕೋದ ಮೂಲಕ ಇವತ್ತು ಕ್ಯಾಂಪ್ಕೋ ಸಹ ಅಡಿಕೆ ಖರೀದಿಯನ್ನು ಪ್ರಾರಂಭ ಮಾಡಿದ್ದಾರೆ. ಒಂದಷ್ಟು ಖಾಸಗಿ ವರ್ತಕರು ಸಹ ಈಗಾಗಲೇ ಅಡಿಕೆ ಖರೀದಿಯನ್ನು ಪ್ರಾರಂಭಿಸಿದ್ದಾರೆ. ಅದರ ಜೊತೆಗೆ ನಮ್ಮ CA ಬ್ಯಾಂಕ್ಗಳ ಏನು ಇದೆ ಅವರ ಒಂದಷ್ಟು ಪ್ರಮುಖರನ್ನು ನಾನು ಕರೆದು ಮಾತಾಡಿದಂಥ ಸಂದರ್ಭದಲ್ಲಿ ಒಂದಷ್ಟು ಜನ CA ಬ್ಯಾಂಕಿನ ಬಂಧುಗಳು ಅಡಿಕೆಯನ್ನು ಇಟ್ಟು ಲೋನ್ ಕೊಡತಕ್ಕಂಥ ವ್ಯವಸ್ಥೆಯನ್ನು, ಅಡಮಾನ ಸಾಲವನ್ನು ಸಹ ಈಗಾಗಲೇ ಪ್ರಾರಂಭ ಮಾಡಿದೆ. ಅದರಿಂದಾಗಿ ಹೆಚ್ಚು ಜನ ಕಡಿಮೆ ರೇಟ್ ಇದೆ ಅಂತ ಹೇಳಿ ಮಾರಬೇಕಾದಂಥ ಅವಶ್ಯಕತೆನೂ ಇಲ್ಲ. ಅಡಮಾನ ಇಟ್ಟು ಸಾಲ ತಗೊಂಡು ಮತ್ತೆ ಹೆಚ್ಚು ರೇಟ್ ಬಂದಾಗ ಅದನ್ನು ಬಿಡಿಸಿ ಮಾರಾಟ ಮಾಡತಕ್ಕಂಥ ವ್ಯವಸ್ಥೆಗೂ ಅನುಕೂಲ ಮಾಡತಕ್ಕಂಥ ದೃಷ್ಟಿಯಲ್ಲಿ ಕೆಲಸ ಕಾರ್ಯಗಳು ಈಗಾಗಲೇ ಆಗಿದೆ. ಎಸ್, ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ, ತಮ್ಮ ಹೆಸರು ಸರ್? ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಮಾತಾಡ್ತಿದ್ದೇನೆ ಸರ್. ನಮಸ್ತೆ ಧರಣೇಂದ್ರಣ್ಣ. ನಮಸ್ತೆ ಅಣ್ಣ, ಹೇಗಿದ್ದೀರಿ? ನವ ಬೆಳ್ತಂಗಡಿಯ ಪ್ರಗತಿಗಾಗಿ ತಾವು ಹಗಲಿರುವಿಕೆ ಕೆಲಸ ಮಾಡ್ತಿರೋದಕ್ಕಾಗಿ ನಮ್ಮ ಇಡೀ ತಾಲೂಕಿನ ಎಲ್ಲ ಸರ್ಕಾರಿ ನೌಕರರ ಪರವಾಗಿ ಗೌರವದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಿಮ್ಮೆಲ್ಲರ ಸಹಕಾರದ ಧರಣೇಂದ್ರಣ್ಣ. ಅದರೊಟ್ಟಿಗೆ ಬಹಳ ಮುಖ್ಯವಾದಂತ ಒಂದು ಸ್ನೇಹದ ಒಂದು ವಿನಂತಿಯನ್ನು ಮಾಡ್ಲಿಕ್ಕೆ ಬಯಸ್ತಿದ್ದೇವೆ ಸರ್. ಹೇಳಿ. ಏನಂದ್ರೆ ಪ್ರತಿಯೊಂದರಲ್ಲೂ ನಮ್ಮ ತಾಲೂಕಿನಲ್ಲಿ ಪ್ರಥಮವಾದಂತಹ ಕಾರ್ಯವನ್ನು ತಾವು ಮಾಡ್ತಾ ಇದ್ದೀರಾ. ಖಂಡಿತ. ಅದೇ ರೀತಿಯಲ್ಲಿ ತಮ್ಮಲ್ಲಿ ಒಂದು ವಿನಂತಿ ಏನಂತ ಹೇಳಿದ್ರೆ, ವಿಶೇಷವಾಗಿ ಸಾಮಾಜಿಕ ಅಂತರ ಕಾಪಾಡುವಲ್ಲಿ ಕೂಡ ನಾವು ಪ್ರತಿಯೊಬ್ಬರು ಕನಿಷ್ಠ 10 ಜನರಿಗೆ ದೂರವಾಣಿ ಮುಖಾಂತರ ಮಾತಾಡಿ ಅವರು ಇದನ್ನ ಕಡ್ಡಾಯವಾಗಿ ಪಾಲನೆ ಮಾಡುವುದರೊಂದಿಗೆ ಮಾಸ್ಕ್ ಧರಿಸುವಂತೆ ನಾವು ಒಂದು ವಿನಂತಿ ಮಾಡುವಂತ ಅಭಿಯಾನ ಮಾಡಿದ್ರೆ ಹೇಗೆ ಅನ್ನುವಂಥದ್ದು ನನ್ನೊಂದು ಕಳಕಳಿ ಪ್ರಾರ್ಥನೆ. ಖಂಡಿತ ಒಳ್ಳೆಯ ಸಲಹೆ ನಿಮ್ದು. ನಿಮ್ಮ ಜೊತೆ ನಾನು ಇವತ್ತು ಮಾತಾಡಿ ಅದಕ್ಕೆ ಒಂದು ಒಳ್ಳೆಯ ಆಯಾಮವನ್ನು ಕೊಟ್ಟು ನೀವು ಹೇಳಿದ ರೀತಿಯಲ್ಲಿ ಪ್ರತಿಯೊಬ್ಬರು 10 ಜನರಿಗೆ ದೂರವಾಣಿ ಕರೆಯನ್ನು ಸಾಮಾಜಿಕ ಅಂತರಕ್ಕೋಸ್ಕರ ಮಾಡಿ ಆ ಮೂಲಕ ಮಾಸ್ಕ್ ಧರಿಸಬೇಕೆನ್ನುವಂತ ಮಾಹಿತಿಯನ್ನು ಕೊಟ್ಟು ಆ ರೀತಿಯಾಗಿರ್ತಕ್ಕಂಥ ಒಂದು ಅಭಿಯಾನಕ್ಕೆ ಚಾಲನೆಯನ್ನು ಕೊಡುವ. ಖಂಡಿತ. ಹೌದು ಸರ್, ಈಗಾಗಲೇ ನಾವು ಒಂದು 3 ದಿವಸದಿಂದ ನಾನು ಸುಮಾರು ಒಂದು 800 ಜನರಿಗೆ ಫೋನ್ ಮಾಡಿದ್ದೇವೆ ನಾವು ಸರ್ಕಲ್ಗೆ. ಹಾಗೆ ಇದನ್ನೊಂದು ತಾಲೂಕಿನಲ್ಲಿ ತಾವೊಂದು ಮಾಡಿದ್ದು ಇದು ಕೂಡ ನಮ್ಮ ರಾಜ್ಯದಲ್ಲಿ ಪ್ರಥಮವಾದಂತ ತಮ್ಮಿಂದ ಆಗಬೇಕೆನ್ನುವಂತ ಕಳಕಳಿ ಪ್ರಾರ್ಥನೆ. ಖಂಡಿತ. ನಾನು ಮತ್ತು ನೀವು ಶಿಕ್ಷಕ ಬಂಧುಗಳನ್ನು ಜೊತೆ ಸೇರಿಸಿಕೊಂಡು ಮತ್ತು ನಾವು ಸರ್ಕಾರಿ ನೌಕರರನ್ನು ಜೊತೆ ಸೇರಿಸಿಕೊಂಡು ಖಂಡಿತವಾಗಿ ಧರಣೇಂದ್ರ ಮಾಡ್ತೇವೆ. ಓಕೆ ಸರ್, ಧನ್ಯವಾದಗಳು ಧರಣೇಂದ್ರ ಅವರೇ ಕರೆಯನ್ನ ಮಾಡಿದಕ್ಕಾಗಿ. ಬಹುಶಃ ಅನೇಕ ಹೊಸ ಬಗೆಯ ಪ್ರಯತ್ನಗಳಿಗೆ ಕೂಡ ಸಲಹೆಗಳು ಬರ್ತಾ ಇದೆ ಅನ್ನುವಂಥದ್ದು. ಬಹುಶಃ ಈ ನಿಟ್ಟಿನಲ್ಲಿ ರಾಮಕೃಷ್ಣ ಮಿಷನ್ ಕೂಡ ಕಾರ್ಯಪ್ರವೃತ್ತ ಆಗಿದೆ ಅನ್ನುವಂಥದ್ದು ಇದೇ ರೀತಿಯ ಅಭಿಯಾನದ ಬಗ್ಗೆ. ಅದರ ಜೊತೆಗೆ ಈಗ ಬೆಲೆಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಗೊಂದಲಗಳಿದೆಯಾ ಅನ್ನುವಂಥದ್ದು, ಅಂದ್ರೆ ಮುಖ್ಯವಾಗಿ ಅಡಿಕೆ ಇರ್ಬೋದು, ರಬ್ಬರ್ ಇರ್ಬೋದು, ಮಾರುಕಟ್ಟೆಯ ಧಾರಣೆಗಿಂತಲೂ ಕಡಿಮೆಗೆ ಖರೀದಿ ಮಾಡ್ತಾ ಇದ್ದಾರೆ, ಆ ರೀತಿ ಏನಾದರೂ ಕಂಪ್ಲೇಂಟ್ಸ್ ಬರ್ತಾ? ಈಗಾಗಲೇ ರಬ್ಬರ್ ಸೊಸೈಟಿಯನ್ನು ಓಪನ್ ಮಾಡಿಸಿದ್ದು ಯಾಕಂತ ಹೇಳಿದ್ರೆ ಪ್ರೈವೇಟ್ನವರು ಕಡಿಮೆ ತಗೊಳ್ತಾರೆ. ಅವರು ಆಲ್ಮೋಸ್ಟ್ ಮಾರ್ಕೆಟ್ ಧಾರಣೆ ರೀತಿಯಲ್ಲಿ ಇವತ್ತು ಆ ಬೆಲೆ ಕೊಟ್ಟು ರಬ್ಬರ್ ಸೊಸೈಟಿ ಅವರು ರಬ್ಬರ್ ಖರೀದಿ ಮಾಡ್ತಾರೆ. ಕ್ಯಾಂಪ್ಕೋದವರು ಯಾವುದೇ ರೀತಿಯಾಗಿರ್ತಕ್ಕಂಥ ಖಾಸಗಿ ವ್ಯಕ್ತಿಗಳ ವರ್ತಕರ ಜೊತೆ ಕಾಂಪಿಟೇಷನ್ಗೆ ಹಿಡಿಯದೆ ಅವ್ರದ್ದು ನಿಜವಾಗ್ಲೂ ಏನು ಧಾರಣೆ ಇದೆ ಆ ಧಾರಣೆ ಕೊಟ್ಟು ಇವಾಗಲೇ ಪರ್ಚೇಸ್ ಮಾಡ್ತಾರೆ. ಅದರಿಂದಾಗಿ ಧಾರಣೆಯಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆಗಳು ಈಗ ಬರಲಿಕ್ಕೆ ಅಂದ್ರೆ ಪ್ರಥಮ ಹಂತದಲ್ಲಿ ಬರ್ತಾ ಇತ್ತು. ಯಾಕಂತ ಹೇಳಿದ್ರೆ ಲೋಕಲ್ ಅಂಗಡಿಯವರು ಕಡಿಮೆ ತಗೊಳ್ತಕ್ಕಂಥದ್ದು ಎಲ್ಲ ದೂರುಗಳು ಬಂದಿತ್ತು. ಯಾವಾಗ ಕ್ಯಾಂಪ್ಕೋ ಮತ್ತು ರಬ್ಬರ್ ಸೊಸೈಟಿ ತೆರೆದು ಓಪನ್ ಆಯ್ತಾ ಅದರಿಂದಾಗಿ ಅದು ಈಗ ಕಡಿಮೆ ಆಗಿದೆ ಮತ್ತು ಯಥಾಸ್ಥಿತಿ ಕಾಪಾಡಿಕೊಂಡಿದೆ ಬರ್ತಾ ಇದೆ ಅನ್ನುವಂಥದ್ದು. ಇನ್ನು ದಿನಬಳಕೆ ವಸ್ತುಗಳ ವಿಚಾರಕ್ಕೆ ಬಂದ್ರೆ ಅಧಿಕ ಬೆಲೆ ತರಕಾರಿಗಳಿರ್ಬೋದು, ಹಣ್ಣು ಹಂಪಲಿರ್ಬೋದು, ಅಧಿಕ ದರವನ್ನು ವಸೂಲಿ ಮಾಡಲಾಗ್ತಾ ಇದೆ ಇತ್ಯಾದಿ ಆರೋಪಗಳು ಅಥವಾ ದೂರುಗಳು ಏನಾದರೂ ಬಂದಿರುವಂಥದ್ದು? ಈ ತರದ ದೂರುಗಳು ಒಂದಷ್ಟು ಬಂದಿತ್ತು. ಆದರೆ ಲಾಕ್ಡೌನ್ ಆಗಿರೋದ್ರಿಂದ ನಾವು ಅದರ ಬಗ್ಗೆ ನಾನು ಇರ್ಬೋದು, ತಹಶೀಲ್ದಾರ್ ಇರ್ಬೋದು, ಮತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳನ್ನು ಕೂರಿಸಿ ಮತ್ತು ಈ ದಿನಸಿ ವ್ಯಾಪಾರಸ್ಥರನ್ನು ಕರೆಸಿದಾಗ
ಅವ್ರದ್ದು ಒಂದು ಸಮಸ್ಯೆಯನ್ನು ಅವ್ರು ಹೇಳ್ಕೊಂಡು, ಯಾಕಂದ್ರೆ ಲಾಕ್ಡೌನ್ ಆದ್ರಿಂದ ಅವರಿಗೆ ಬರಬೇಕಾಗಿರ್ತಕ್ಕಂಥ ಹೋಲ್ಸೇಲ್ ಮತ್ತು ದಿನಸಿ ಸಾಮಗ್ರಿಗಳು ಬರ್ತಾ ಇಲ್ಲ, ಲಾರಿ ಡ್ರೈವರು ಬರ್ತಾ ಇಲ್ಲ, ಮತ್ತೆ ಲಾರಿಯ ರೇಟು ಬಾಡಿಗೆ 1 to ಡಬಲ್ ಆಗಿರ್ತಕ್ಕಂಥದ್ದು, ಮತ್ತೆ ಅಲ್ಲಿಂದ ಅಲ್ಲಿ ಲೋಡ್ ಮಾಡಲಿಕ್ಕೆ ಜನ ಇಲ್ಲ. ಅದರಿಂದಾಗಿ ನಮ್ದು ಒಂದಷ್ಟು ಸಣ್ಣ ಪುಟ್ಟ ಧಾರಣೆ ನಾವು ಏರಿಸಲೇಬೇಕಾದಂಥ ಅನಿವಾರ್ಯತೆ ಇದೆ. ಇದಕ್ಕಿಂತ ಕೆಳಗಡೆ ನಮಗೆ ಕೊಡ್ಲಿಕ್ಕೆ, ಮತ್ತೆ ಅದನ್ನು ನಾವು ಪರಿಶೀಲನೆ ಮಾಡಿ ಆ ಥರದ್ದು ಮೇಜರ್ ಕಂಪ್ಲೇಂಟ್ ಬಂದರೆ ಈಗಾಗಲೇ ತಹಶೀಲ್ದಾರರು ಅದಕ್ಕೆ ಭೇಟಿ ಕೊಟ್ಟು ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ ನಮ್ಮ. ಈಗ ಅಂತ ಸಮಸ್ಯೆಗಳಿಲ್ಲ. ಎಸ್, ಮತ್ತೊಂದು ಕರೆ ಇದೆ. ಹಲೋ ಹಲೋ ಸರ್, ನಮಸ್ತೆ. ಸರ್ ಗೌತಮ್ ಶೆಟ್ಟಿ ಅವರು ನಮಸ್ತೆ. ಎಸ್, ತಮ್ಮ ಹೆಸರು ಸರ್? ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ನಾನು ಪ್ರಣಾಮ್ ಅಂತ ಹೇಳಿ BC ರೋಡಿಂದ ಮಾಡ್ತಾ ಇದ್ದೀನಿ. ಎಸ್, ಮಾತಾಡಿ ಸರ್, ಮಾತಾಡಿ. ಶಾಸಕರು ಮಾತಾಡ್ಲಿಕ್ಕಿತ್ತು. ಮಾತಾಡಿ ಸರ್. ನಮಸ್ತೆ ಪ್ರಣಾಮ್ ಅವರೇ. ನಮಸ್ಕಾರ. ನಮಸ್ತೆ ಪ್ರಣಾಮ್ ಅವರೇ. ಹೋಪ್ ಯು ಆರ್ ಫೈನ್. ಫೈನ್. ಸರ್, ತಮ್ಮ ಕೆಲಸ ಕಾರ್ಯ ನಿಜವಾಗ್ಲೂ ಈ ಕಷ್ಟಕಾಲ ಸಂದರ್ಭದಲ್ಲಿ ಮೆಚ್ಚಬೇಕಾದ್ರೆ ಅದು ತಾವು ತಗೊಂಡಿರೋ ಹೆಜ್ಜೆ ಅಂತೂ ಬಹಳ ಪ್ರಶಂಸನೀಯ. ನಾನು ಆಕ್ಚುಲಿ ಇದಕ್ಕಿಂತ ಮುಂಚೆ ಚಾನಲ್ಗೆ ಸುಮಾರು ಸಲ ಕಾಲ್ ಮಾಡಿದ್ದೆ. ಲ್ಯಾಂಡ್ ಸ್ಲೈಡ್ ಆಗಿತ್ತಲ್ವಾ ಹೋದ ವರ್ಷ ಟೈಮಲ್ಲಿ. ಹೌದೌದು. ಆವಾಗ ನಿಮ್ಮ ಕೆಲಸ ಕಾರ್ಯ ಮೆಚ್ಚಿಗೆ ನೋಡಿ ಆವಾಗಲೂ ನಾನು ಫೋನ್ ಮಾಡಿದ್ದು, ಬಹಳ ಟ್ರೈ ಮಾಡಲಿ, ಆಗ ಕಾಲ್ ಕನೆಕ್ಟ್ ಆಗಲಿಲ್ಲ. ಇವತ್ತು ಕಾಲ್ ಸಿಕ್ಕಿತ್ತು. ನಿಮ್ಮ ಕೆಲಸ ನಿಜವಾಗ್ಲೂ ನಮ್ಗೆ ಅಭಿನಂದನೆ ಹೇಳ್ಬೇಕಂತ ಬಹಳ ಮನಸ್ಸಿತ್ತು. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹೀಗೆ ಇರ್ಲಿ, ಸಮಾಜದಲ್ಲಿ ಇನ್ನಷ್ಟು ಕೆಲಸ ಮಾಡ್ಲಿಕ್ಕೆ. ಭಾರತಕ್ಕೆ ಬರಬಾರದಂತ ಕಾಯಿಲೆ ಬಂದಿದೆ, ನಮ್ಮ ದೌರ್ಭಾಗ್ಯ. ಆದ್ರೆ ಅದನ್ನ ನಾವು ಹೋರಾಟ ಮಾಡಿ ಗೆಲ್ಲುವ ಶಕ್ತಿ ನಮಗೆಲ್ಲರಿಗೂ ಆ ಮಂಜುನಾಥ ದೇವರು ಮತ್ತೆ ನಿಮ್ಮಂತ ಎಲ್ಲರ ಶಾಸಕರ ಕೆಲಸಗಳು, ಹಾಗೆ ನಿಮ್ಮ ಟೀಮ್ ವೆರಿ ಇಂಪಾರ್ಟೆಂಟ್. ಆ ಟೀಮ್ ಒಬ್ಬರಿಂದ ಇದು ಸಾಧ್ಯ ಆಗುದಿಲ್ಲ. ಖಂಡಿತ. ಆ ಟೀಮ್ ಮತ್ತೆ ನಿಮ್ಮೊಂದಿಗೆ ಸಹಕಾರ ಮಾಡಿದ ಎಲ್ಲ ನಿಮ್ಮ ಸ್ನೇಹಿತರಿಗೆ, ಬಂಧು ಬಳಗಕ್ಕೆ ದೊಡ್ಡ ಅಭಿನಂದನೆ ಸರ್. ಇಲ್ಲ, ಈ ತರದ ಕೆಲಸ ಕಾರ್ಯಗಳನ್ನು ನಾವು ಮಾಡಬೇಕಾದಂತಹ ಜವಾಬ್ದಾರಿ ನಮ್ದು. ಆ ಜವಾಬ್ದಾರಿಯಲ್ಲಿ ಕೆಲಸ ಮಾಡಿದ್ದೇವೆ. ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ. ನಾವು ಇನ್ನೂ ನಿರಂತರವಾಗಿ ಸಮಾಜಮುಖಿಯಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಜೊತೆ ಸೇರಿ ಮಾಡುವ. ಖಂಡಿತ ಮೇಡಮ್. ಧನ್ಯವಾದಗಳು ಸರ್ ಕರೆಯನ್ನ ಮಾಡಿದ್ದಕ್ಕಾಗಿ. ಅದರ ಜೊತೆಗೆ ಮತ್ತೊಂದು ವಿಚಾರ ಅಂತ ಹೇಳಿದ್ರೆ, ಈಗಾಗಲೇ ಬೆಳ್ತಂಗಡಿ ತಾಲೂಕಿನ ವಿಚಾರಕ್ಕೆ ಬಂದರೆ, ಕಳೆದ ಮಳೆಗಾಲದ ಅವಧಿಯಲ್ಲಿ ಬಹಳ ದೊಡ್ಡ ದುರಂತ ಆಗಿತ್ತು. ನೆರೆ ಬಂದು ಎಲ್ಲವೂ ಕೂಡ ಕೊಚ್ಚಿಕೊಂಡು ಹೋಗಿತ್ತು. ಬಹುಶಃ ಅಂತಹ ಪ್ರದೇಶಗಳು ಈಗ ಮತ್ತಷ್ಟು ಸಮಸ್ಯೆಗೆ ತುತ್ತಾಗಿದೆ ಅನ್ನುವಂಥ. ಸೊ ಅಲ್ಲಿ ಯಾವ ರೀತಿಯ ವ್ಯವಸ್ಥೆಗಳನ್ನು ಮಾಡಿದ್ದೀರಿ ಅನ್ನುವಂಥದ್ದು? ಈ ಕೊರೋನಾದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಲ್ಲ ತಾಲೂಕಿನ ಎಲ್ಲ ಗ್ರಾಮಗಳು ಒಂದೇ ರೀತಿಯಲ್ಲಿ ಸಮಾನ ಆಗಿರ್ತಕ್ಕಂಥ. ಆ ಸಂದರ್ಭದಲ್ಲಿ ಏನು ತೊಂದರೆಗಳಾಗಿತ್ತ, ಆ ಸಂದರ್ಭದಲ್ಲಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಪರಿಹಾರ ಕಾರ್ಯಗಳನ್ನು ಬಹಳ ಯಶಸ್ವಿಯಾಗಿ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗಿತ್ತು. ಎಲ್ಲರ ಜೊತೆ ಸೇರಿ ನಾವು ಮಾಡಿದ್ವಿ. ಇವತ್ತು ಇಡೀ ತಾಲೂಕಿನನ್ನು ಒಂದೇ ದೃಷ್ಟಿಯಿಂದ 81 ಗ್ರಾಮವು ಸಹ ಒಂದೇ ರೀತಿಯಾಗಿರ್ತಕ್ಕಂಥ ಸಮಸ್ಯೆ ಇರೋದ್ರಿಂದ ಎಲ್ಲವನ್ನು ಒಂದೇ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ಸಮಸ್ಯೆ ನಿರ್ವಹಣೆ ಮಾಡತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ. ಮತ್ತೊಂದು ಕರೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ನಮಸ್ತೆ. ತಮ್ಮ ಹೆಸರು ಸರ್? ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಹರ್ಷಣ ನಮಸ್ತೆ. ನಮಸ್ತೆ ಇಂದ್ರಶೇಖರ್. ಇಂದ್ರಶೇಖರ್ ಮಾತಾಡಿ. ಹರ್ಷಣ ನಾನು ಕುಡ್ಲಡಲ್ಲೇ ಅಂದೇ ಶೇಖರ್ ಊರುಡು ಬಾರಿ ಶೋಕದ ಪ್ರೋಗ್ರಾಮ್ ಒಂದು ಗೊತ್ತಾಂಡು ಅಂದ್ರೆ ಈ ಕೆಲಸಕ್ಕೆ ಗೆಳೆಯರ ಬಳಗದ ಪರವಾದ ಕಾಪಿನಡ್ಕ ಗೆಳೆಯರ ಬಳಗ ಪರವಾದ ಅಭಿನಂದನೆ. ಹೇಗೆ ಖಂಡಿತ ಇಂದು ಅನ್ನ ಇರ್ನ ಏಪಲ ಆಶೀರ್ವಾದ ಇಪ್ಪಾಡು ನನಾತ್ ಸಮಾಜಮುಖಿ ನೆಚ್ಚಿನ ಕೆಲಸ ಕಾರ್ಯನ ಒಟ್ಟು ಸೇರಿದ ಮಲ್ಪುಗ లేకుంటే శాసకర్లకు ఎంచిన ಕೆಲಸ ಮಲ್ಪೋಡು ಎಂಚ ಇಪ್ಪೋಡು ಬಂಡದು ಈ ಟೈಮ್ ಈ ಮಾತಾರೆಗಳ ತಿರುಪತಿ ಕೊಡ್ತಾರಂತ ತೋಜುಂಡು ಇಂಕ್ಲೆ ಬಂಡ ಮಾತಾರೆ ಮೂಲ ಸಮಿತ ಪಂಪೇರು ಬೆಳ್ತಂಗಡದ MLA ಒಂಜಿ ಬಾರಿ ಶೋ ಕೆಲಸ ಮಲ್ಪೇರು ನಮ್ಮ ಜವಾಬ್ದಾರಿಯಿಂದ ಏನಿದೆ ಕೆಲಸ ಮಲ್ಪ ನಿಂತಣ್ಣ ಅವೇ ಐಕೆ ದೇವರ ನನಾತ ಶಕ್ತಿ ಕೊರಡಿದೆ. ಖಂಡಿತ ಖಂಡಿತ ಇಂದು ಅಣ್ಣ ನನಲ ದುಂಬುಗಳ ಜನಕ್ಕಲ ಬೆಳ್ತಂಗ ತಾಲೂಕದ ಜನಕ್ಕಲ ಸೇವೆ ಮಲ್ಪನ ಕೆಲಸ ಕೊರಡಿದೆ ಒಂದು ಜವಾಬ್ದಾರಿ ಆಶೀರ್ವಾದ ಕೊರಡಿದೆ ನಾಯಪಾಲ ಇಪ್ಪಾಡೆಂದು. ಖಂಡಿತ ಖಂಡಿತ ಇಂದು ಅಣ್ಣ. ಓಕೆ ಎಸ್, ಧನ್ಯವಾದಗಳು ಇಂದ್ರಶೇಖರ್ ಅವರೇ ಕರೆಯನ್ನ ಮಾಡಿದ್ದಕ್ಕಾಗಿ. ಎಸ್, ಮತ್ತು ಕೂಡ ಪ್ರಶ್ನೆಗಳಿದೆ, ಕರೆಗಳು ಕೂಡ ಬರ್ತಾ ಇದೆ. ಅದಕ್ಕಿಂತ ಮುಂಚೆ ಮತ್ತೊಂದು ವಿರಾಮವನ್ನು ತೆಗೆದುಕೊಳ್ಬೇಕು. ಎಸ್, ಕೊರೋನಾ ಎಚ್ಚರ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಇನ್ನೊಂದು ಸಣ್ಣ ವಿರಾಮದ ನಂತರ. Thank you, Corona Warriors.
warriors. बेटे आप लोग जल्दी से घर जाओ। थैंक यू सर। हाँ बेटा जाओ, घर जाओ। पूरी मेडिकल कम्युनिटी खड़ी है आपके लिए ढाल बनके। हम हैं कोरोना वॉरियर। मैं हूँ कोरोना वॉरियर। मैं हूँ कोरोना वॉरियर। हम हैं कोरोना वॉरियर। थैंक यू कोरोना वॉरियर्स। थैंक यू कुकरिया, गुड जॉब। थैंक यू। स्टे होम, स्टे सेफ। थैंक यू कोरोना वॉरियर्स फॉर सेविंग अस। हेलो कंट्रोल रूम। ಇತ್ತೀಚಿನ ದಿನಗಳಲ್ಲಿ ಗರ್ಭಕೋಶ, ಸ್ತನ, ಬಾಯಿ ಕ್ಯಾನ್ಸರ್ಗಳು ಅತೀವ ಪ್ರಮಾಣದಲ್ಲಿ ಕಂಡುಬರುತ್ತಿವೆ. ಗರ್ಭಕೋಶದ ಕ್ಯಾನ್ಸರ್ ತಡೆಗಟ್ಟಲು 21ರಿಂದ 65 ವರ್ಷ ವಯಸ್ಸಿನ ಎಲ್ಲಾ ಮದುವೆಯಾದ ಮಹಿಳೆಯರು ಪ್ರತಿ 3 ವರ್ಷಕ್ಕೊಮ್ಮೆ ಪ್ಯಾಪ್ ಟೆಸ್ಟ್ ಮಾಡಿಸಿಕೊಳ್ಳಬೇಕು. ಸ್ತನ ಕ್ಯಾನ್ಸರ್ ಅನ್ನು ತಡೆಗಟ್ಟಲು ಸ್ವಯಂ ಸ್ತನದ ಪರೀಕ್ಷೆ ಹಾಗೂ ವೈದ್ಯರಿಂದ ಸ್ತನದ ಪರೀಕ್ಷೆ ಮಾಡಿಸುವುದು ಮತ್ತು 50 ವರ್ಷ ವಯಸ್ಸಿನ ನಂತರ ವರ್ಷಕ್ಕೆ 1 ಬಾರಿ ಮ್ಯಾಮೋಗ್ರಫಿ ಟೆಸ್ಟ್ ಮಾಡಿಸಿಕೊಳ್ಳಬೇಕು. ಬಾಯಿಯ ಕ್ಯಾನ್ಸರ್, ಧೂಮಪಾನ ಮತ್ತು ತಂಬಾಕು ಜಿಗಿಯುವುದು ಈ ಕ್ಯಾನ್ಸರ್ಗೆ ಕಾರಣ. ಬೇಗನೆ ಪತ್ತೆ ಹಚ್ಚುವುದರಿಂದ ಯಶಸ್ವಿ ಚಿಕಿತ್ಸೆಗೆ ಉತ್ತಮ ಅವಕಾಶವಿದೆ. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಆರೋಗ್ಯ ಕೇಂದ್ರವನ್ನು ಸಂಪರ್ಕಿಸಿ. ಪ್ರಕಟಣೆ ಜಿಲ್ಲಾ ಎನ್ಸಿಡಿ ಕೋಶ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು. ಮಾನವನ ದೇಹದ ರಕ್ತನಾಳಗಳಲ್ಲಿ ಹರಿಯುವ ಚಲಿಸುವ ರಕ್ತವು ಸಾಮಾನ್ಯಕ್ಕಿಂತ ಅಧಿಕ ಒತ್ತಡದಲ್ಲಿ ಹರಿಯುವ ಚಲಿಸುವ ಕ್ರಿಯೆಯೇ ಅಧಿಕ ರಕ್ತದೊತ್ತಡ. ಪದೇ ಪದೇ ತಲೆನೋವು, ತಲೆ ತಿರುಗುವುದು, ಉಸಿರಾಟದ ಸಮಸ್ಯೆ, ದೃಷ್ಟಿಯ ಸಮಸ್ಯೆಗಳು, ಅನಿಯಮಿತ ಹೃದಯದ ಬಡಿತ ಇವೆಲ್ಲವೂ ಅಧಿಕ ರಕ್ತದೊತ್ತಡದ ಲಕ್ಷಣಗಳು. ಇದೆಲ್ಲ ಕಂಡುಬಂದರೆ ತಕ್ಷಣವೇ ಹತ್ತಿರದ ಆಸ್ಪತ್ರೆಗೆ ಭೇಟಿ ನೀಡಿ ಚಿಕಿತ್ಸೆ ಪಡೆದುಕೊಳ್ಳಿ. ನಿಯಂತ್ರಿಸುವ ವಿಧಾನ: ಉಪ್ಪು, ಉಪ್ಪಿನಕಾಯಿ, ಕರಿದ ಪದಾರ್ಥಗಳನ್ನು ಸೇವಿಸಬಾರದು. ಧೂಮಪಾನ, ಮದ್ಯಪಾನ ಮತ್ತು ತಂಬಾಕು ಪದಾರ್ಥಗಳನ್ನು ಸೇವಿಸಬಾರದು. ದಿನನಿತ್ಯ ದೈಹಿಕ ಚಟುವಟಿಕೆ, ಯೋಗ ಮತ್ತು ವ್ಯಾಯಾಮವನ್ನು ತಪ್ಪದೇ ಮಾಡಿ. ತಮ್ಮ ಬಿಪಿಯನ್ನು ನಿಯಮಿತವಾಗಿ ಹತ್ತಿರದ ಆರೋಗ್ಯ ಕೇಂದ್ರದಲ್ಲಿ ಪರೀಕ್ಷಿಸಿ ಮತ್ತು ಸಲಹೆ ಪಡೆದುಕೊಂಡು ಮುಂಜಾಗ್ರತೆ ವಹಿಸಿ. ಪ್ರಕಟಣೆ ಜಿಲ್ಲಾ ಎನ್ಸಿಡಿ ಕೋಶ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು. ಮತ್ತೊಮ್ಮೆ ಸ್ವಾಗತ. ಕೊರೋನಾ ಎಚ್ಚರ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಶಾಸಕರಿದ್ದಾರೆ ಸರ್. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಅಂದರೆ ನಾವು ಗಮನಿಸಿದರೆ ಅನೇಕ ಕಡೆಗಳಲ್ಲಿ ಅಥವಾ ಕರಾವಳಿಯ ವಿಚಾರಕ್ಕೆ ಬಂದರೆ ಈಗ ಏನು ಯಕ್ಷಗಾನ ಇರ್ಬೋದು, ನಾಟಕ ಇರ್ಬೋದು, ಜೊತೆಗೆ ದೈವಾರಾಧನೆಗಳು ಕೂಡ ನಡೀತಾ ಇದ್ವು. ಈಗ ಲಾಕ್ಡೌನ್ನಿಂದಾಗಿ ಎಲ್ಲವೂ ಕೂಡ ಸ್ಥಗಿತಗೊಂಡಿದೆ. ಸೊ ಕಲಾವಿದರು ನೆರವಿನ ನಿರೀಕ್ಷೆಯಲ್ಲಿದ್ದಾರೆ ಅನ್ನುವಂಥದ್ದು. ಸೊ ಅವರಿಗೆ ಏನು ವ್ಯವಸ್ಥೆಗಳಾಗಿದೆ ಅಂತ ಕೇಳಬೇಕು. ಮತ್ತೊಂದು ಕರೆ ಇದೆ. ಹಲೋ ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ಎಸ್, ತಮ್ಮ ಹೆಸರು, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ನಾನು ರಾಜೇಶ್ ಅಂತ ರಾಜೇಶ್ ಅವರು ಉಜಿರೆಯಿಂದ. ಎಸ್, ಮಾತಾಡಿ ಸರ್, ಮಾತಾಡಿ, ಶಾಸಕರಿದ್ದಾರೆ. ಹರೀಶ್ ಅಣ್ಣ ನಮಸ್ಕಾರ. ನಮಸ್ತೆ ರಾಜೇಶ್ ಅಣ್ಣ. ನಾನು ಬೆಳ್ತಂಗಡಿ ತಾಲೂಕಿನ ಒಂದು ನಾಗರಿಕರಲ್ಲಿ 24 ಗಂಟೆ ಜನರಿಗೆ ಲಭ್ಯವಿರುವ ಶಾಸಕರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ.
ಧನ್ಯವಾದಗಳು. ಇವತ್ತಿನ ಇಂಥ ಕಷ್ಟಕಾಲ ನಮ್ಗೆ ಯುವ ಶಾಸಕರು ಬೆಳ್ತಂಗಡಿ ತಾಲೂಕಿನಲ್ಲಿ ಕೊಟ್ಟಿದ್ದೀರಿ, ಜನ ಕೊಟ್ಟಿದ್ದಾರೆ. ನೆರೆ ಬಂದಾಗ್ಲಿಂದ ಹಿಡಿದಿದ್ದು ಇವತ್ತಿನವರೆಗೆ ಯಾರು ಶಾಸಕರ ಜನ ಹೋಗ್ತಾ ಇಲ್ಲ, ಜನರ ಬಳಿ ಶಾಸಕರು ಬರ್ತಾರೆ. ಇದು ನಮ್ಮ ಬೆಳ್ತಂಗಡಿ ತಾಲೂಕಿನ ಹೆಮ್ಮೆಯ ವಿಷಯ. ರಾಜೇಶ್ ಅಣ್ಣ ಅನ್ನಂಥವರು ಬದುಕ ಕಟ್ಟೋಣ ಬನ್ನಿ ತಂಡ ಅಂತ ಮಾಡಿಕೊಂಡು ರಾಜೇಶ್ರು ಮತ್ತು ಲಕ್ಷ್ಮೀ ಗ್ರೂಪ್ಸ್ನ ಮೋಹನ್ರು ನೆರೆಯ ಸಂದರ್ಭದಲ್ಲಿ ಒಂದು 150-200 ಜನ ಯುವಕರ ತಂಡ ಕಟ್ಟಿಕೊಂಡು ಕೆಲಸ ಮಾಡಿರ್ತಕ್ಕಂಥವ್ರು ರಾಜೇಶ್ರು. ಅವರೆಲ್ಲರ ಪ್ರೇರಣೆ ನಮಗೆ ಈ ರೀತಿ ಕೆಲಸ ಮಾಡ್ಲಿಕ್ಕೆ. ಇವತ್ತು ನಿನ್ನೆ 30,000 ಕಿಟ್ ವಿತರಣೆ ಆಗಬೇಕಾದ್ರೆ ರಾಜೇಶ್ರು ಮತ್ತು ಮೋಹನ್ರ ಸಹಕಾರವು ಅತ್ಯಂತ ಯಶಸ್ವಿಯಾಗಿ, ಅಂದ್ರೆ ಆ ಶಿಸ್ತುಬದ್ಧ ಅಂತ ನೀವೇನು ಹೇಳಿದ್ರಿ, ಅದೆಲ್ಲ ಬದುಕ ಕಟ್ಟೋಣ ಬನ್ನಿ ತಂಡದ ರಾಜೇಶ್ವರವರ ಮತ್ತು ಮೋಹನ್ರ ನೇತೃತ್ವದ ತಂಡ ಅದನ್ನು ಕಟ್ಟಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿತ್ತು. ರಾಜೇಶಣ್ಣ, ನಿಮ್ಮ ಸಹಕಾರದಿಂದಾಗಿ ಇದೆಲ್ಲ ನಡೀತಾ ಇದೆ. ಇಲ್ಲ ಹರೀಶಣ್ಣ, ನಾನು ಹೇಳಲಿಕ್ಕೆ ಬಯಸುದು, ಈ ಬದುಕು ಕಟ್ಟೋಣ ತಂಡ ಇವತ್ತು ಇದೆ, ಇದು ಶಾಸಕರ ಸಾಮಾಜಿಕ ಒಂದು ಕಾರ್ಯಕ್ಕೆ ಒಂದು ಬೆನ್ನೆಲುಬಾಗಿ ನಿಲ್ಲಿಕ್ಕೆ ನಾವು ತಯಾರು ಮಾಡಿದ್ದು. ಯಾಕಂದ್ರೆ ನಾವು ಇಷ್ಟವರೆಗೆ ಇಂಥದ್ರಲ್ಲೆಲ್ಲ ಹೋಗಿದ್ದವಲ್ಲ, ಆದ್ರೆ ಈ ತಂಡ ಆಗಿರೋದೇ ಶಾಸಕರ ಒಂದು ನೆರವಿಗೆ, ಶಾಸಕರೊಟ್ಟಿಗೆ ಸಾರ್ವಜನಿಕರಿಗೆ ನೆರವಾಗ್ಲಿಕ್ಕೆ. ಖಂಡಿತ ನಿಮ್ಮ ಮುಂದಿನ ಎಲ್ಲಾ ದಿವಸಗಳಲ್ಲಿ ನಮ್ಮ ತಂಡ ನಿಮ್ಮ ಬೆನ್ನೆಲುಬಾಗಿರುತ್ತದೆ. ಸಾರ್ವಜನಿಕ ಅಥವಾ ಬಡವರ ಸೇವೆಗೆ ನಾವು ನಿಮ್ಮೊಟ್ಟಿಗೆ ಯಾವಾಗಲೂ ಸದಾ ಸಿದ್ಧರಿರುತ್ತೇವೆ. ಖಂಡಿತ ನಿಮ್ಮ ಪ್ರೀತಿ ವಿಶ್ವಾಸ, ನಿಮ್ಮ ಸಹಕಾರವೇ ಇನ್ನು ಮುಂದೆಯೂ, ಈ ಹಿಂದೆಯೂ ಮತ್ತು ಮುಂದೆಯೂ ಸಮಾಜಮುಖಿ ಕೆಲಸ ಮಾಡಲಿಕ್ಕೆ ಪ್ರೇರಣೆ. ರಾಜೇಶಣ್ಣ, ಆಗ್ಲಿ ಅಣ್ಣ, ದೇವರು ನಿಮಗೆ ಒಳ್ಳೆ ಆರೋಗ್ಯ ಕೊಡ್ಲಿ, ಸಮಾಜ ಸೇವೆ ಮಾಡುವಂತ ಒಳ್ಳೆ ಶಕ್ತಿ ಕೊಡ್ಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಯಾಕಂದ್ರೆ ಇವತ್ತು ನಾನು ಒಂದು ಅಬ್ಸರ್ವ್ ಮಾಡಿದ್ದೇನೆ ಕೆಲವು ದಿವಸದಿಂದ, ಪ್ರತಿಯೊಬ್ಬರಿಗೆ ಯಾರು ನೆರವು ಅಂತ ಹೇಳಿ ಕೇಳಿ ನಿಮ್ಮ ಹತ್ರ ಬರ್ತಾರೋ, ನೀವು ಯಾರಿಗೂ ಇಲ್ಲ ಅಂತ ಹೇಳಿದಲ್ಲ, ಭೂತ ನರ್ತನ ಮಾಡಿದವರ ಮನೆಗೆ ಹೋಗಿ ಕಿಟ್ಗಳನ್ನ ಕೊಟ್ರಿ, ಫೋಟೋಗ್ರಾಫರ್ ಮನೆಯವರಿಗೆ ಹೋಗಿ ಕೊಟ್ರಿ, ಹೀಗೆ ಬೇರೆ ಬೇರೆ ಸಂಘಟನೆಗಳು ಯಾವ್ದಾವ್ದು ಆರ್ಗನೈಸೇಷನ್ ಅಂತ ಅದರಲ್ಲಿ ಕಷ್ಟದವರನ್ನ ಹುಡುಕಿ ನೀವು ಕೊಟ್ಟಿದ್ದೀರಾ. ಇದು ನಮ್ಮ ಇಡೀ ರಾಜ್ಯದಲ್ಲಿ ಒಂದು ಮಾದರಿಯಾದಂತಹ, ನಿನ್ನೆ ಕಿಟ್ಟು ವಿತರಿಸಿದ್ದು ನಾವಿರ್ಬೋದು ಅದರಲ್ಲಿ, ಆದ್ರೂ ನಿಮ್ಮ ಪ್ರೇರಣೆ ಅದರಲ್ಲಿ ಇರುವಂತದ್ದು. ಹಾಗೆ ಮಾದರಿಯಾದಂತ ಕಾರ್ಯಕ್ರಮ ತಾಲೂಕಿನಲ್ಲಿ ಮಾಡಿದಿರಿ. ನಾವು ನಿಮ್ಮ ಬೆನ್ನೆ ಇದ್ದೇವಂತ ನಾನು ನೆನಪಿಸ್ತಾ ಧನ್ಯವಾದಗಳು. ನನಗೆ ಖಂಡಿತ ರಾಜೇಶಣ್ಣ, ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ. ಧನ್ಯವಾದಗಳು ರಾಜೇಶ್ ಅವರೇ ಕರೆಯನ್ನ ಮಾಡಿದ್ದಕ್ಕಾಗಿ. ಎಸ್, ಅಂದ್ರೆ ಬಹುಶಃ ಈಗ ಹೇಳಿದ್ರು ಭೂತ ನರ್ತನ ಮಾಡುವಂತವ್ರ ಮನೆಗೆ ವಿತರಣೆಗಳಾಗಿದೆ ಅಂತ. ನಾವು ಈ ಥರದ್ದು ಯಾವ ಕ್ಯಾಟಗರಿ ಆಫ್ ಪೀಪಲ್, ಅಂದ್ರೆ ಯಾವ ಸಮಾಜದ ವರ್ಗ ವಿಭಾಗದ ಜನ ಈ ಸೀಸನ್ ಅಲ್ಲಿ ಅವರಿಗೆ ಸಮಸ್ಯೆ ಆಗ್ತದೆ ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಂಡಾಗ ನರ್ತನ ಸೇವೆ ಮಾಡತಕ್ಕಂಥ ಬಂಧುಗಳು ಮೊದಲು ಕಣ್ಣ ಮುಂದೆ ಬಂದರು. ಸೊ 176 ನರ್ತನ ಸೇವೆ ಮಾಡುವಂಥ ವ್ಯಕ್ತಿಗಳನ್ನು ಗುರುತಿಸಿ ಅವರ ಮನೆಗೆ ಆಹಾರ ಸಾಮಗ್ರಿಗಳನ್ನು ವಿತರಣೆ ಮಾಡತಕ್ಕಂಥ ಕೆಲಸ ಮಾಡಿದ್ವಿ. ಅದ್ರ ಜೊತೆ ಇವತ್ತು ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ಯಕ್ಷಗಾನ ಕಲಾವಿದರು ಯಾರು ಜೀವನ ನಿರ್ವಹಣೆಗೆ ಕಷ್ಟ ಇದೆ ಎನ್ನುವಂಥ ಆ ಯಕ್ಷಗಾನ ಕಲಾವಿದರನ್ನು ಸಹ ಇವತ್ತು ಸಾಂಕೇತಿಕವಾಗಿ ಇವತ್ತು ನಾವು ಕಿಟ್ ವಿತರಣೆ ಕೆಲಸ ಇವತ್ತು ಮಾಡಿ ಬಂದದ್ದು ನಾನು ಅಲ್ಲಿಂದ. ನಾಳೆ ನಾಡಿದ್ದು ಅವರೆಲ್ಲ ಮನೆಗಳಿಗೆ ಈಗಾಗಲೇ 130 ಜನರ ಪಟ್ಟಿಯನ್ನು ತಯಾರು ಮಾಡಿದ್ದಾರೆ. ಅವರೆಲ್ಲ ಮನೆಗಳಿಗೂ ಆಹಾರ ಸಾಮಗ್ರಿಗಳನ್ನು ಕೊಡತಕ್ಕಂಥ ಕೆಲಸ ಕಾರ್ಯಗಳನ್ನು ನಾವು ಮಾಡಲಿಕ್ಕಿದ್ದೇವೆ. ಬಹುಶಃ ಅವರನ್ನು ಕೂಡ ಗುರುತಿಸಿ ಅವರಿಗೆ ಹೆಲ್ಪ್ ಆಗುವಂಥ ಕೆಲಸಗಳಾಗಿದೆ ಅನ್ನುವಂಥದ್ದು. ಅಂದರೆ ಈಗ ಬೆಳ್ತಂಗಡಿ ತಾಲೂಕಿಗೆ ಸಂಬಂಧಪಟ್ಟ ಹಾಗೆ ಎಂಡೋಸಲ್ಫಾನ್ ಪೀಡಿತರ ಒಂದು ಸಮಸ್ಯೆಗಳಿದೆ ಅನ್ನುವಂಥದ್ದು. ಬಹುಶಃ ಈ ಸಂದರ್ಭದಲ್ಲಿ ಅವರಿಗೂ ಕೂಡ ಸಮಸ್ಯೆಗಳಾಗಿರುತ್ತೆ. ಸೊ ಅವರಿಗೆ ಮುಖ್ಯವಾಗಿ ಈಗ ಕೇರಳ ಸರ್ಕಾರವನ್ನು ಗಮನಿಸಿದ್ರೆ ಅವರಿಗೆ ಮನೆಗೆ ಬೇಕಾದಂಥ ವಸ್ತುಗಳನ್ನು ಜೊತೆಗೆ ವ್ಯವಸ್ಥೆಗಳನ್ನು ಮಾಡುವಂಥ ಕೆಲಸಗಳಾಗ್ತಾ ಇರುವಂಥದ್ದು. ಸೊ ಇಲ್ಲಿ ಏನಾದರೂ ಅಂಥದ್ದನ್ನು ಮಾಡೋದಕ್ಕೆ ಸಾಧ್ಯ ಇದೆಯಾ ಅಂತ? ಖಂಡಿತವಾಗಿ ಈಗಾಗಲೇ ನಾನು ಇದಕ್ಕೆ ಸಂಬಂಧಪಟ್ಟಂತ ಸಚಿವರ ಜೊತೆ ಮಾತಾಡಿದ್ದೇನೆ. ಯಾಕಂತ ಹೇಳಿದ್ರೆ ಎಂಡೋಸಲ್ಫಾನ್ಗೆ ಒಳಗಾಗಿರ್ತಕ್ಕಂಥ ಒಂದಷ್ಟು ಬಂಧುಗಳಿಗೆ ಮಾಶಾಸನ ಇನ್ನೂ ಒಂದು 3 ತಿಂಗಳ ಮಾಶಾಸನ ಪೆಂಡಿಂಗ್ ಇರ್ತಕ್ಕಂಥದ್ದು. ನಮ್ಮ ಎಂಡೋಸಲ್ಫಾನ್ ವಿರುದ್ಧದ ಹೋರಾಟಗಾರರಾಗಿದ್ದರು ಶ್ರೀಧರ ಗೌಡ್ರು ಮತ್ತೆ ಅವರ ತಂಡ, ನಾವು ಜೊತೆ ಸೇರಿ ಈಗಾಗಲೇ ಸಚಿವರ ಗಮನಕ್ಕೆ ತಂದಿದೆ. ಯಾಕಂದ್ರೆ ಅದು K2 ಪ್ರಾಬ್ಲಮ್ನಿಂದಾಗಿ ಒಂದು ದುಡ್ಡು ಬರಲಿಲ್ಲ, ಅದನ್ನು ಈಗಾಗಲೇ ಅದು ಹಾಕ್ತಾರೆ ಅನ್ನುವಂಥದ್ದನ್ನು ಅದನ್ನು 2 ದಿವಸದ ಹಿಂದೆನೂ ನಾನು ಮಾತಾಡಿದ್ದೇನೆ. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾನು ತಾಲೂಕಿನ ವೈದ್ಯಾಧಿಕಾರಿಗಳ ಜೊತೆ ಮಾತುಕತೆ ನಡೆಸಿ ಎಂಡೋ ಪೀಡಿತವಾಗಿರ್ತಕ್ಕಂಥ ಯಾರೆಲ್ಲ ಕುಟುಂಬದ ಬಂಧುಗಳಿಗೆ ಅದೇ ಈ ರೀತಿ ಆಹಾರ ಸಾಮಗ್ರಿಗಳು ಬೇಕು ಅದನ್ನು ಸಹ ಪಟ್ಟಿ ಮಾಡಲಿಕ್ಕೆ ನಾನು ಈಗಾಗಲೇ ಹೇಳಿದ್ದೇನೆ. ಅವರಿಗೂ ಸಹ ಈಗಾಗಲೇ ಆ ರೀತಿಯ ಆಹಾರ ಸಾಮಗ್ರಿಗಳನ್ನು ಕೊಡತಕ್ಕಂಥ ಕೆಲಸ ಕಾರ್ಯಗಳನ್ನು ಸಹ ನಾವು ಮಾಡ್ತೇವೆ. ಎಸ್, ಈಗ ಕೊನೆಯ ಕರೆಯನ್ನು ಸ್ವೀಕಾರ ಮಾಡುವಂತಹ ಸಮಯ. ಹಲೋ ಹಲೋ ಸರ್, ನಮಸ್ತೆ. ನಮಸ್ತೆ. ಎಸ್, ತಮ್ಮ ಹೆಸರು ಎಲ್ಲಿಂದ ಕಾಲ್ ಮಾಡ್ತಿದ್ದೀರಿ ಸರ್? ನಾನು ಸುಪ್ರೀತ್ ಅಳದಂಗಡಿಯಿಂದ ಮಾತಾಡೋದು. ಸುಪ್ರೀತ್ ಅಳದಂಗಡಿಯಿಂದ. ನಮಸ್ತೆ ಸುಪ್ರೀತ್ ಅಣ್ಣ. ಹರೀಶಣ್ಣ ನಮಸ್ತೆ. ನಮಸ್ತೆ. ನಮಸ್ತೆ ಸುಪ್ರೀತ್. ನಿಮ್ಮ ಶ್ರಮಿಕ ನೆರವು ಮೂಲಕ ಕಿಟ್ ವಿತರಿಸಿದಂತ ಆಹಾರ ಕಿಟ್ಗಳನ್ನು ನಾವು ಇವತ್ತು ಬೂತ್ನಲ್ಲಿ ಎಲ್ಲಾ ಮನೆಗಳಿಗೆ ತಲುಪಿಸಿದ್ದೇವೆ. ಒಳ್ಳೆ ಕೆಲಸ ಮಾಡಿದ್ದೀರಿ ಸುಪ್ರೀತ್.
ನಿಮ್ಮ ಬೋಚಿನ ಕೊಟ್ಟಂತಹ ಕಿಟ್ಗಳಲ್ಲಿ ಎಲ್ಲ ಮಹಿಳೆಯರು ಮತ್ತು ಚಿಕ್ಕ ಚಿಕ್ಕ ಮಕ್ಕಳು ಸಹ ನಿಮ್ಮನ್ನು ಆಶ್ರಯಿಸಿದ್ದಾರೆ ಮತ್ತು ಹಿರಿಯ ಅಜ್ಜಿಯಂದಿರು ಸಹ ನಿಮ್ಮನ್ನು ಆಶೀರ್ವಾದಿಸಿದ್ದಾರೆ ಶಾಸಕರೇ. ನಿಮ್ಮೆಲ್ಲರ ಶ್ರಮ, ಬೂತಿನಲ್ಲಿ ಕೆಲಸ ಮಾಡತಕ್ಕಂಥ ನಿಮ್ಮಂತಹ ನಿಸ್ವಾರ್ಥ ಕಾರ್ಯಕರ್ತರಿಂದಾಗಿ ಇದು ಮನೆ ಯಾರಿಗೆ ನಿಜವಾಗ್ಲೂ ಸಲ್ಲಬೇಕೋ ಅವರಿಗೆ ಅದನ್ನು ತಲುಪಿಸ್ತಕ್ಕಂಥ ಪ್ರಾಮಾಣಿಕ ಕೆಲಸ ಮಾಡಿರ್ತಕ್ಕಂಥದ್ದು ಸುಪ್ರೀತಿ ನಿಮ್ಮಂತಹ ಕಾರ್ಯಕರ್ತರು. ನಿಮಗೆ ನಾನು ಮೊದಲನೇದಾಗಿ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಯಾಕಂದರೆ ತಾಲೂಕಿನ ಎಲ್ಲ ಬಂಧುಗಳನ್ನು ಮುಟ್ಟತಕ್ಕಂಥ ಕೆಲಸ ನನ್ನೊಬ್ಬಿಂದ ಸಾಧ್ಯ ಇಲ್ಲ, ನೀವೆಲ್ಲ ಸೇರಿ ನಾನಿರೋದು. ಅದರಿಂದಾಗಿ ನಿಮ್ಮ ಕಾರ್ಯಕರ್ತರ ಶ್ರಮವೇ ಇವತ್ತು ನಾನು ಇಲ್ಲಿ ಕೂತು ನಿಮ್ಮ ಜೊತೆ ಮಾತಾಡ್ಲಿಕ್ಕೆ ಸಾಧ್ಯ ಆಗಿದೆ. ಹರ್ಷಣ್ಣ, ಹೇಳಿ, ನಿಮ್ಮ ಸಂಪರ್ಕಕ್ಕೆ ಒಂದು 7 ವರ್ಷಕ್ಕೆ ಮೊದಲು ಬಂದಾಗ ನಿಮ್ಮನ್ನು ನಾನು ಶಾಸಕರಾಗಿ ಕಾಣಬೇಕೆನ್ನೋ ಆಕಾಂಕ್ಷೆ ಇತ್ತು. ಆ ಮಹತ್ವಾಕಾಂಕ್ಷೆಯನ್ನು ಈಡೇರಿಸಿದ್ದೇವೆ. ಮತ್ತೆ ನನ್ನ ಒಂದು ಮತಕ್ಕೆ ನಿಮ್ಮ ಇಷ್ಟು ಬೆಲೆ ಬಂದಿದೆ ಅಂತ ಹೇಳಿ ನನಗೆ ತುಂಬಾ ಖುಷಿ ಆಗ್ತದೆ ಹರ್ಷ. ನಿಮ್ಮೆಲ್ಲರ ಸಹಕಾರ ಸುಪ್ರೀತ್, ನಿಮ್ಮಂತಹ ಸಾವಿರಾರು ಕಾರ್ಯಕರ್ತರಿಂದಾಗಿ ಇವತ್ತು ನಾವು ಈ ಸ್ಥಾನಕ್ಕೆ ಬಂದಿರತಕ್ಕಂಥದ್ದು. ಮತ್ತು ನಿಮ್ಮ ರಾಜೇಶ್ ಪೈ ಮತ್ತು ಮೋಹನಣ್ಣರವರಂತಹ ಬದುಕು ಕಟ್ಟೋಣ ಬನ್ನಿ ತಂಡ ನಿಮ್ಮ ಜೊತೆಗಿದ್ದರೆ ಬೆಳ್ತಂಗಡಿಯನ್ನು ಯಾವುದೇ ರೀತಿಯ ನಾವು ಬೆಳ್ತಂಗಡಿ ಮಾಡುವುದಕ್ಕೆ ಹಿಂಜರಿಯುವುದು ಇಲ್ಲ ಹರೀಶಣ್ಣ. ನಿಮ್ಮ ಜೊತೆ ಇರುವಂತ ಬದುಕು ಕಲ್ಪನ ಉಂಟಲ್ಲ, ಅದು ಒಂದು ತುಂಬಾ ರೀತಿಯ ಸಹಾಯ ಮಾಡುವಂತ ಅವಕಾಶ ನಿಮ್ಮೊಂದಿಗಿದೆ ಹರೀಶಣ್ಣ. ಖಂಡಿತ. ಇವತ್ತು ಸುಪ್ರೀತ್ ಅವರು ಹೇಳಿದ ರೀತಿಯಲ್ಲಿ ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಪೂಜ್ಯ ಕಾವಂದರಾಗಿರ್ತಕ್ಕಂಥ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರ ನಿರಂತರವಾಗಿರ್ತಕ್ಕಂಥ ಆಶೀರ್ವಾದ ಮತ್ತು ಅವರ ಇಡೀ ಕುಟುಂಬದ ಆಶೀರ್ವಾದ, ಅದರ ಜೊತೆಗೆ ನಮ್ಮ ತಾಲೂಕಿನ ಹಿರಿಯರು ಪ್ರತಾಪ್ ಶಿವನಾಯಕರು, ಪ್ರಸಾದರು, ಕುಶಲಪ್ಪ ಗೌಡ್ರು, ಅಗರ್ತರಂತಹ ನಮ್ಮ ಹಿರಿಯರ ನಿರಂತರ ಸದಾನಂದ ಪೂಜಾರಿ, ಉಂಗಿಲಬೈಲ್ರು, ಇಂಥ ಅನೇಕ ಜನ ಹಿರಿಯರ ಸಹಕಾರ, ನನ್ನ ಪ್ರತಿಯೊಂದಕ್ಕೂ ಬೆಂಬಲವಾಗಿ ನಿಲ್ತಕ್ಕಂಥ ನಮ್ಮ ಶಶಿಧರ್ ಶೆಟ್ಟಿ ಬರೋಡದ ಅವರು ಪ್ರತಿಯೊಂದಕ್ಕೂ ನನ್ನದಕ್ಕೂ ಬೆನ್ನೆಲುಬಾಗಿ ನಿಲ್ತಕ್ಕಂಥವ್ರು. ಮತ್ತೆ ನನ್ನ ಜೊತೆ ಇರ್ತಕ್ಕಂಥ ನಮ್ಮ ಪಾರ್ಟಿಯ ಅಧ್ಯಕ್ಷರಾಗಿರ್ತಕ್ಕಂಥ ಜಯಂತ್ ಕೋಟ್ಯಾನ್ರು ಇರ್ಬೋದು, ಸುಬ್ರಹ್ಮಣ್ಯ ಗೌಡ್ರು, ಅದೇ ರೀತಿಯಾಗಿರ್ತಕ್ಕಂಥ ನಮ್ಮ ಶ್ರೀನಿವಾಸರಾವ್ ಅವರು, ನಮ್ಮ ಸೀತಾರಾಮ್ ಬೆಳಾಲ್ರು, ಹೀಗೆ ಅನೇಕ ಜನರ ತಂಡ ಅಂತ ಹೇಳಿದ್ರಲ್ಲ, ಅದ್ರ ಜೊತೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ತಾಲೂಕ್ ಪಂಚಾಯತ್ ಸದಸ್ಯರು, ಜಿಲ್ಲಾ ಪಂಚಾಯತ್ ಸದಸ್ಯರು, ನಮ್ಮ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಕೊರಗಪ್ಪ ನಾಯಕರು, ನಾವು ಅಂತಹ ಅನೇಕ ಜನ ಜಿಲ್ಲಾ ಪಂಚಾಯತ್ ಸದಸ್ಯರು ಇರ್ಬೋದು, ತಾಲೂಕ್ ಪಂಚಾಯತ್ ಸದಸ್ಯರು, ಗ್ರಾಮ ಪಂಚಾಯತ್ ಸದಸ್ಯರು, ಅಧ್ಯಕ್ಷರುಗಳು, APMC ಸದಸ್ಯರು, ಹೀಗೆ ಬೇರೆ ಬೇರೆ ಸಹಕಾರಿ CA ಬ್ಯಾಂಕ್ಗಳ ಅಧ್ಯಕ್ಷರು, ನಿರ್ದೇಶಕರು, ಹಾರಿನ ಸೊಸೈಟಿ ಅಧ್ಯಕ್ಷ ನಿರ್ದೇಶಕರು, LD ಬ್ಯಾಂಕ್ ಮತ್ತೆ ನಮ್ಮ ಪಟ್ಟಣ ಪಂಚಾಯತ್ನ ಸದಸ್ಯರು, ಈ ರೀತಿ ಅನೇಕ ಜನ ಪಟ್ಟಣ ಪಂಚಾಯತ್ನಲ್ಲಿ ಈಗಾಗಲೇ ನಮ್ಮ ಸದಸ್ಯರಾಗಿರ್ತಕ್ಕಂಥ ನಮ್ಮ ತುಳಸಿ ಅವರು, ಅದೇ ರೀತಿ ಅಲ್ಲಿರ್ತಕ್ಕಂಥ ಜಯನಂದ ಗೌಡ್ರು, ಶರತ್, ಹೀಗೆ ಅಂಬರೀಷ್ ಅವರು, ಲೋಕೇಶ್, ಹೀಗೆ ಅನೇಕ ಜನ ಅಲ್ಲಿರ್ತಕ್ಕಂಥ ನಮ್ಮ ಕಾರ್ಯಕರ್ತರು ಈ ರೀತಿ ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ನಮಗೆ ಪ್ರೇರಣೆ ಸಿಕ್ಕಿರುತ್ತೆ. ಅದರಿಂದಾಗಿ ಅವರ ಮೂಲಕ ನಾವು ಇವತ್ತು ಈ ಸ್ಥಾನದಲ್ಲಿ ನಿಂತು ಏನಾದರೂ ಮಾಡೋದಕ್ಕೆ ಸಾಧ್ಯಗಳಾಗಿದೆ ಅನ್ನುವಂಥದ್ದು. ಎಸ್, ಕೊನೆಯದಾಗಿ ಏನು ಹೇಳ್ತೀರಿ ಸರ್? ಅಂದರೆ ಈಗ ಎಲ್ಲರೂ ಕೂಡ ಸಂಕಷ್ಟಕ್ಕೆ ತುತ್ತಾಗಿದ್ದಾರೆ, ಇರುವಂತಹ ವ್ಯವಸ್ಥೆಗಳ ನಡುವೆ ಮಾಡಿಕೊಡುವಂಥ ಕೆಲಸಗಳಾಗ್ತಾ ಇರುವಂಥದ್ದು. ಅದರ ಜೊತೆಗೆ ಬಹುಶಃ ಇನ್ನೊಂದು ಬಿಟ್ಟು ಹೋಗಿರುವಂಥ ವಿಚಾರಗಳಂದರೆ ತಾವು ಪ್ರಾಣಿಗಳ ಪಕ್ಷಿಗಳಿಗೂ ಕೂಡ ಸ್ಪಂದಿಸುವಂಥ ಕೆಲಸಗಳನ್ನು ಮಾಡ್ತಾ ಇದ್ದೀರಿ ಅನ್ನೋದು. ಸೊ ಒಟ್ಟಾರೆಯಾಗಿ ಕೊನೆಯದಾಗಿ ಏನು ಹೇಳ್ತೀರಿ ಅಂತ? ಇವತ್ತು ನನ್ನೆಲ್ಲ ತಾಲೂಕಿನ ಬಂಧುಗಳ ಹತ್ರ ವಿನಂತಿ ಮಾಡ್ತೇನೆ ಮತ್ತು ಈ ಸಂದರ್ಭದಲ್ಲಿ ಮನವಿ ಮಾಡ್ತೇನೆ, ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳಿ. ಕೊರೋನಾ ಮುಕ್ತವಾಗಿರ್ತಕ್ಕಂಥ ನಮ್ಮ ಗ್ರಾಮ ಆದರೆ ನಮ್ಮ ತಾಲೂಕು ಆಗ್ತದೆ, ನಮ್ಮ ತಾಲೂಕು ಆದರೆ ನಮ್ಮ ಜಿಲ್ಲೆ ಆಗ್ತದೆ, ಜಿಲ್ಲೆ ಆದರೆ ರಾಜ್ಯ ಆಗ್ತದೆ, ರಾಜ್ಯ ಆದರೆ ದೇಶ ಆಗ್ತದೆ. ಇದು ಕೆಳಗಿನಿಂದ ಮೇಲೆ ಹಂತದವರೆಗೆ ತಲುಪತಕ್ಕಂಥದ್ದು. ದೇಶ ಕೊರೋನಾ ಮುಕ್ತ ಆಗಬೇಕಾದ್ರೆ ಗ್ರಾಮ ಕೊರೋನಾ ಮುಕ್ತ ಆಗಬೇಕು. ಅದರಿಂದಾಗಿ ನಿಮ್ಮೆಲ್ಲರ ಸಾಮಾಜಿಕ ಅಂತರ ಕಾಯ್ದುಕೊಳ್ಳತಕ್ಕಂಥ ರೀತಿಯಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಅದನ್ನು ದಯವಿಟ್ಟು ಪಾಲನೆ ಮಾಡಬೇಕು. ಮಾಸ್ಕ್ ಹಾಕಿಕೊಂಡು ನಮ್ಮ ಸಂಚಾರವನ್ನು ಮಾಡತಕ್ಕಂಥ ಮತ್ತು ಯಾವುದೇ ರೀತಿಯ ವ್ಯವಹಾರಗಳನ್ನು ಮಾಡಬೇಕಾದ್ರೆ ಮಾಸ್ಕನ್ನು ಹಾಕಿಕೊಳ್ಬೇಕು. ಪದೇ ಪದೇ ಕೈಗಳನ್ನು ತೊಳೆದುಕೊಂಡು ಶುಭ್ರತೆಯನ್ನು ಕಾಪಾಡಿಕೊಳ್ಬೇಕು. ಮುಖವನ್ನು ಮತ್ತು ಕಿವಿ ಈ ಥರದನ್ನು ಮುಟ್ಟತಕ್ಕಂಥ ದೃಷ್ಟಿಯಲ್ಲೂ ಒಂದು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು ಎನ್ನುವಂಥ ವಿನಂತಿಯ ಜೊತೆಗೆ ನಮ್ಮ ತಾಲೂಕಿನ ನಮ್ಮ ಬೂತಿನಲ್ಲಿ ಯಾವುದಾದ್ರೂ ಒಬ್ಬ ಬಂದು ಅವರಿಗೆ ನಿಜವಾಗ್ಲೂ ಆಹಾರದ ಕೊರತೆ ಇದ್ರೆ ದಯವಿಟ್ಟು ನಾವು ಜೊತೆ ಸೇರಿಕೊಂಡು ಅವರಿಗೆ ಹಸಿವು ನೀಗಿಸ್ತಕ್ಕಂಥ ಕೆಲಸವನ್ನು ನಾವೆಲ್ಲ ಸಾಮೂಹಿಕವಾಗಿ ಮಾಡಬೇಕು. ಅದರ ಜೊತೆಗೆ ನಮ್ಮ ಗ್ರಾಮಗಳಲ್ಲಿ ಇರ್ತಕ್ಕಂಥ ಪ್ರಾಣಿ ಪಕ್ಷಿಗಳಿಗೆ ನೀರು ಅಥವಾ ಆಹಾರದ ಕೊರತೆಗಳು ಕಂಡು ಬಂದಾಗ ಖಂಡಿತ ಅದಕ್ಕೆ ನೀರು ಆಹಾರಗಳನ್ನು ಹಾಕಿ ಅದನ್ನು ಪೋಷಿಸ್ತಕ್ಕಂಥ ಕೆಲಸವನ್ನು ಸಹ ತಾವು ಮಾಡಬೇಕು ಎನ್ನುವಂಥ ವಿನಮ್ರವಾಗಿರ್ತಕ್ಕಂಥ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡ್ತೇನೆ. ನನ್ನ ತಾಲೂಕಿನ ಎಲ್ಲ ಯುವ ಮಿತ್ರರಲ್ಲಿ ವಿನಂತಿ ಮಾಡ್ತೇನೆ, ಈಗ ಏನು ಲಾಕ್ಡೌನ್ ಅವಧಿ ಇದೆ, ನಾವು ಮನೆಯಲ್ಲಿದ್ದೇವೆ, ಸಣ್ಣ ಪುಟ್ಟ ತೋಟಗಳು ಅಥವಾ ಗದ್ದೆ ಇದ್ದರೆ
ತರಕಾರಿ ಬೆಳೀತಕ್ಕಂಥ ಪ್ರವೃತ್ತಿಯನ್ನು ಮಾಡಿಕೊಳ್ಳಿ. ಒಂದು ಬೀಜ ಬಿತ್ತನೆ ಮಾಡಿ ಅದಕ್ಕೆ ನೀರು ಹಾಕಿ ಅದನ್ನು ಪೋಷಣೆ ಮಾಡಿದರೆ 3-4 ತಿಂಗಳಲ್ಲಿ ಅದರ ಈಲ್ಡ್ ಬರ್ತದೆ. ಆ ಮೂಲಕ ಒಂದು ಸಾಮಾಜಿಕವಾಗಿರ್ತಕ್ಕಂಥ ರೀತಿಯಲ್ಲಿ ನಮ್ಮ ಮನೆಗೆ ಬೇಕಾಗಿರೋ ತರಕಾರಿಯನ್ನು ನಾನು ಬೆಳೆಸ್ತೇನೆ ಅನ್ನುವಂಥ ಪ್ರೇರಣೆಯಿಂದ ಈ ರೀತಿಯ ಕಾರ್ಯವನ್ನು ನೀವು ಮಾಡಿದರೆ ಅದು ಸಮಾಜಕ್ಕೆ ಒಂದು ರೀತಿಯಲ್ಲಿ ಕೊಡತಕ್ಕಂಥ ಕೊಡುಗೆ ಅನ್ನುವಂಥದ್ದನ್ನು ಸಹ ಈ ಸಂದರ್ಭದಲ್ಲಿ ಹೇಳ್ತೇನೆ. ಮತ್ತು ಎಲ್ಲ ನನ್ನ ಕ್ಷೇತ್ರದ ಬಂಧುಗಳು ಎಲ್ಲಿ ಹೊರ ಭಾಗದಲ್ಲಿ ಇದ್ದಾರೆ, ನನ್ನ ತಾಲೂಕನ್ನು ಬಿಟ್ಟು ಅವ್ರ ಹತ್ರ ವಿನಂತಿ ಮಾಡ್ತೇನೆ, ನಿಮಗೆ ಮಂಜುನಾಥ ಸ್ವಾಮಿ ಆಶೀರ್ವಾದ ಮಾಡಲಿ. ನೀವು ಎಲ್ಲಿದ್ದೀರೋ ಅಲ್ಲಿಯೇ ನಿಶ್ಚಿಂತೆಯಿಂದ ಇರಬೇಕು. ಕೊರೋನಾದ ಈ ಸಾಮಾಜಿಕ ಅಂತರ ಮತ್ತು ಲಾಕ್ಡೌನ್ ಅವಧಿ ಮುಗಿದ ನಂತರ ನಮ್ಮ ತಾಲೂಕಿಗೆ ನೀವು ಬರಲಿಕ್ಕೆ ಅವಕಾಶ ಇರ್ತದೆ. ಅಲ್ಲಿವರೆಗೆ ನೀವು ಎಲ್ಲಿದ್ದೀರೋ ಅಲ್ಲಿ ನಿಮ್ಮ ಸುರಕ್ಷತೆಯನ್ನು ನೀವು ಕಾಪಾಡಿಕೊಳ್ಳಬೇಕು. ತಾಲೂಕಿನ ಜನತೆ ಹೇಗೆ ಇಲ್ಲಿವರೆಗೆ ನೀವು ಸಹಕಾರ ಮಾಡಿದ್ದೀರೋ ಇನ್ನು ಮುಂದೆಯೂ ಕೊರೋನಾ ಮುಕ್ತ ತಾಲೂಕಿಗೆ ನೀವು ಸಹಕಾರ ಮಾಡಬೇಕೆನ್ನಂತ ವಿನಂತಿಯನ್ನು ಮಾಡ್ತೇನೆ. ಎಸ್, ಧನ್ಯವಾದಗಳು ಹರೀಶ್ ಪೂಂಜಾ ಅವರೇ. ಅನೇಕ ವಿಚಾರಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟರೆ, ಜೊತೆಗೆ ಜನರ ಕರೆಗಳಿಗೆ ಸ್ಪಂದಿಸುವಂಥ ಕೆಲಸವನ್ನು ಕೂಡ ಮಾಡಿದ್ರಿ. ಅನೇಕ ಜನರ ಸಮಾಜಮುಖಿ ಕೆಲಸಗಳಾಗ್ತಾ ಇದೆ. ಸೊ ಇದು ನಿರಂತರವಾಗಿ ಮುಂದುವರಿಲಿ. ಈ ಮೂಲಕ ಯಾರೆಲ್ಲ ಈಗ ಸಂಕಷ್ಟಕ್ಕೆ ತುತ್ತಾಗಿದ್ದಾರೋ ಅವರಿಗೆ ನೆರವಾಗುವಂಥ ಕೆಲಸಗಳಾಗಲಿ ಅನ್ನುವಂಥದ್ದು ನಮ್ಮ ಆಶಯ. ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಎಸ್, ಇದು ಈ ಹೊತ್ತಿನ ವಿಶೇಷ. ನಡೀತಾ ಇರುವಂತಹ ಪ್ರಯತ್ನಗಳೇನಿದೆ ಅದೆಲ್ಲವೂ ಫಲವನ್ನು ಕೊಡಲಿ. ಆ ಮೂಲಕ ಇಡೀ ದೇಶ ಪ್ರಪಂಚ ಎಲ್ಲವೂ ಕೂಡ ಈ ಒಂದು ಮಹಾಮಾರಿಯಿಂದ ಬಿಡುಗಡೆ ಹೊಂದಲಿ ಅಂತ ಆಶಿಸ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಮುಂದಿನ ಸುದ್ದಿ ಮಾಹಿತಿ ಜೊತೆಗೆ ಮತ್ತೆ ಬರ್ತೀನಿ. ನೋಡ್ತಾ ಇರಿ V4 ನ್ಯೂಸ್. ನಮಸ್ಕಾರ.